हरे कृष्ण माता जी। हरे कृष्ण हरे कृष्ण। हरे कृष्ण। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಇವತ್ತು ನಾವು ಪ್ರಾರಂಭ ಮಾಡಲಿದ್ದೇವೆ ಶ್ರೀ ಈಶೋಪನಿಷತ್. ಹರೇ ಕೃಷ್ಣ. ಈಗ ನಾವು ಉಪನಿಷತ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಲ್ವಾ? ಹರೇ ಕೃಷ್ಣ. ಶ್ರೀ ಈಶೋಪನಿಷತ್ತಿನ ಸ್ಥಾನ ಏನು ಮತ್ತು ಉಪನಿಷತ್ತಿನಲ್ಲಿ ಈ ಶ್ರೀ ಈಶೋಪನಿಷತ್ತಿನಲ್ಲಿ ಮಂತ್ರಗಳು ಹೇಗೆ ಅದು ವಿಭಾಗಿಸಲ್ಪಟ್ಟಿವೆ ಇವನ್ನೆಲ್ಲ ನಾವು ತುಂಬ ಈ ಒಂದು ಪುಸ್ತಕದಲ್ಲಿ ನಾವು ತಿಳಿಯಲಿದ್ದೇವೆ. ಈಶೋಪನಿಷತ್ತು ಅದು ಒಂದು ಉಪನಿಷತ್ತು. ಇಲ್ಲಿ ತುಂಬ ಅಂದರೆ ಫಿಲಾಸಫಿ ತತ್ವಗಳು ತುಂಬ ಇದೆ. ಇಲ್ಲಿ ತತ್ವಜ್ಞಾನ ತುಂಬ ಮುಖ್ಯವಾದದ್ದು. ಯಾಕೆಂತಂದರೆ ತತ್ವಜ್ಞಾನ ಅಥವಾ ಫಿಲಾಸಫಿ ಗೊತ್ತಿಲ್ಲದೆ ಹೋದರೆ ನಮಗೆ ಅಂದರೆ ಎಲ್ಲದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅಧ್ಯಾತ್ಮವನ್ನು ಒಂದು ವಿಚಾರಗಳನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಸರಿಯಾಗೋದಿಲ್ಲ. ಈಗ ಒಂದು ಈ ತತ್ವಗಳನ್ನು ಹೇಗೆ ಅಂದರೆ ಹೋಲಿಸ್ಬೋದು ಅಂದರೆ, ಈಗ ಒಂದು ಕಟ್ಟಡವನ್ನು ನಾವು ಕಟ್ಟಬೇಕು ಅಂದರೆ ಅದರ ಫೌಂಡೇಶನ್ನು ಗಟ್ಟಿ ಇರಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ತರಹ ಈಗ ಸಿದ್ಧಾಂತಗಳು ನಮಗೆ ಗೊತ್ತಿಲ್ಲದೆ ಹೋದರೆ, ತತ್ವಗಳು ಗೊತ್ತಿಲ್ಲದೆ ಹೋದರೆ ನಮಗೆ ಈ ಭಗವಂತನ ಲೀಲೆಗಳು ಇದೆಲ್ಲ ಕೂಡ ಸರಿಯಾಗಿ ಅರ್ಥನೇ ಆಗೋದಿಲ್ಲ. ಹಾಗಾಗಿ ಈ ಈಶೋಪನಿಷತ್ತು ಇದರಲ್ಲಿ 3 ವಿಷಯಗಳು ಸಬ್ಜೆಕ್ಟ್ ಮ್ಯಾಟರ್ಸ್. ಅಂದರೆ ಪ್ರಪಂಚದ ಬಗ್ಗೆ, ಮತ್ತು ಪರಮ ಸತ್ಯದ ಬಗ್ಗೆ, ಪ್ರಪಂಚದ ಬಗ್ಗೆ ಮತ್ತು ಬದ್ಧಾತ್ಮ ನಮ್ಮ ಒಂದು ಸ್ಥಾನ ಏನು, ನಮ್ಮ ಕರ್ತವ್ಯ ಏನು, ಈ ಎಲ್ಲ ಸಂದೇಹಗಳನ್ನು ಕೂಡ ಈ ಈಶೋಪನಿಷತ್ತು ನಿವಾರಿಸುತ್ತದೆ. ಈಶೋಪನಿಷತ್ತಿನಲ್ಲಿ ಒಂದು ವಿಮರ್ಶಾತ್ಮಕ ಚಿಂತನೆಗಳನ್ನು ಮಾಡಲಿಕ್ಕೆ ಈ ಪುಸ್ತಕ ಸಹಾಯ ಮಾಡುತ್ತೆ. ಈಗ ವೇದಗಳು ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು ಅಲ್ವಾ? ಈ ಉಪನಿಷತ್ತು ಎಲ್ಲಿಂದ ಬಂತು? ಯಾರಾದ್ರೂ ಹೇಳ್ತೀರಾ ಉಪನಿಷತ್ತು ಎಲ್ಲಿಂದ ಬಂತು? ಹರೇ ಕೃಷ್ಣ. ಉಪನಿಷತ್ತು ಪರಮಾತ್ಮನಿಂದ. ಉಪನಿಷತ್ತು ಅಂದರೆ ಉಪನಿಷತ್ತು ಹೇಗೆ ಬಂತು, ಎಲ್ಲಿಂದ ಬಂತು ನೋಡೋಣ. ವೇದಗಳನ್ನು ಈಗ ಜ್ಞಾನ ಅಂತಂದರೆ ವೇದಗಳಿಂದ ಬಂದಿದ್ದು. ಸೊ ಹಾಗಾಗಿ ಈ ವೇದಗಳನ್ನು ಮೊದಲು ಒಂದೇ ವೇದ ಇತ್ತು, ಅದನ್ನು 4 ವಿಭಾಗಗಳನ್ನಾಗಿ ವೇದವ್ಯಾಸರು ಮಾಡಿದರು. ಈಗ ಹೇಗೆ ಕೇಳಿದರೆ, ಈಗ ನಾವು ಒಂದು ಶಾಲೆಯಲ್ಲಿ ಇರಬೇಕಾದ್ರೆ ಒಂದು ಸೈನ್ಸ್ ಸಬ್ಜೆಕ್ಟ್ ಒಂದೇ ಇರ್ತಿತ್ತು. ಸೈನ್ಸ್ನಲ್ಲಿ ಅದಿಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಕೂಡ ಅದರೊಳಗೆ ಇತ್ತು. ಹೀಗೆ ನಾವು ಸ್ವಲ್ಪ ಮುಂದಿನ ತರಗತಿಗಳಿಗೆ ಹೋದಾಗ ಅಲ್ಲಿ ಅಂದರೆ ಕಾಲೇಜ್ ಲೆವೆಲಲ್ಲಿ ಹೋದಾಗ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅವೆಲ್ಲ ಸಪ್ರೇಟ್ ಆಯಿತು ಅಲ್ವಾ? ಒಂದೇ ಪುಸ್ತಕದಲ್ಲಿ ಇಲ್ಲ. ಸೊ ಹಾಗೆ ಇಲ್ಲಿ ಕೂಡ ವೇದಗಳನ್ನು, ಯಾಕೆಂತಂದರೆ ವೇದಗಳ ತುಂಬ ಅಂದರೆ
ತುಂಬ ಹೆಚ್ಚಿನ ಜ್ಞಾನ, ತುಂಬ ಆಳವಾಗಿ ತುಂಬ ಹೆಚ್ಚಿನ ಜ್ಞಾನ ಇರೋದ್ರಿಂದ ಅದನ್ನು ನಮ್ಮ ಈ ಕಲಿಯುಗದಲ್ಲಿ ಜನರಿಗೆ ಅರ್ಥ ಆಗೋಲ್ಲ, ಅದನ್ನು ತಿಳ್ಕೊಳಕ್ಕಾಗಲ್ಲ ಅಂತ ಪುಸ್ತಕ ರೂಪದಲ್ಲಿ ವೇದವ್ಯಾಸರು ಅದನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ 4 ಭಾಗಗಳನ್ನು ಮಾಡಿದರು. ಸೊ ಹಾಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಸೊ ಇದರಲ್ಲಿ ಪ್ರತಿಯೊಂದು ಈ ವೇದದಲ್ಲೂ ಕೂಡ 4 ಭಾಗಗಳಿವೆ ವೇದದಲ್ಲಿ: ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ ಅಂತ. ಈಗ ಇದು ಉಪನಿಷತ್ತು ಕೊನೆಯದಾಗಿ ಬರುತ್ತೆ ವೇದದಲ್ಲಿ. ಸಂಹಿತ ಅಂದರೆ ಏನು ಅಂತ ನೋಡೋಣ. ಸಂಹಿತ ಅಂತಂದರೆ ಇಲ್ಲಿ ಕರ್ಮಕಾಂಡ ಮೊದಲು ಬರುತ್ತೆ. ವೇದದಲ್ಲಿ ನಮಗೆ ಗೊತ್ತಿದೆ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾಕಾಂಡ. ಇದರಲ್ಲಿ ಮೊಟ್ಟ ಮೊದಲು ಬರೋದು ಸಂಹಿತೆ, ಕರ್ಮಕಾಂಡದ ಮೇಲೆ ಆಧಾರಿತವಾಗಿದೆ. ಈಗ ಯಾರಾದರೂ ಹೇಳ್ತೀರಾ ಕರ್ಮಕಾಂಡ ಅಂದರೆ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ಕರ್ಮಕಾಂಡ ಅಂದ್ರೆ ಏನು? ಹರೇ ಕೃಷ್ಣ. ಕರ್ಮಕಾಂಡ ಅಂದ್ರೆ ನನಗನ್ಸಿದಂತೆ ನಾವು ಯಜ್ಞದಲ್ಲಿ ಮಾಡ್ತಕ್ಕಂತ ಎಲ್ಲ ವಿಧಿಗಳು. ಸ್ವಲ್ಪ ಹತ್ತಿರ ಬಂದಿದ್ದೀರಿ. ಸೊ ಕರ್ಮಕಾಂಡ ಅಂತಂದ್ರೆ ಏನು ಅಂತಂದ್ರೆ, ನಾವು ವೇದಗಳಲ್ಲಿ ನಮ್ಮ ಐಹಿಕ ಬಯಕೆಗಳನ್ನು ಬದ್ಧಾತ್ಮರು ತೀರಿಸ್ಕೊಳ್ಳಿಕ್ಕೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅದಕ್ಕೆ ಕೊಟ್ಟಿರ್ತಾರೆ, ಆದೇಶಗಳು. ಸೊ ಆ ವೇದಗಳ ಆದೇಶದ ಪ್ರಕಾರ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ಸುಪ್ರೀತಿಗೊಳಿಸಿ ಬಯಕೆಗಳನ್ನು ತೀರಿಸಿಕೊಳ್ಳೋದು, ಇದನ್ನು ಕರ್ಮಕಾಂಡ ಅಂತ ಹೇಳ್ತಾರೆ. ಈಗ ವೇದಗಳ ಆದೇಶ ಇಲ್ಲದೆ ನಮ್ಮ ಬಯಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಏನು ಹೇಳ್ತಾರೆ? ಹರೇ ಕೃಷ್ಣ. ಅದು ಹಾಗೆ ಐಹಿಕ ಕರ್ಮಗಳಾಗುತ್ತದೆ. ವೇದಗಳ ಆದೇಶ ಇಲ್ಲದೆ ಭಗವದ್ಗೀತೆಯನ್ನು ನಾವು ಕಲಿತಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಆದೇಶ ಇಲ್ಲದೆ ಮಾಡಿದ್ರೆ ಅದು ಕುಕರ್ಮ ಅನಿಸ್ತದೆ. ಹರೇ ಕೃಷ್ಣ, ಹರಿಬೋಲ್. ಅದು ವಿಕರ್ಮ ಅಂತ ನಾವು ಭಗವದ್ಗೀತೆಯಲ್ಲಿ ಹೇಳಿದ್ದೇವೆ, ಅದನ್ನು ಕಲಿತಿದ್ದೇವೆ. ವೇದಗಳ ಆದೇಶ ಇಲ್ಲದೆ ನಮ್ಮ ಬಯಕೆಗಳನ್ನು ನಾವು ತೀರಿಸ್ಕೊಂಡ್ರೆ ಅದು ವಿಕರ್ಮ ಆಗುತ್ತೆ. ವಿಕರ್ಮದ ಪಾಪಕರ್ಮಗಳಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಸಂಹಿತೆ ಅಂತ ಹೇಳೋದು ಕರ್ಮಕಾಂಡದ ಮೇಲೆ ಕೇಂದ್ರಿತವಾಗಿರುತ್ತದೆ. ಕೇಂದ್ರೀಕೃತವಾಗಿ ಕರ್ಮಕಾಂಡದ ಮೇಲೆ ಕೇಂದ್ರೀಕೃತವಾಗಿ ಒಂದು ವಿಧಿವಿಧಾನಗಳನ್ನು, ಯಜ್ಞಗಳನ್ನು ಮಾಡ್ತಕ್ಕಂಥದ್ದು. ಈಗ ಕರ್ಮಕಾಂಡದ ವಿಧಿಗಳನ್ನು ನಾವು ಅನೇಕ ವರ್ಷಗಳ ಕಾಲ ಮಾಡಿದರೆ ಏನಾಗುತ್ತೆ, ನಿಧಾನವಾಗಿ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಪರಿಶುದ್ಧಿ ಹೊಂದುತ್ತಾ ಬರುತ್ತೆ, ಪ್ಯೂರಿಫಿಕೇಶನ್. ಸೊ ಹಾಗಾಗಿ ಇದು ಮಾಡ್ತಾ ಆಮೇಲೆ ನಿಧಾನ ಜ್ಞಾನಕಾಂಡಕ್ಕೆ ಬರಬಹುದು. ಸೊ ಹಾಗಾಗಿ ಈ ಜ್ಞಾನಕಾಂಡ ಅದು ದಿವ್ಯ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಇಲ್ಲಿ ಬ್ರಾಹ್ಮಣ ಅದು ಅಲ್ಲಿಂದ ಪ್ರಾರಂಭ, ಜ್ಞಾನಕಾಂಡ. ಸೊ ಹಾಗಾಗಿ ಬ್ರಾಹ್ಮಣದಲ್ಲಿ ಅದು ಪ್ರಾರಂಭ. ಆಮೇಲೆ ಸ್ವಲ್ಪ ಈ ಒಂದು ಜ್ಞಾನಕಾಂಡದಲ್ಲಿ ಸ್ವಲ್ಪ ಬಂದಾಗ ಆಮೇಲೆ ವೈರಾಗ್ಯ ಬರಲಿಕ್ಕೆ ಪ್ರಾರಂಭ ಆಗತ್ತೆ. ಹರೇ ಕೃಷ್ಣ. ಸ್ವಲ್ಪ ವೈರಾಗ್ಯ ಬರಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ಅರಣ್ಯಕ ಅಂದರೆ ಮುಂದಿನದು. ಅದು ವೇದದಲ್ಲಿ ಆ ಅರಣ್ಯಕದಲ್ಲಿ ಏನಾಗುತ್ತೆ ಅಂತಂದರೆ ಅವು ಸ್ವಲ್ಪ ವೈರಾಗ್ಯ ಬಂದಿರುತ್ತದೆ. ಆಗ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ, ಐಹಿಕದಲ್ಲಿ ಸ್ವಲ್ಪ ವೈರಾಗ್ಯ. ಸೊ ಈಗ ಅರಣ್ಯದಲ್ಲಿ ಹೋಗೋದು. ಆಗ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಸತ್ವಗುಣ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ದಿವ್ಯ ಗುಣಗಳು ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದು ಅಲ್ಲಿಂದ ನಿಧಾನವಾಗಿ ಉಪನಿಷತ್ತು. ಸೊ ಮುಂದಿನದು ಉಪನಿಷತ್ತು ಅಂತಂದರೆ ಅಲ್ಲಿ ಅದು ವೇದಗಳ ನಿರ್ಣಾಯಕ ವಿಚಾರ ಉಪನಿಷತ್ತುಗಳು. ಸೊ ಹಾಗಾಗಿ ಇದು ವೇದಗಳ ಸಾರವಾಗಿರುತ್ತೆ. ಹರೇ ಕೃಷ್ಣ. ಹಾಗಾಗಿ ನಮಗೆ ಈಗ ವೇದದಲ್ಲಿ ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ ಅಂತ ಬಂತು. ಈ ಉಪನಿಷತ್ತುಗಳಲ್ಲಿ ಏನಾಗುತ್ತೆ ಅಂತಂದರೆ, ಉಪನಿಷತ್ತುಗಳು ಅಂತ ಅವು ವೇದದ ಅಂತಿಮ ನಿರ್ಣಯ ಉಪನಿಷತ್ತುಗಳು. ಸೊ ಅಂತಿಮವಾಗಿ ವೇದಗಳು ಏನು ಹೇಳ್ತೇವೆ ಅದರ ನಿರ್ಣಯವನ್ನು ಈ ಉಪನಿಷತ್ತು ಹೇಳ್ತದೆ. ಸೊ ಹಾಗಾಗಿ ಈ ಉಪನಿಷತ್ತು ಅಂತಂದರೆ ಅಲ್ಲಿ ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗತ್ತೆ.
ಇದಕ್ಕಿಂತ ಮುಂಚೆ ಯಾವುದೇ ಒಂದು ಕರ್ಮಕಾಂಡದಲ್ಲಿರಲಿ ಅಥವಾ ಜ್ಞಾನಕಾಂಡದಲ್ಲಿರಲಿ ಅಲ್ಲಿ ಇನ್ನೂ ಒಂದು ದಿವ್ಯ ಜೀವನ ಪ್ರಾರಂಭ ಆಗಿರೋದಿಲ್ಲ. ಸೊ ಪುಣ್ಯ ಜೀವನ ಇರ್ಬೋದು, ಕರ್ಮಕಾಂಡಗಳನ್ನೆಲ್ಲ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು. ಆದರೆ ಪುಣ್ಯ ಸಂಪಾದನೆ ಮಾಡಿ ಒಳ್ಳೆ ವ್ಯಕ್ತಿ ಆದರೆ ಅವರು ಆಧ್ಯಾತ್ಮದಲ್ಲಿ ಇದ್ದಾರೆ, ದಿವ್ಯ ಜೀವನ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಸೊ ಹಾಗಾಗಿ ಆಧ್ಯಾತ್ಮ ಜೀವನ ಉಪನಿಷತ್ತಿನ ಅಧ್ಯಯನದ ಮೂಲಕ ಪ್ರಾರಂಭವಾಗತ್ತೆ. ಸೊ ಹಾಗಾಗಿ ಉಪನಿಷತ್ತನ್ನು ಬ್ರಹ್ಮವಿದ್ಯಾ ಅಥವಾ ರಹಸ್ಯ ವಿದ್ಯಾ ಅಂತ ಕೂಡ ಹೇಳ್ತಾರೆ. ಅಂದರೆ ಬ್ರಹ್ಮವಿದ್ಯಾ ಅಂದರೆ ದಿವ್ಯ ಜ್ಞಾನದ ಅರಿವು, ರಹಸ್ಯ ವಿದ್ಯಾ ಅಂದರೆ ಸೀಕ್ರೆಟ್ ನಾಲೆಜ್. ಸೊ ಹಾಗಾಗಿ ಈ ಉಪನಿಷತ್ತಿನ ಮುಖ್ಯ ಉದ್ದೇಶ ಏನು? ಯಾರಾದರೂ ಹೇಳ್ತೀರಾ? ಉಪನಿಷತ್ತಿನ ಮುಖ್ಯ ಉದ್ದೇಶ ಏನು? ಅಂತಿಮ ನಿರ್ಣಯವನ್ನ ಕೊಡ್ತದೆ ಅಂದ್ಮೇಲೆ ನಾವು ಆ ರೀತಿ ನಡ್ಕೊಳ್ಬೇಕು ಅನ್ನೋದೇ ಉದ್ದೇಶ. ಭಗವಂತನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ತೀವಿ ಅನ್ನೋದೇ ಉದ್ದೇಶ ಮಾತಾಜಿ. ಉಪನಿಷತ್ತಲ್ಲಿ ಇಲ್ಲಿವರೆಗೆ ಏನಾಗಿರುತ್ತೆ ಅಂತಂದ್ರೆ ವ್ಯಕ್ತಿ ಭೌತಿಕದಲ್ಲಿ ಇರ್ತಾನೆ. ಆಗ ಒಮ್ಮೆಗೆ ವ್ಯಕ್ತಿಗೆ ದೇವರಂದ್ರೆ ಯಾರು, ದೇವರು ಅಂದ್ರೆ ಏನು, ಇದೆಲ್ಲ ಒಂದು ತಿಳಿಸ್ಬೇಕು. ಅಂದರೆ ಈಗ ವ್ಯಕ್ತಿಗೆ ದೇವರಿಗೆ ಯಾವ ರೀತಿ ಇರ್ತಾನೆ, ಈ ಥರ ಒಂದು ಕುತೂಹಲಗಳು ಇರುತ್ತೆ ಅಲ್ವಾ? ಹೌದು. ಹಾಗೆ ಉಪನಿಷತ್ತುಗಳು ಏನ್ ಹೇಳ್ತಾರೆ ಅಂದ್ರೆ ದೇವರಿಗೆ ಅಂದ್ರೆ ಆಕಾರ ಇಲ್ಲ, ನಿರಾಕಾರ ನಿರ್ಗುಣ ಅಂತೆಲ್ಲ ಹೇಳುತ್ತೆ. ಅಂದ್ರೆ ದೇವರಿಗೆ ನಿರಾಕಾರ ನಿರ್ಗುಣ ಅಂತಂದ್ರೆ ದೇವರಿಗೆ ಈ ಭೌತಿಕವಾದ ಆಕಾರವಾಗಲಿ ಭೌತಿಕ ಗುಣಗಳು ಇಲ್ಲ. ಅದರ ಅರ್ಥ ಅಂದರೆ ಆಧ್ಯಾತ್ಮಿಕ ರೂಪ, ಆ ದಿವ್ಯ ಗುಣಗಳು ಇಲ್ಲ ಅಂತ ಅಲ್ಲ. ಸೊ ಇದನ್ನು ಈ ಒಂದು ಉಪನಿಷತ್ತಿನ ಮುಖ್ಯ ಉದ್ದೇಶ ಅಂತಂದರೆ ಪರಮಸತ್ಯ ಅವನು ಐಹಿಕ ಅಲ್ಲ, ಭೌತಿಕ ಅಲ್ಲ, ಇದನ್ನು ಸಿದ್ಧಪಡಿಸುತ್ತೆ. ಸೊ ಇದನ್ನು ಪರಮಸತ್ಯ ಅದು ಆಧ್ಯಾತ್ಮಿಕ ಅಂತ ಹೇಳುತ್ತೆ. ಈಗ ಯಾರಾದರೂ ಹೇಳ್ತೀರಾ ಪರಮಸತ್ಯ ಅಂದ್ರೆ ಏನು? ನಾವು ಭಗವದ್ಗೀತೆಯಲ್ಲಿ ಓದಿದ್ದೇವೆ. ಹರೇ ಕೃಷ್ಣ. ಪರಮಸತ್ಯ ಅಂದ್ರೆ ಏನು? ಹರೇ ಕೃಷ್ಣ. ಪರಮಸತ್ಯ ಅಂದ್ರೆ ನಾವು ದೇಹ ಅಲ್ಲ, ಆತ್ಮರೂಪ ಅನ್ನೋದನ್ನ ತಿಳ್ಕೊಳ್ಳೋದೇ ಪರಮಸತ್ಯ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಹೇಳ್ತೀರಾ ಪರಮಸತ್ಯ ಅಂದ್ರೆ ಏನು? ಶ್ರೀಕೃಷ್ಣನೊಬ್ಬನೇ ಮೂಲ ಪುರುಷ ಅನ್ನೋದನ್ನ ತಿಳ್ಕೊಳ್ಳೋದೆ. ಹರೇ ಕೃಷ್ಣ. ಈಗ ಪರಮಸತ್ಯ ಅಂದ್ರೆ ಭಗವದ್ಗೀತೆಯಲ್ಲಿ ಈಗ 5 ವಿಷಯ ವಸ್ತುಗಳಿವೆ. ಅಂದರೆ ಈಶ್ವರ, ಮತ್ತೆ ಜೀವಿ, ಮತ್ತೆ ಪ್ರಕೃತಿ, ಕಾಲ ಮತ್ತು ಕರ್ಮ ಅಲ್ವಾ? ಹರೇ ಕೃಷ್ಣ. 5 ವಿಷಯ ವಸ್ತುಗಳು. ಸೊ ಅದೆಲ್ಲವನ್ನೂ ಒಳಗೊಂಡಿರೋದು ಪರಮಸತ್ಯ. ಪರಮಸತ್ಯ ಅಂದ್ರೆ ಎಲ್ಲವೂ. ಸೊ ಹಾಗಾಗಿ ಪರಮಸತ್ಯದ ಬಗ್ಗೆ ತಿಳಿಸ್ಕೊಡುತ್ತೆ. ಮತ್ತೆ ಈಗ ಉಪನಿಷತ್ತು ಇದನ್ನ ಅಂದ್ರೆ ಭೌತಿಕ ಇದರ ಅರ್ಥ ಏನು ಅಂತಂದ್ರೆ ಉಪನಿಷತ್ತು ಅಂದ್ರೆ ಭೌತಿಕ ಪ್ರಪಂಚದ ಆಚೆ ಬೇರೆ ಇದೆ, ಇನ್ನೇನೋ ಇದೆ. ಈ ನಮ್ಮ ಭೌತಿಕ ತಿಳುವಳಿಕೆಗೆ, ನಮ್ಮ ಅರಿವಿಗೆ ಬರತಕ್ಕಂತಹ ಇಂದ ಈ ಭೌತಿಕ ಪ್ರಪಂಚದ ಆಚೆ ಇನ್ನೇನೋ ಇದೆ ಅಂತ ತಿಳುವುದು. ಸೊ ಹಾಗಾಗಿ ಈಗ ಪ್ರಶ್ನೆ ಬರುತ್ತೆ ನಮಗೆ, ನಾವು ಭಕ್ತಿ ಮಾರ್ಗದಲ್ಲಿ ಇದ್ದೇವೆ, ಅದು ಹಾಗಾದ್ರೆ ಯಾಕೆ ಉಪನಿಷತ್ತನ್ನು ಕಲಿಬೇಕು? ಹರೇ ಕೃಷ್ಣ. ನಾವು ಭಕ್ತಿ ಯಾಕೆ ಉಪನಿಷತ್ತನ್ನು ಕಲಿಬೇಕು? ಇದನ್ನ ಪ್ರಶ್ನೆ ನಮಗೆ ಬರಬಹುದು. ಯಾಕೆಂದ್ರೆ ಇಲ್ಲಿ ನಮಗೆ ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, 18ನೇ ಅಧ್ಯಾಯದಲ್ಲಿದೆ. ಬ್ರಹ್ಮಭೂತ ಪ್ರಸನ್ನಾತ್ಮಾನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಅಂದರೆ ಯಾರಿಗೆ ಬ್ರಹ್ಮನ್ ಸಾಕ್ಷಾತ್ಕಾರ ಆಗಿರುತ್ತೆ ಅವರು ಭಕ್ತಿ ಸೇವೆಗೆ ಬರಬಹುದು. ಬ್ರಹ್ಮನ್ ಅಂದರೆ ಸಾಕ್ಷಾತ್ಕಾರ ಅಂದರೆ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಸೊ ಈ ಒಂದು ನೆಲೆಗೆ ಬಂದಾಗ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಈಶೋಪನಿಷತ್ತು ಇದು ಅಂದರೆ ಬೇಸಿಕ್ ಸ್ಟೆಪ್, ಅಂದರೆ ಮೆಟ್ಟಿಲು. ಯಾಕೆಂತಂದರೆ ಇದರಲ್ಲಿ ಏನನ್ನು ನಾವು ತಿಳ್ಕೊಳ್ತೇವೆ ಅಂತಂದರೆ ಬ್ರಹ್ಮನ್ ಅಂದರೆ ಆ ಹಂತಕ್ಕೆ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆದರೆ ಈಗ ಭಕ್ತಿಯಲ್ಲಿ ಏನಾಗುತ್ತೆ ಅಂದರೆ ಭಕ್ತಿ ಸೇವೆಯಲ್ಲಿ ನೇರವಾಗಿ ತೊಡಗಿಸಿಕೊಂಡವರು ಅಂದರೆ ಆ ಒಂದು ಭಕ್ತಿ ಸೇವೆಯ ದಿವ್ಯ ಒಂದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡವರು ಅವರು ಭಗವಾನ್ ಆ ಸಾಕ್ಷಾತ್ಕಾರ ಮಾಡಲಿಕ್ಕೆ ಅವರಿಗೆ ಇರ್ತದೆ.
ಸೊ ಹಾಗಾಗಿ ಭಗವಾನ್ ಸಾಕ್ಷಾತ್ಕಾರದಲ್ಲಿ ಬ್ರಹ್ಮನಂತ ಮತ್ತೆ ಪರಮಾತ್ಮ ಅಂತ ತರಿತಾನೆ ಬರ್ತದೆ. ಯಾಕೆಂತಂದರೆ ಈಗ ಒಂದು 30ನೇ ಮಾಡಿ ಅಲ್ಲಿ ಲಿಫ್ಟ್ ಹತ್ತಬೇಕು, ಲಿಫ್ಟ್ ಹತ್ತುವಾಗ 15ನೇ ಮಾಡಿ ಅಥವಾ 6ನೇ ಮಾಡಿ ಇದೆಲ್ಲ ತನಿತಾನೆ ದಾಟ್ಕೊಂಡೇ ಹೋಗಿರ್ತೇವೆ ಅಲ್ವಾ, 30ನೇ ಮಾಡಿ ಅಂದರೆ. ಹಾಗಾಗಿ ಇಲ್ಲಿ ಭಕ್ತಿ ಮಾರ್ಗದಲ್ಲಿದ್ದಾಗ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಎಲ್ಲ ಕೂಡ ತಾನಾಗೇ ಅದು ಬರ್ತದೆ, ತಾನಾಗೇ ಬಂದಿರುತ್ತೆ. ಅದಕ್ಕಾಗಿ ಪ್ರಯತ್ನ ಪಡಬೇಕಾಗಿಲ್ಲ. ಆದರೆ ಇಲ್ಲಿ ಉಪನಿಷತ್ತಿನಲ್ಲಿ ಆ ಬ್ರಹ್ಮನ್ ಹಂತದವರೆಗೆ ಬರುತ್ತೆ. ಸೊ ಹಾಗಾಗಿ ಈ ಉಪನಿಷತ್ತುಗಳಲ್ಲಿ ಅನೇಕ ಉಪನಿಷತ್ತುಗಳಿವೆ. ಅದರಲ್ಲಿ 108 ಉಪನಿಷತ್ತುಗಳು ಮುಖ್ಯವಾದದ್ದು. ಆಮೇಲೆ ಇಲ್ಲಿ ಅತಿ ಮುಖ್ಯವಾದ ಉಪನಿಷತ್ತುಗಳು 11 ಉಪನಿಷತ್ತಿದೆ. ಈ 11 ಉಪನಿಷತ್ತಿಗೆ ಶಂಕರಾಚಾರ್ಯರು ಅವರು ಎಲ್ಲ ಉಪನಿಷತ್ತುಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ. ಮಧ್ವಾಚಾರ್ಯರು ಕೂಡ 11 ಉಪನಿಷತ್ತಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಬಲದೇವ ವಿದ್ಯಾಭೂಷಣ ಅವರು 10 ಉಪನಿಷತ್ತಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಆದರೆ ಶ್ರೀಲ ಪ್ರಭುಪಾದರು ನಮಗೆ ಒಂದೇ ಒಂದು ಉಪನಿಷತ್ತನ್ನು ಅಭ್ಯಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಈಶೋಪನಿಷತ್ತು. ಸೊ ಹಾಗಾಗಿ ಈಶೋಪನಿಷತ್ತು ಬಹಳ ಮುಖ್ಯವಾದದ್ದು. ಈಗ 11 ಉಪನಿಷತ್ತುಗಳಲ್ಲಿ ನಾವು ಕೇಳಿದ್ದೇವೆ ಭಗವದ್ಗೀತೆಯಲ್ಲಿ, ಮತ್ತು ಶ್ರೀಲ ಪ್ರಭುಪಾದರು ಅನೇಕ ಬಾರಿ ಅದನ್ನು ಕೋಟ್ ಮಾಡಿರ್ತಾರೆ. ಕೇನೋಪನಿಷತ್ತು, ಕಠೋಪನಿಷತ್ತು, ಮುಂಡಕೋಪನಿಷತ್ತು, ತೈತ್ತರೀಯ ಉಪನಿಷತ್ತು, ಶ್ವೇತಾಶ್ವತಾರ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು. ಇದನ್ನೆಲ್ಲ ನಾವು ಎಲ್ಲ ಈ ಒಂದು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ಅದನ್ನೆಲ್ಲ ಕೋಟನ್ನು ಕೇಳಿರ್ತೇವೆ. ಸೊ ಹಾಗಾಗಿ ಈ ಈಶೋಪನಿಷತ್ತು ಇದು 5,000 ವರ್ಷಗಳ ಹಿಂದೆ ಜಗತ್ತಿನಾದ್ಯಂತ ಅಂದ್ರೆ ಈ ಗ್ರಂಥವನ್ನ ಅಧ್ಯಯನ ಮಾಡ್ತಿದ್ರಂತೆ. ಇದು ಸಂಸ್ಕೃತ ಭಾಷೆಯಲ್ಲಿ ಬಹಳ ಅನೇಕ ಶತಮಾನಗಳ ಕಾಲ ಅದು ಒಳಗೆ ಸಂಸ್ಕೃತ ಭಾಷೆಯಲ್ಲಿ ಇತ್ತು. ಅದನ್ನು ಶ್ರೀಲ ಪ್ರಭುಪಾದರು ಅಂದರೆ ಈ ಈಶೋಪನಿಷತ್ತನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಇಂಗ್ಲಿಷ್ ಭಾಷೆಯಲ್ಲಿ. ಅದನ್ನು ಈಗ ನಮಗೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಈಶೋಪನಿಷತ್ತಿನ ಬಗ್ಗೆ, ಸೊ ಈ ಈಶೋಪನಿಷತ್ತು ಎಲ್ಲದಕ್ಕಿಂತ ಅದು ತುಂಬ ಮುಖ್ಯವಾದದ್ದು. ಯಾಕೆ ಈ ಈಶೋಪನಿಷತ್ತು ತುಂಬ ಮುಖ್ಯವಾದದ್ದು ಯಾಕೆ ಅಂತಂದರೆ, ಇಲ್ಲಿ ಈಶೋಪನಿಷತ್ತಿನಲ್ಲಿ ಕೊನೆಯದಾಗಿ ನಮಗೆ ದೇವರು ಅಂತ ಹೇಳ್ತದ್ದು, ವ್ಯಕ್ತಿ ಆ ಪರಮ ಸತ್ಯ ಅಂತ ಹೇಳ್ತದ್ದು ವ್ಯಕ್ತಿ ಅಂತ ಸಾಬೀತು ಮಾಡುತ್ತೆ. ಸೊ ಅದಕ್ಕಾಗಿ ಭಗವಾನ್ ವ್ಯಕ್ತಿ ಹೇಳೋದು ಕೊನೆಯಲ್ಲಿ ಸಾಬೀತಾಗತ್ತೆ. ಸೊ ಹಾಗಾಗಿ ಈಶೋಪನಿಷತ್ತು ಬಹಳ ಮುಖ್ಯವಾದದ್ದು. ಈಗ ಈಶೋಪನಿಷತ್ತಿಗೆ ಶ್ರೀ ಈಶೋಪನಿಷತ್ ಇದು ಹೆಸರು ಹೇಗೆ ಬಂತು? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಈಶೋಪನಿಷತ್ತು ಯಾರಿಗಾದ್ರೂ ಗೊತ್ತಿದೆಯಾ ಯಾಕೆ ಹೆಸರು ಬಂತು ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಕೇಳಿಸ್ತದೆ ಮಾತಾಜಿ, ಕೇಳಿಸ್ತದೆ. ಭಗವಂತನಿಂದ ಬಂದದ್ದು ಮಾತಾಜಿ ಈಶೋಪನಿಷತ್. ಹೆಸರು ಯಾಕೆ ಹೇಗೆ ಬಂತು ಇದಕ್ಕೆ ಈಶೋಪನಿಷತ್ ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ. ಈಶಾ ಅಂದ್ರೆ ಭಗವಂತ ಮಾತಾಜಿ, ಜಗತ್ತಿನ ಒಡೆಯ. ಸೊ ಹರೇ ಕೃಷ್ಣ, ಹತ್ತಿರ ಬಂದಿದ್ದೀರಿ. ಈಶೋಪನಿಷತ್ತು ಇದು ಈಶಾ, ಈ ವರ್ಡು ಈಶಾ ಉಪನಿಷತ್ತು. ಇದು ಮೊದಲನೆಯ ಮಂತ್ರದಿಂದ ಬಂದಿದೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದಃ ಕಸ್ಯ ಸ್ವಿಧನಂ. ಇದು ಮೊದಲನೆಯ ಶ್ಲೋಕ, ಮೊದಲನೆಯ ಮಂತ್ರ ಈಶೋಪನಿಷತ್ತಿನದು. ಸೊ ಹಾಗಾಗಿ ಅದರಿಂದ ಇದು ಈ ಒಂದು ಹೆಸರು ಇದಕ್ಕೆ ಬಂದಿದೆ. ಈಗ ಇದನ್ನ ಈಶೋಪನಿಷತ್ತು ಇದು ಯಾವ ವೇದದಿಂದ ಬಂದಿದೆ? ಉಪನಿಷತ್ತುಗಳು ವೇದದಿಂದ ಬರ್ತವೆ ಅಂತ ನಾವು ನೋಡಿದ್ದೇವೆ. ಅಂದರೆ ಅಲ್ಲಿ ಉಪನಿಷತ್ತು ಬರ್ಬೇಕಂದ್ರೆ ಸಂಹಿತೆಗಳು, ಪ್ರತಿಯೊಂದು ವೇದಕ್ಕೂ ಕೂಡ ಸಂಹಿತೆ ಮತ್ತೆ ಬ್ರಾಹ್ಮಣ, ಅರಣ್ಯಕ ಮತ್ತೆ ಉಪನಿಷತ್ ಅಂತ ಇರುತ್ತೆ. ಈ ಉಪನಿಷತ್ತು ಯಾವ ವೇದದಿಂದ ಬಂದಿದೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಯಜುರ್ವೇದ ಮಾತಾಜಿ, ಯಜುರ್ವೇದ. ಹರಿ ಬೋಲ್. ಯಜುರ್ವೇದದಿಂದ ಬಂದಿದೆ.
ಇದು ಯಜುರ್ವೇದದ ಕೊನೆಯ ಅಧ್ಯಾಯದಲ್ಲಿ ಈಶೋಪನಿಷತ್ ಬಂದಿದೆ. ಈಗ ಶ್ರೀ ಅಂತಂದ್ರೆ ಅದು ಆಸ್ಪಿಷಿಯಸ್ ಅಂದರೆ ಸರ್ವ ಶುಭಕರ. ಈಶಾ ಅಂತಂದ್ರೆ ಪರಮ ನಿಯಂತ್ರಕ. ಉಪನಿಷತ್, ಈಗ ಉಪನಿಷತ್ ಹೇಳೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಉಪ ಅಂದ್ರೆ ಹತ್ತಿರದಲ್ಲಿ ಕೂತ್ಕೊಳ್ಳೋದು, ಗೋನಿಯರ್. ಆಮೇಲೆ ನೀ ಅಂದ್ರೆ ಸಟನ್ಲಿ, ಅದು ಶೂವರ್. ಮತ್ತೆ ಶತ್ ಅಂದ್ರೆ ಏನು? ಶತ್ ಅಂದ್ರೆ 3 ಅರ್ಥಗಳಿವೆ. ಒಂದು ಐಹಿಕದಿಂದ ಬಿಡುಗಡೆ ಆಗೋದು, ಎರಡನೆಯದು ಅಜ್ಞಾನವನ್ನು ನಾಶ ಮಾಡ್ತದೆ, ಮತ್ತು ಮೂರನೆಯದು ಕೃಷ್ಣನನ್ನು ನಮಗೆ ನಮ್ಮ ಸಮೀಪಕ್ಕೆ ತರುತ್ತದೆ. ಸೊ ಹಾಗಾಗಿ ಇಲ್ಲಿ ಪ್ರಭುಪಾದರು ಯಾವ ಅರ್ಥವನ್ನು ಹೆಚ್ಚು ಬಳಸಿದ್ದೀರಿ? ಯಾರಾದರೂ ಹೇಳ್ಬೋದಾ? ಈ 3 ಒಂದು ವಿಚಾರಗಳು ಇದೆ ಇದರಲ್ಲಿ. ಶತ್ ಅಂದ್ರೆ ಐಕ್ಯದಿಂದ ಬಿಡುಗಡೆ, ಅಜ್ಞಾನವನ್ನು ನಾಶ ಮಾಡುತ್ತದೆ, ಕೃಷ್ಣನನ್ನು ನಮ್ಮ ಹತ್ತಿರ ತರುತ್ತದೆ. ಶ್ರೀಲ ಪ್ರಭುಪಾದರು ಕೃಷ್ಣನನ್ನು ಹತ್ತಿರದಲ್ಲಿ ಇಟ್ಕೊಳ್ಳು. ಹರಿ ಬೋಲ್. ಸೊ ಶ್ರೀಲ ಪ್ರಭುಪಾದರು ಈ ವಿಚಾರವನ್ನ ನಮಗೆ ಗಮನಕ್ಕೆ ಇಡ್ತಾರೆ. ಕೃಷ್ಣನನ್ನು ನಮ್ಮ ಸಮೀಪಕ್ಕೆ ತರುತ್ತದೆ ಈ ಈಶೋಪನಿಷತ್ತು. ಈಗ ಈ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಈ ಚಿತ್ರ ಏನು ಅಂತ ಯಾರಾದ್ರೂ ಹೇಳ್ಬಲ್ಲಿರಾ? ಹರೇ ಕೃಷ್ಣ. ಈಶೋಪನಿಷತ್ತಿನ ಒಂದು ರಕ್ಷಾಪುಟದಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರ. ಹರೇ ಕೃಷ್ಣ, ನೋಡ್ಬೋದು. ಬ್ರಹ್ಮಾಂಡವನ್ನು ತೋರಿಸ್ತಾ ಇದೆ. ಹರೇ ಕೃಷ್ಣ. ಬ್ರಹ್ಮಾಂಡ ತೋರಿಸ್ತಾ ಇದೆ. ಭಗವಂತ ಸಾಗರದಲ್ಲಿ ಇಲ್ಲಿ ತೋರಿಸ್ತಾ ಇರತಕ್ಕಂತಹ ಚಿತ್ರ, ರಕ್ಷಾಪಟದ ಚಿತ್ರ, ಅದು ವಿಷ್ಣುವಿನ ಒಂದು ಚಿತ್ರ, ವಿಷ್ಣುವಿನ ಒಂದು ಎಕ್ಸ್ಪಾನ್ಷನ್. ಅದು ಶ್ರೀಕೇಶವ ಅಂತ ಈ ಒಂದು ಚಿತ್ರದಲ್ಲಿ ಇರ್ತಕ್ಕಂಥದ್ದು. ಅಂದರೆ ವಿಷ್ಣುವಿಗೆ ಏನಿರುತ್ತೆ, 4 ಕೈಗಳು ಮತ್ತೆ ಇರುತ್ತೆ. ಮತ್ತೆ ಯಾವ ಕೈಯಲ್ಲಿ ಯಾವ ಆಯುಧವನ್ನು ಹಿಡಿದುಕೊಂಡಿರ್ತಾರೆ? ಶಂಖ, ಚಕ್ರ, ಗದಾ, ಪದ್ಮ. 4 ಕೈಗಳಲ್ಲಿ 4 ಶಂಖ, ಚಕ್ರ, ಗದಾ, ಪದ್ಮ. ಸೊ ಹಾಗಾಗಿ ಯಾವ ಕೈಯಲ್ಲಿ ಯಾವುದನ್ನು ಹಿಡ್ಕೊಂಡಿರ್ತಾರೆ? ವಿಷ್ಣು ಶಂಖ, ಮತ್ತು ಇಲ್ಲಿ ನೋಡಿ ಶಂಖ ಪದ್ಮ ಅದು ಆಶೀರ್ವಾದ, ಅನುಗ್ರಹ ಕೊಡೋದು. ಚಕ್ರ ಮತ್ತು ಗದೆ ಅದು ಪನಿಷ್ಮೆಂಟ್ ಕೊಡೋದು. ಇದು ಭಗವಂತನದು ಹಿಡ್ಕೊಂಡಿರ್ತಾನೆ. ಸೊ ಅದನ್ನ ಈ ಯಾವ ರೀತಿಯಾಗಿ ಇದು ಅರೇಂಜ್ಮೆಂಟ್ ಆಗಿದೆ, ಆ ಶಂಖ, ಚಕ್ರ, ಗದಾ, ಪದ್ಮ, ಅದರ ಮೇಲೆ ಯಾವ ಕೈಯಲ್ಲಿ ಯಾವ್ದು ಹಿಡ್ಕೊಂಡಿರ್ತಾನೆ ಅದರ ಮೇಲೆ ಹೆಸರುಗಳು, ಅವರ ಭಗವಂತನ ಹೆಸರುಗಳು. ವಿಷ್ಣು ಅಂತಂದ್ರೆ ಕೃಷ್ಣನ ಎಕ್ಸ್ಪಾನ್ಷನ್. ಸೊ ಹಾಗಾಗಿ ಇಲ್ಲಿ ಶ್ರೀಕೇಶವ ಅಂತ ಹೇಳ್ತಾರೆ ಈ ಚಿತ್ರಕ್ಕೆ. ಹರೇ ಕೃಷ್ಣ. ಈ ಚಿತ್ರದಲ್ಲಿರುವ ವಿಷ್ಣು ಶ್ರೀಕೇಶವ. ಈಗ ಈ ಈಶೋಪನಿಷತ್ತು ನಮಗೆ ಹೇಗೆ ಬಂತು? ಈಶೋಪನಿಷತ್ತು ಹೇಗೆ ಬಂತು? ಈ ಪುಸ್ತಕ ಹೇಗೆ ಬಂತು ಅಂತ ನೋಡೋಣ. ಈಗ ನಾವೆಲ್ಲ ಕೇಳಿದ್ದೇವೆ, ಸ್ವಯಂಭುವ ಮನು ಅಂತ ಕೇಳಿದ್ದೇವೆ, ಶತರೂಪ ಅಂತ ಕೇಳಿದ್ದೇವೆ ಅಲ್ವಾ? ಸ್ವಯಂಭುವ ಮನು ಯಾರು? ಹರೇ ಕೃಷ್ಣ. ಬ್ರಹ್ಮನ ಮಗ ಸ್ವಯಂಭುವ ಮನು. ಮೊಟ್ಟ ಮೊದಲನೆಯ ಮನು ಸ್ವಯಂಭುವ ಮನು. ಅವನ ಹೆಂಡತಿ ಶತರೂಪ. ಸೊ ಇವರಿಗೆ 5 ಜನ ಮಕ್ಕಳಿದ್ರು. ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ. ಉತ್ತಾನಪಾದ ಯಾರು? ಧ್ರುವ ಮಹಾರಾಜನ ತಂದೆ. ಹರಿಬೋಲ್. ಅಂದೆ. ಹಾಗಾಗಿ ಇಲ್ಲಿ ಮತ್ತೆ 3 ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ. ಸೊ ಇಲ್ಲಿ ಆಕೂತಿ, ದೇವಹೂತಿ ಕಪಿಲ. ಎಲ್ಲರಿಗೂ ದೇವಹೂತಿಯ ಮಗ ಕಪಿಲ ಗೊತ್ತಿದೆ. ಆಕೂತಿ ಅಂತಂದ್ರೆ ಆಕೂತಿ ರುಚಿ ಎನ್ನುವ ಪ್ರಜಾಪತಿಯನ್ನ ಮದುವೆ ಮಾಡ್ತಾರೆ ಆಕೂತಿಗೆ. ಆಕೂತಿಯಲ್ಲಿ ಯಜ್ಞ ಎನ್ನುವ ಮಗ ಹುಟ್ಟುತ್ತಾನೆ. ಸೊ ಈ ಯಜ್ಞ ಹೇಳುವನು ಸ್ವಯಂಭುವ ಮನುವಿಗೆ ಮೊಮ್ಮಗ. ಸೊ ಯಜ್ಞ ಭಗವಂತನ ಅವತಾರ. ಸೊ ಈ ಯಜ್ಞ ಯಾಕೆ ಅವತಾರ ಮಾಡಿದಂದ್ರೆ, ಆ ಕಾಲದಲ್ಲಿ ಇಂದ್ರನ ಪದವಿಗೆ ಹೋಗ್ಲಿಕ್ಕೆ ತುಂಬಾ ಯಾರು ಕ್ವಾಲಿಫೈಡ್ ಇರಲಿಲ್ಲ. ಸೊ ಆಗ ಭಗವಂತನೇ ಇಂದ್ರನಾಗ್ಲಿಕ್ಕೆ ಬರಬೇಕಾಯ್ತು ಯಜ್ಞ. ಸೊ ಯಜ್ಞ ಈ ಅವತಾರವನ್ನ ಮಾಡಿದ. ಸ್ವಯಂಭುವ ಮನುವು ಒಮ್ಮೆ ಈ ಯಜ್ಞನಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ. ಅವರಿಗೆ ಗೊತ್ತಿತ್ತು ಭಗವಂತ ಅಂತ. ಸೊ ಅವರು ಪ್ರಾರ್ಥನೆ ಮಾಡ್ತಾರೆ. ಒಮ್ಮೆ ರಾಕ್ಷಸರು ಅವರಿಗೆ ಏನೋ ಅಟ್ಯಾಕ್ ಮಾಡಿದ್ರು ಕಾಣುತ್ತೆ. ಆ ಸಮಯದಲ್ಲಿ ಅವರು ಯಜ್ಞ ಭಗವಾನ್ಗೆ ಪ್ರಾರ್ಥನೆ ಮಾಡ್ತಾರೆ. ಸೊ ಅದು ಈ ಪ್ರಾರ್ಥನೆಯೇ ಈ ಈಶೋಪನಿಷತ್. ಹರೇ ಕೃಷ್ಣ. ಆಮೇಲೆ ಈಶೋಪನಿಷತ್ತಿನಲ್ಲಿ 18 ಮಂತ್ರಗಳಿವೆ.
ಓಕೆ, 18 ಮಂತ್ರಗಳಿವೆ. ಮೊದಲು ಈ 18 ಮಂತ್ರಗಳಿಗಿಂತ ಮುಂಚೆ ಪ್ರಾರ್ಥನೆ ಅಂತ ಇದೆ. ಸೊ ಪ್ರಾರ್ಥನೆ ಅಂತಂದರೆ ಮಂಗಳಾಚರಣೆ. ಮಂಗಳಾಚರಣೆಯಲ್ಲಿ ಕೂಡ ನಾಳೆ ನೋಡೋಣ ಮಂಗಳಾಚರಣೆ. ಅದರಲ್ಲಿ ಕೂಡ 3 ರೀತಿಯ ಇದಿರುತ್ತೆ. ಅದರಲ್ಲಿ ಒಂದು ಮಂಗಳಾಚರಣೆಯಲ್ಲಿ ಪುಸ್ತಕದ ಉದ್ದೇಶ ಏನು ಅಂತ ಅದು ಹೇಳಿರ್ತಾರೆ. ಎರಡನೇದು ಪುಸ್ತಕವನ್ನು ಯಾರಿಗೆ ಡೆಡಿಕೇಟ್ ಮಾಡಿರ್ತಾರೆ ಅದು ನಮಸ್ಕಾರ. ಆಮೇಲೆ 3ನೇದು ಈ ಪುಸ್ತಕ ಓದುವುದರಿಂದ ಅಂದರೆ ಆಶೀರ್ವಾದ, ಏನು ನಮಗೆ ಅನುಗ್ರಹ ಅಥವಾ ಒಂದು ಬೆನಿಫಿಟ್ ಸಿಕ್ಕತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಈಶೋಪನಿಷತ್ತು. ಸೊ ಈ ಈಶೋಪನಿಷತ್ತಿನಲ್ಲಿ ಇರೋದು ಮುಖ್ಯವಾಗಿ ವಸ್ತು ನಿರ್ದೇಶನ, ಅಂದರೆ ಪುಸ್ತಕದ ಉದ್ದೇಶ ಏನು ಅಂತ. ಇದು ತುಂಬ ಇದರಲ್ಲಿ ಈ ಒಂದು ಪ್ರಾರ್ಥನೆಯಲ್ಲಿ ಇದೆ. ಈಗ 18 ಮಂತ್ರಗಳಿವೆ. ಈ 18 ಮಂತ್ರಗಳಲ್ಲಿ ಏನಾಗುತ್ತೆ ಅಂತಂದರೆ ಅದನ್ನು ಡಿವೈಡ್ ಮಾಡ್ತಾರೆ 18 ಮಂತ್ರದಲ್ಲಿ. ಈ ಮಂತ್ರ 1ನೇ ಮಂತ್ರದಲ್ಲಿ ಏನಿದೆ ಅಂತಂದರೆ ಅದು ರೂಲ್ಸ್, ಅಂದರೆ ದೇವರ ಒಂದು ದೇವರು ಕೊಟ್ಟಿರ್ತಕ್ಕಂಥ ರೂಲ್ಸ್ ಏನು, ಲಾ ಏನು, ರೂಲ್ಸ್ ಕಾನೂನು ಏನು ಅಂತ. 2ನೇ ಮಂತ್ರದಲ್ಲಿ ಈ ಕಾನೂನನ್ನು, ದೇವರು ಕೊಟ್ಟ ಕಾನೂನನ್ನು ನಾವು ಪಾಲಿಸಿದರೆ ನಮಗೇನಾಗತ್ತೆ. ಮಂತ್ರ 3ರಲ್ಲಿ ನಾವು ದೇವರು ಕೊಟ್ಟ ಈ ಕಾನೂನನ್ನು ನಾವು ಪಾಲನೆ ಮಾಡಿದ್ರೆ ಏನಾಗುತ್ತೆ, ಮಾಡದೆ ಹೋದರೆ ಏನಾಗುತ್ತೆ. ಆಮೇಲೆ ಮಂತ್ರ 4, 5, 6, 7, 8 ಅದರಲ್ಲಿ ಈ ಪರಮ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಪರಮ ಸತ್ಯವನ್ನು ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮಂತ್ರ 9, 10, 11 ಇದರಲ್ಲಿ ಅಂದರೆ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ಅಜ್ಞಾನವನ್ನು ಬೆಳೆಸಿಕೊಳ್ಳೋದು, 2 ರೀತಿ ವಿಚಾರಗಳಿರುತ್ತೆ. ನಾವು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು, ಅಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಹರೇ ಕೃಷ್ಣ. ಜ್ಞಾನವನ್ನ ಬೆಳೆಸ್ಕೊಳ್ಬೇಕು. ಸೊ ಹಾಗಾಗಿ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಮಂತ್ರ 15, 16, 17, 18 ಅವು 1 ಸೆಟ್, ಅದು ಪ್ರಾರ್ಥನೆಗಳು. ಈಗೇನಾಯಿತು, ಮಂತ್ರ ಅಂದರೆ ಮಂತ್ರ ಅದರ 10ರಿಂದ 14 ಅದರಲ್ಲಿ ಅಂದರೆ ಪರಮ ಸತ್ಯವನ್ನು ಪೂಜೆ ಮಾಡೋದು, ಅದರ ಬಗ್ಗೆ ಬರುತ್ತೆ. 15, 16, 17, 18 ಇದು ಪ್ರಾರ್ಥನೆಗಳು. ಅಂದರೆ 14ನೇ ಮಂತ್ರದವರೆಗೆ ನಮಗೆ ಏನಾಗುತ್ತೆ ಅಂದರೆ ಜ್ಞಾನ, ಅಂದರೆ ಅಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಷ್ಟು ಅರ್ಥ ಆಗುತ್ತೆ. ಅದಾದ ಮೇಲೆ 15, 16, 17, 18 ಇದರಲ್ಲಿ ಏನಾಗುತ್ತೆ ಅಂತಂದರೆ ಅಂದರೆ ಪ್ರಾರ್ಥನೆ. ಈಗ ದೇವರಿಗೆ ನಮಗೆ ಜ್ಞಾನ ಪಡ್ಕೋಬೋದು, ಆದರೆ ಭಗವಾನ್ ಸಾಕ್ಷಾತ್ಕಾರ, ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯ ಇಲ್ಲ. ಆವಾಗ ನಾವು ಪ್ರಾರ್ಥನೆ ಮಾಡೋದು ದೇವರಿಗೆ. ಅದಿದೆ ಅಲ್ಲಿ. ಕೃಷ್ಣ, ನನಗೆ ಅರ್ಥ ಆಗೋಲ್ಲ, ನನಗೆ ನಿನ್ನ ಸಹಾಯ ನನಗೆ ಬೇಕು, ನಾನು ಬರೇ ನನ್ನ ಬುದ್ಧಿವಂತಿಕೆಯಿಂದ ನಾವು ಗೋಲೋಕಕ್ಕೆ ಹೋಗ್ಲಿಕ್ಕಾಗಲ್ಲ, ನಮ್ಮ ಬುದ್ಧಿವಂತಿಕೆಯಿಂದ ನಾವು ಭಗವಂತನನ್ನು ಪಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ನಮ್ಮ ಸ್ವಂತ ಪ್ರಯತ್ನ ಆಗುತ್ತಾ? ಇಲ್ಲ, ಆಗಲ್ಲ. ಸೊ ಅದಕ್ಕೆ ನಾವು ಪ್ರಾರ್ಥನೆ, ಭಗವಂತ ನನಗೆ ನೀನು ಸಹಾಯ ಮಾಡು, ಅದರ ಪ್ರಾರ್ಥನೆಗಳು. ಸೊ ಹಾಗಾಗಿ 15, 16, 17, 18 ಇದೆಲ್ಲ ಪ್ರಾರ್ಥನೆಗಳು. ಈಗ ಉಪನಿಷತ್ತನ್ನು ಕಲಿಬೇಕಾದ್ರೆ ಅಂದರೆ ಒಂದು ಕ್ವಾಲಿಫಿಕೇಶನ್, ಅಂದರೆ ಅರ್ಹತೆ ಏನು ಅಂತಂದರೆ ಅದು ಉಪನಿಷತ್ತು ಅದು ಒಂಥರ ಬುದ್ಧಿವಂತರಿಗಾಗಿ. ಸೊ ಹಾಗಾಗಿ ಉಪನಿಷತ್ತುಗಳನ್ನು ಕಲಿಬೇಕು ಅಂದರೆ ಕಡಿಮೆ ಅಂದರೆ ಬ್ರಾಹ್ಮಣನಾಗಬೇಕು. ಬ್ರಾಹ್ಮಣ ಅಂತಂದರೆ ಹುಟ್ಟಿನಿಂದ ಅಲ್ಲ, ಅಂದರೆ ಅರ್ಹತೆಯಿಂದ ಬ್ರಾಹ್ಮಣ. ಸೊ ಬ್ರಾಹ್ಮಣ ಅಂದರೆ ಸತ್ವಗುಣದಲ್ಲಿ ಇರ್ತಾನೆ. ಸೊ ಹಾಗಾಗಿ ಈ ಒಂದು ಉಪನಿಷತ್ತನ್ನು ಕಲ್ತ್ಕೊಳ್ಬೇಕಂದ್ರೆ ಕಡಿಮೆ ಅಂದರೆ ಸತ್ವಗುಣದಲ್ಲಿ ಇರಬೇಕು. ಸೊ ಈಗ ಶ್ರೀಲ ಪ್ರಭುಪಾದರದ್ದು ಒಂದು ಇಂಟ್ರೊಡಕ್ಷನನ್ನು ನೋಡೋಣ. ಪೀಠಿಕೆ ಅಂತ ಹೇಳ್ತಾರೆ ಇಲ್ಲಿ. ಶ್ರೀಲ ಪ್ರಭುಪಾದರು ಇದನ್ನು ಈ ಪೀಠಿಕೆ ಹೇಳೋದ್ರಿಂದ ಪ್ರಾರಂಭ ಮಾಡುತ್ತಾರೆ. ಏಕೆಂತಂದರೆ ಈ ಪೀಠಿಕೆ ಇದು ಅವರು ಬರೆದಿರೋದಲ್ಲ. ಈ ಪೀಠಿಕೆ ಅಂತ ಹೇಳೋದು ಅವರು ಮಾಡಿರತಕ್ಕಂಥ ಉಪನ್ಯಾಸ. ಅಂದರೆ 1969ನೇ ಇಸ್ವಿ ಅಕ್ಟೋಬರ್ 6ರಂದು ಲಂಡನ್ನಿನ ಕಾನ್ವೆ ಹಾಲ್ನಲ್ಲಿ ಮಾಡಿದ ಉಪನ್ಯಾಸ. ಈಗ ನೋಡಿ, ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅವರು ಸಂಸ್ಥಾಪಕ ಆಚಾರ್ಯರು ಇಸ್ಕಾನಿನ, ಮತ್ತು ಅವರು ಶುದ್ಧ ಭಕ್ತರು. ಅವರು ಹೇಳಿರ್ತಕ್ಕಂಥ ಈ ಒಂದು ಪೀಠಿಕೆ, ಅದು ವೇದಗಳ ಉಪದೇಶಗಳ ಬಗ್ಗೆ
ಅವರು ಮಾಡಿದ ಉಪನ್ಯಾಸ ಇಷ್ಟು ಚೆನ್ನಾಗಿದೆ, ಇಷ್ಟು ಪರ್ಫೆಕ್ಟ್ ಇದೆ ಅಂತಂದರೆ ಅದನ್ನು ಓದ್ತಾ ನಮಗೆ ತುಂಬ ಅಂದರೆ ಆಳವಾಗಿ ಓದ್ತಾ ಇದ್ದರೆ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಹೇಗೆ ಅದನ್ನು ತಿಳಿಸ್ತಾರೆ ಅಂದರೆ ಶ್ರೀಲ ಪ್ರಭುಪಾದರು ಅತ್ಯುತ್ತಮ ಗುರು, ಅತ್ಯುತ್ತಮ ಅಂದರೆ ಒಳ್ಳೆಯ ಟೀಚರ್ ಹೇಗಿರ್ತಾರೆ, ಮಕ್ಕಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು ಹೇಳ್ತಾರೆ ಆ ಥರ. ಅದೇ ತರಹ ಇವರು ಅಂದರೆ ಜನರಿಗೆ, ಪಬ್ಲಿಕ್ ಜನರಿಗೆ ಇವರು ಇದನ್ನು ಉಪನ್ಯಾಸ ಕೊಡ್ತಾ ಇದ್ದಾರೆ. ಉಪನ್ಯಾಸ ಕೊಟ್ಟಿದ್ದನ್ನು ಇದನ್ನು ಈ ಪೀಠಿಕೆಯಲ್ಲಿ ಇದನ್ನು ನಾವು ತಿಳ್ಕೊಳ್ಳೋಣ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೊದಲು ವೇದಗಳು ಎಂದರೆ ಏನು, ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಪೀಠಿಕೆ ವೇದಗಳ ಉಪದೇಶಗಳು ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಉಪನ್ಯಾಸದ ವಿಷಯ ವೇದಗಳ ಉಪದೇಶಗಳು. ಸೊ ಇಲ್ಲಿ ವೇದ ಅಂದರೆ ಏನು, ವೇದ ಅಂದರೆ ಜ್ಞಾನ ಅಂತ. ಎಲ್ಲ ಜ್ಞಾನವು ವೇದವೇ, ಆದರೆ ಈ ವೇದಗಳ ಉಪದೇಶಗಳು ಮೂಲಭೂತವಾದ ಜ್ಞಾನ. ನೋಡಿ, ಜ್ಞಾನದಲ್ಲಿ ಭೌತಿಕ ಜ್ಞಾನ ಬರುತ್ತೆ, ಆಧ್ಯಾತ್ಮಿಕ ಜ್ಞಾನ ಬರುತ್ತೆ. ಅದರಲ್ಲಿ ಮೂಲಭೂತವಾದ ಜ್ಞಾನ ವೇದದ ಉಪದೇಶ. ಬೇರೆ ಎಲ್ಲ ಜ್ಞಾನವೂ ಕೂಡ ಭಗವಂತನಿಂದ ಬಂದಿದೆ, ವೇದವೂ ಕೂಡ ಭಗವಂತನಿಂದ ಬಂದಿದೆ. ಭಗವಂತ ಅಂದರೆ ಕೃಷ್ಣ ಬ್ರಹ್ಮನಿಗೆ ವೇದವನ್ನು ಅವನ ಹೃದಯದ ಮೂಲಕ ತಿಳಿಸಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಇದನ್ನು ನಾವು ಶ್ರೀಮದ್ ಭಾಗವತಮದ ಮೊದಲನೆಯ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಇದರಲ್ಲಿ ಮೂಲಭೂತವಾದ ಜ್ಞಾನ ವೇದದ ಉಪದೇಶಗಳು. ಈಗ ಒಬ್ಬ ಬದ್ಧಾತ್ಮನಿಗೆ ಮುಕ್ತಾತ್ಮ ಅಂತಂದರೆ ಲಿಬರೇಟೆಡ್ ಸೋಲ್, ಅಂದರೆ ಈ ಐಹಿಕ ಪ್ರಪಂಚದಿಂದ ಅವನು ಬಿಡುಗಡೆಯಾದವನು ಮುಕ್ತಾತ್ಮ. ಬದ್ಧಾತ್ಮ ಅಂದರೆ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು. ಆ ಬದ್ಧಾತ್ಮ ಅಂದರೆ ಈ ಒಂದು ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ ಹಾಕಿಕೊಂಡ ಅವನು ಬದ್ಧಾತ್ಮ. ಈ ಬದ್ಧಾತ್ಮ, ಈಗ ನಾವೆಲ್ಲ ಬದ್ಧಾತ್ಮರು. ಈಗ ನಮ್ಮಲ್ಲಿ 4 ಬಗೆಯ ದೋಷಗಳಿರ್ತಾರೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ 4 ಬಗೆಯ ದೋಷಗಳಿರುತ್ತೆ. ಒಂದು ಅಂತಂದರೆ ತಪ್ಪುಗಳನ್ನು ಮಾಡೇ ಮಾಡ್ತೇವೆ. ಮೊಟ್ಟ ಮೊದಲು ಅಂದರೆ ನಾವು ತಪ್ಪನ್ನು ಮಾಡೇ ಮಾಡ್ತೇವೆ. ಯಾಕೆ ಅಂತಂದರೆ ಇದು ನಮ್ಮ ತಪ್ಪು ಮಾಡೋದು ಒಬ್ಬ ಮನುಷ್ಯನ ಸ್ವಭಾವ. ಇದು ಬದ್ಧಾತ್ಮನ ಒಂದು ದೋಷ. ಇಲ್ಲಿ 2 ಉದಾಹರಣೆಗಳನ್ನು ಕೊಡ್ತಾರೆ. ಮಹಾತ್ಮ ಗಾಂಧಿ ಮತ್ತು ಕೆನಡಿ ಅಧ್ಯಕ್ಷ ಕೆನಡಿ ಅಮೆರಿಕ ದೇಶದಲ್ಲಿ ಅಧ್ಯಕ್ಷರಾಗಿದ್ದರು. ಇವೆರಡು ಜನರನ್ನು ಕೊಡ್ತಾರೆ. ಅವ್ರು ಏನು ತಪ್ಪು ಮಾಡಿದ್ರು, ಅವರು ಒಂದು ರೀತಿಯ ಶ್ರೇಷ್ಠ ವ್ಯಕ್ತಿ ಅಂತ ಜನ ಪರಿಗಣಿಸಿದ್ರು, ಮಹಾತ್ಮ ಅಂತ ಅಂದ್ರೆ ಗಾಂಧೀಜಿಯವರನ್ನು. ಇಲ್ಲಿ ಆ ಗಾಂಧೀಜಿಯವರಿಗೆ ದೆಹಲಿಯ ಸಭೆಗೆ ಹೋಗಬೇಡಿ ಅಂತ, ಜೀವಕ್ಕೆ ಅಪಾಯ ಇದೆ ಅಂತ ಕೆಲವು ಮಿತ್ರರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಅವ್ರು ಹೋಗಲಿಲ್ಲ. ಸೊ ಆದ್ದರಿಂದ ಆ ತಪ್ಪು ಮಾಡಿ ಅವರು ಗುಂಡೇಟಿಗೆ ಬಲಿಯಾದರು. ಅದೇ ರೀತಿ ಅಧ್ಯಕ್ಷ ಕೆನಡಿ ಕೂಡ, ಅವರು ಕೂಡ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಹೀಗೆ ಜನ ತಪ್ಪು ಮಾಡ್ತಾರೆ, ಬದ್ಧಾತ್ಮರು ತಪ್ಪು ಮಾಡ್ತಾರೆ. ಇದು ಒಂದು ದೋಷ. ಈಗ ಇನ್ನೊಂದು ದೋಷ ಅಂತಂದರೆ ಮಾಯೆಗೆ ಒಳಗಾಗುವುದು ಅಂತಂದರೆ ನಮ್ಮಲ್ಲಿ ದೋಷ ಏನು ಅಂತಂದರೆ, ನಾವು ಅಂದರೆ ಯಾವುದು ಅಂದರೆ ಯಾವುದು ಅಲ್ಲ ಮತ್ತು ಅದನ್ನು ನಾವು ಸರಿ ಅಂತ ತಿಳ್ಕೊಳ್ತೇವೆ. ಇದು ದೋಷ ನಮ್ಮದು. ಅಂತಂದರೆ ಈಗ ಹಗ್ಗವನ್ನು ನಾವು ಹಾವೆಂದು ಭಾವಿಸ್ಬೋದು, ಅದು ಮಾಯೆ. ಅದೇ ರೀತಿ ಈ ದೇಹ ನಾವಲ್ಲ, ಆದರೆ ನೋಡಿ ದೇಹವನ್ನೇ ನಾವು ಅಂತ ತಿಳ್ಕೊಬಿಡ್ತೇವೆ ಅಲ್ವಾ. ಇಷ್ಟು ದಿವಸ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ, ದೇಹ ಅಲ್ಲ, ನಾವು ಆತ್ಮ ಅಂತ ಗೊತ್ತಿದೆ. ಆದರೆ ಕನ್ನಡಿ ಮುಂದೆ ನಿಂತಾಗ ನಾವು ದೇಹವನ್ನೇ ನಾವು ಅಂತ ಮಾಡಿಬಿಡ್ತೇವೆ ಅಲ್ವಾ. ಹೌದು ಮಾತಾಜಿ. ಈಗ ನೋಡಿ, ನಾವು ಯಾರಾದ್ರೂ ನೀವು ಯಾರು ಅಂತ ಕೇಳಿದ್ರೆ ನಮ್ಮ ಹೆಸರನ್ನ ಮೊದಲೇ ಹೇಳ್ಬಿಡ್ತೇವೆ, ನೀವು ಯಾರು? ಅದಕ್ಕೆ ಶ್ರೀಲ ಪ್ರಭುಪಾದ, ನಾನು ಜಾನ್, ನಾನು ಶ್ರೀಮಂತ, ನಾನು ಇದು ಅದು, ಅಂದರೆ ನಾನು ಇಂಥ ಒಂದು ಇಂಜಿನಿಯರ್, ಟೀಚರ್, ಡಾಕ್ಟ್ರು, ಗೃಹಿಣಿಯರು ಅಥವಾ ಇಂಥವನ ಹೆಂಡತಿ, ಹೀಗಂತ ನಾವು ದೇಹದಿಂದ ನಮ್ಮನ್ನು ಗುರುತಿಸ್ಕೊಂಡ್ಬಿಡ್ತೇವೆ. ಸೊ ಇದು ಭ್ರಮೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೀವು ದೇಹವಲ್ಲ, ಇದು ಭ್ರಮೆ. ಸೊ ಹಾಗಾಗಿ ನಾವು ಮಾಯೆಯಲ್ಲಿದ್ದೇವೆ ಅಂದರೆ ಭ್ರಮೆಯಲ್ಲಿ ಇದ್ದೇವೆ. ಸೊ ಇದು ಎರಡನೆಯ ದೋಷ. ಮೂರನೇ ದೋಷ ಅಂತಂದರೆ ಮೋಸ ಮಾಡುವ ಪ್ರವೃತ್ತಿ, ಚೀಟಿಂಗ್ ಪ್ರೊಪೆನ್ಸಿಟಿ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಒಬ್ಬರಿಗೂ, ಬದ್ಧಾತ್ಮರಿಗೆ ಮೋಸ ಮಾಡುವ ಪ್ರವೃತ್ತಿ ಇರ್ತಾರೆ, ಇನ್ನೊಬ್ಬರಿಗೆ ಮೋಸ ಮಾಡೋದು ಪ್ರವೃತ್ತಿ ಇರುತ್ತೆ. ಸೊ ಈ ಮೋಸ ಮಾಡುವ ಪ್ರವೃತ್ತಿ ಅಂತಂದರೆ
ಒಬ್ಬವ ಶತದಡ್ಡನಾಗಿರ್ತಾನೆ, ಆದರೆ ಬುದ್ಧಿವಂತನ ತರ ಸೋಗು ಹಾಕುತ್ತಾನೆ. ಸೊ ಹಾಗಾಗಿ ಒಬ್ಬರು ಅಂದ್ರೆ ಮತ್ತೊಬ್ಬರಿಗೆ ಮೋಸ ಮಾಡುವ ಪ್ರವೃತ್ತಿ. ಇಲ್ಲಿ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಅಂದರೆ ತನ್ನ ಸ್ಥಾನವೇ ಗೊತ್ತಿಲ್ಲ. ನಮ್ಮ ಸ್ಥಾನ ಯಾವುದು? ಜೀವಿಯ ಸ್ಥಾನ, ಜೀವಿಯರ ಸ್ವರೂಪ ಕೃಷ್ಣರೇ ನಿತ್ಯ ದಾಸ ಅಲ್ವಾ? ಜೀವಿ ಅಂದ್ರೆ ಭಗವಂತನ ನಿತ್ಯ ನಿರಂತರ ಸೇವಕ, ಇದೇ ಗೊತ್ತಿಲ್ಲ. ಇದು ದೋಷ. ಸೊ ಇದು ಇಲ್ಲದೇನೆ ತತ್ವಶಾಸ್ತ್ರದ ಮೇಲೆ ಪುಸ್ತಕ ಬರೀತಾನೆ, ಅದು ವಂಚನೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ತತ್ವಶಾಸ್ತ್ರ ಬರೀಬೇಕಾದ್ರೆ ಅವನಿಗೆ ತಾನು ಯಾರು ಅಂತ ಗೊತ್ತಿರಬೇಕು, ತನ್ನ ಸ್ಥಾನನೇ ಗೊತ್ತಿರದೆ. ಅದೇ ಶ್ರೀಲ ಪ್ರಭುಪಾದರ ಆಚಾರ್ಯರು ತುಂಬಾ ಚೆನ್ನಾಗಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಇದು ರೀತಿ ವಂಚನೆ ಮಾಡೋದ್ರಲ್ಲಿ ಯಾವ ತರ. ಸೊ ಶ್ರೀಲ ಭಗವದ್ಗೀತೆಗೆ ಅನೇಕ ಆವೃತ್ತಿಗಳಿವೆ. ಅದನ್ನು ಯಾರು ಬರೀತಾರೆ? ಅವರು ಈಗ ತಮ್ಮ ಬಗ್ಗೆ ತಾನೇ ಗೊತ್ತಿಲ್ಲದವರು ದೋಷಪೂರ್ಣರಾದ ಬರೀತಾರೆ. ಅದರಲ್ಲಿ ಶ್ರೀಲ ಪ್ರಭುಪಾದರು ಅವರು ಯಥಾರೂಪ ಕೊಟ್ಟಿದ್ದಾರೆ. ಭಗವಂತ ಏನು ಹೇಳಿದ್ದಾರೆ ಅದನ್ನೇ ಕೊಟ್ಟಿದ್ದಾರೆ. ಸ್ವಲ್ಪವೂ ಕೂಡ ಅದರಲ್ಲಿ ಬೇರೆ ತನ್ನದೇ ಆದ ವ್ಯಾಖ್ಯಾನಗಳು ಇರೋದಿಲ್ಲ. ಸೊ ಜನ ಏನು ಹೇಳ್ತಾರೆ? ಶ್ರೀಲ ಪ್ರಭುಪಾದರು ತಮ್ಮ ಸ್ಥಾನವೇ ಗೊತ್ತಿಲ್ಲ, ಆದರೆ ಅವರು ಏನು ಮಾಡ್ತಾರೆ? ಅವರು ತತ್ವಶಾಸ್ತ್ರದ ಮೇಲೆ ಪುಸ್ತಕ ಬರೀತಾರೆ. ಅದು ವಂಚನೆ. ಯಾಕೆ ವಂಚನೆ? ಜನರ ಅಮಾಯಕರು, ಅವರನ್ನು ತಪ್ಪು ದಾರಿಗೆ ಎಳಿತಾರೆ. ಆಯ್ತಾ? ಅವರಿಗೆ ಸರಿಯಾದ ಒಂದು ಆಧ್ಯಾತ್ಮ ಜ್ಞಾನವನ್ನ ಕೊಡೋದಿಲ್ಲ. ಆಮೇಲೆ ನಾಲ್ಕನೆಯದು ಅಂದರೆ ನಮ್ಮದು ಅಂತಂದ್ರೆ ನಮ್ಮ ದೋಷ ಅಂದ್ರೆ ಅಪರಿಪೂರ್ಣ. ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ನೋಡಿ, ನಮಗೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ, ಚರ್ಮ ಇದೆ ಅಲ್ವಾ? ಇವೆಲ್ಲ ನಮ್ಮ ಇಂದ್ರಿಯಗಳು. ಇದು ಅಪರಿಪೂರ್ಣ. ಇದು ಹೇಗೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದ್ರೆ, ಈಗ ನೋಡಿ, ನಮಗೆ ಕಣ್ಣು ಕಾಣುತ್ತೆ, ಆದರೆ ಕತ್ತಲಿನಲ್ಲಿ ಲೈಟ್ ಇಲ್ಲ ಅಂತ ತಿಳ್ಕೊಳ್ಳಿ, ರಾತ್ರಿ 12 ಗಂಟೆ. ಅವಾಗ ನಮಗೆ ಕಣ್ಣು ಇದ್ರೂ ಕಾಣುತ್ತಾ? ನಮ್ಮ ಕೈ ಕಾಣುತ್ತಾ? ಲೈಟ್ ಹೋಗಿದೆ, ಕಾಣೋದಿಲ್ಲ. ಕಣ್ಣಿದೆ, ನಮಗೆ ಕಣ್ಣಿದ್ರೆ ಕಾಣ್ಬೇಕಲ್ವಾ? ಸೊ ನಮ್ಮ ಇಂದ್ರಿಯ ಅಪರಿಪೂರ್ಣ ಅಂತ ಹೇಳ್ತಾರೆ. ಈಗ ನೋಡಿ, ಅಂದ್ರೆ ಜನ ಏನ್ ಹೇಳ್ತಾರೆ? ನೀವು ದೇವರ ಬಗ್ಗೆ ಹೇಳ್ತೀರಾ, ಸೊ ಹಾಗಾದ್ರೆ ದೇವರನ್ನ ನಮಗೆ ತೋರಿಸಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿಮಗೆ ಅವರಿಗೆ ಕೇಳಿದ್ರಂತೆ, ಅವ್ರು ಹೇಳ್ತಾರೆ, ನಿಮಗೆ ದೇವರನ್ನು ನೋಡುವ ಕಣ್ಣಿದೆಯಾ? ನಮಗೆ ದೇವರನ್ನು ನೋಡುವ ಕಣ್ಣು? ಈ ಭೌತಿಕ ಕಣ್ಣಿಂದ ಭಗವಂತನನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಅತ ಶ್ರೀಕೃಷ್ಣ ನಾಮಾದಿ ನಭವೇ ಗ್ರಾಹ್ಯಮಿಂದ್ರಿಯ. ನಮ್ಮ ಇಂದ್ರಿಯಕ್ಕೆ ಗ್ರಾಹ್ಯವೇ ಅಲ್ಲ ಭಗವಂತ. ಸೊ ನೋಡುವ ಕಣ್ಣಿಲ್ಲ. ಹಾಗಾದ್ರೆ ಭಗವಂತನ ನೋಡೋದು ಹೇಗೆ? ಭಗವಂತನ ನೋಡ್ಲಿಕ್ಕೆ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕೇಳಬೇಕು. ಆಮೇಲೆ ಈಗ ನೋಡಿ, ಕೇಳಲಿಕ್ಕೆ ಕೂಡ ನಮ್ಮ ಕಿವಿ ಅದು ಅಪರಿಪೂರ್ಣ. ನಮ್ಮ ಕಿವಿ ಕೂಡ ಡಿಫೆಕ್ಟಿವ್. ಯಾಕೆ ಡಿಫೆಕ್ಟಿವ್? ಎಲ್ಲವೂ ನಾವು ಭೌತಿಕದಲ್ಲಿ 3 ಗುಣಗಳಲ್ಲಿ ಇದ್ದೇವೆ. ಆದ್ದರಿಂದ ನಮ್ಮ ಎಲ್ಲ ಇಂದ್ರಿಯಗಳು ಅಪರಿಪೂರ್ಣ, ಪರಿಶುದ್ಧವಾಗಿಲ್ಲ. ಸೊ ನೋಡಿ, ನಮ್ಮ ಕಿವಿ ಅಪರಿಪೂರ್ಣ. ನಾವು ಭಗವಂತನ ಬಗ್ಗೆ ಕೇಳಿದ್ರು ಕೂಡ ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಮ್ಮ ಕಿವಿ ಅಪರಿಪೂರ್ಣ, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಹೇಗೆ? ಹರೇ ಕೃಷ್ಣ. ಗುರುವಿನ ಮಾರ್ಗದರ್ಶನದಿಂದ. ಹರೇ ಕೃಷ್ಣ. ಹತ್ರ ಬರ್ತಾ ಇದ್ದೀನಿ. ಹರೇ ಕೃಷ್ಣ. ಗುರುವಿನ ಮಾರ್ಗದರ್ಶನದಿಂದ ಅಂದ್ರೆ ಅಲ್ಲಿ ಗುರುವಿನ ಮಾರ್ಗದರ್ಶನದಿಂದ ಅಂದ್ರೆ ಅಲ್ಲಿ ಗುರು ಏನ್ ಮಾರ್ಗದರ್ಶನ ಮಾಡ್ತಾನೆ? ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸು, ಮಂತ್ರವನ್ನ ಕೀರ್ತನೆ ಮಾಡು, ಕೇಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಶ್ರವಣ ಪದೇ ಪದೇ ಕೇಳಬೇಕು. ಯಾರಿಂದ? ಸಂಪ್ರದಾಯದಿಂದ ಬಂದ ಗುರುವಿನಿಂದ ಕೇಳಬೇಕು. ಮತ್ತೆ ನಾವು ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡ್ತಾ ಇರಬೇಕು. ಆಗ ನಮಗೆ ಸ್ವಲ್ಪವಾಗಿ ಚೇತೋದರ್ಪಣ ಮಾರ್ಜನಂ ಅಂದ್ರೆ ಕನ್ನಡಿ ಧೂಳು ಹಿಡಿದಿದೆ, ಅದನ್ನ ತಿಕ್ಕಿ ನಾವು ಚೊಕ್ಕ ಮಾಡೋದು. ಅದೇ ರೀತಿ ನಮ್ಮ ಮನಸ್ಸಿನ ಕನ್ನಡಿಗೆ ಕಾಮದ ಧೂಳು ಬಡಿದಿದೆ, ಅದನ್ನ ಚೊಕ್ಕ ಮಾಡೋದು. ಸೊ ಹಾಗಾಗಿ ನಮಗೆ ನೋಡುವ ಶಕ್ತಿ ಇಲ್ಲ, ಅದನ್ನು ಬೆಳೆಸ್ಕೊಳ್ಬೇಕು. ಕಿವಿಯ ಮೂಲಕ ಭಗವಂತ ನೋಡ್ಲಿಕ್ಕೆ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಕಿವಿಯಿಂದ ನೋಡ್ಬೇಕು. ಅಂದ್ರೆ ಕಿವಿಯನ್ನು ಕೇಳಬೇಕು. ಕೇಳುವುದು ಕೂಡ ನಮ್ಮ ಕಿವಿ ಅಪರಿಪೂರ್ಣ ಆಗಿದೆ. ಅದಕ್ಕಾಗಿ ನಾವು ಜಪ ಮಾಡೋದು, ಮತ್ತೆ ನಾವು ಆದಷ್ಟು ಶ್ರವಣ ಮಾಡೋದು. ಯಾರ ಬಗ್ಗೆ ಶ್ರವಣ? ಕೃಷ್ಣ ಕಥಾ ಶ್ರವಣವನ್ನ ಮಾಡ್ತಾ ಇರಬೇಕು. ಆಗ ನಮ್ಮಲ್ಲಿ ಸ್ವಲ್ಪ ಶುದ್ಧ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಸೊ ಹಾಗಾಗಿ ನಾವು ಕೇಳಬೇಕು, ಶ್ರವಣ ಮಾಡಬೇಕು. ಹಾಗಾಗಿ ಈಗ ನೋಡಿ, ಶ್ರೀಲ ಪ್ರಭುಪಾದರು ಎಷ್ಟು ಚಂದ ಹೇಳ್ತಾರೆ. 4 ಬದ್ಧಾತ್ಮನಿಗೆ 4 ದೋಷಗಳಿದೆ. ತಪ್ಪು ಮಾಡುತ್ತಾನೆ, ಅವನು ಮಾಯೆಯಲ್ಲಿದ್ದಾನೆ,
ಮತ್ತೆ ಅವನು ಮೋಸ ಮಾಡುವ ಪ್ರವೃತ್ತಿ ಇದೆ, ಇಂದ್ರಿಯಗಳು ಅಪರಿಪೂರ್ಣ. ಸೊ ಇಂತಹ ಈ ರೀತಿಯಾದ ನ್ಯೂನತೆಗಳನ್ನ ನಾವು ಬದ್ಧಾತ್ಮರಿಗೆ ಇಟ್ಕೊಂಡಿದ್ದೇವೆ. ಸೊ ಹಾಗಾದ್ರೆ ನಾವು ಪರಿಪೂರ್ಣ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯವಾ? ಇಲ್ಲ. ನಮ್ಮಲ್ಲಿ ನ್ಯೂನತೆ ಇದೆ, ನಾವು ಹೇಗೆ ಪರಿಪೂರ್ಣ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸ್ವತಃ ಪರಿಪೂರ್ಣ ಅಲ್ಲ. ಆದ್ದರಿಂದ ನಾವು ವೇದಗಳನ್ನು ಅವು ಹೇಗಿದೆಯೋ ಹಾಗೆ ಒಪ್ಕೊಳ್ತೇವೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ವೇದಗಳನ್ನು ಯಾಕೆ ಒಪ್ಕೊಳ್ಬೇಕು? ವೇದಗಳನ್ನು ಯಾಕೆ ಒಪ್ಕೊಳ್ಬೇಕು? ಹರೇ ಕೃಷ್ಣ. ಅದು ಭಗವಂತನಿಂದಲೇ ಬಂದಿದ್ದು, ಅಪೌರುಷೇಯ. ಹರಿಬೋಲ್, ಅದು ಭಗವಂತನಿಂದ ಬಂದಿರೋದು, ಅಪೌರುಷೇಯ. ಭಗವಂತ ಪರಿಪೂರ್ಣ, ಭಗವಂತ ಪರಿಪೂರ್ಣ. ಅದನ್ನೇ ನಾವು ಪ್ರಾರ್ಥನೆಯಲ್ಲಿ ಓದ್ತೇವೆ, ಭಗವಂತ ಪರಿಪೂರ್ಣ, ಭಗವಂತ ಸಂಪೂರ್ಣ. ಸೊ ಪರಿಪೂರ್ಣ ಮತ್ತು ಸಂಪೂರ್ಣ. ಆದ್ದರಿಂದ ಭಗವಂತನಿಂದ ಬಂದಿರೋ ಜ್ಞಾನ ಆಗಿದ್ದರಿಂದ ವೇದಗಳನ್ನ ನಾವು ಅದು ಹೇಗೆ ಇದೆಯೋ ಹಾಗೆ ಒಪ್ಪಿಕೊಳ್ಳುತ್ತೇವೆ. ಶ್ರೀಲ ಪ್ರಭುಪಾದರು ಹೇಗೆ ಇದೆಯೋ ಹಾಗೆ ಒಪ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಈಗ ಎರಡನೆಯದು ವೇದಗಳು ಅಂತಂದ್ರೆ ಅವರು ಇದರಲ್ಲಿ ಲಂಡನ್ನಲ್ಲಿ ಇದನ್ನ ಹೇಳ್ತಾ ಇದ್ದಿದ್ರು, ಈ ಒಂದು ಭಾಷಣವನ್ನ, ಈ ಉಪನ್ಯಾಸವನ್ನ. ಹಾಗೆ ಹೇಳ್ತಾರೆ, ಹೌದಾ ವೇದಗಳು ಹಿಂದೂಗಳಿಗೆ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಹಿಂದೂ ಹೇಳೋದು ಅದು ನಾವು ಹಿಂದೂ ಅಲ್ಲ, ನಾವು ಸನಾತನ ಧರ್ಮಕ್ಕೆ ಸೇರಿದವರು ಎಲ್ಲರೂ. ಸೊ ಇಲ್ಲಿ ವರ್ಣಾಶ್ರಮ ಧರ್ಮ, ಸನಾತನ ಧರ್ಮ ಅಂದ್ರೆ ಯಾವುದು? ವರ್ಣಾಶ್ರಮ ಧರ್ಮ. ಸೊ ವರ್ಣಾಶ್ರಮ ಧರ್ಮ ಅಂದ್ರೆ ಅದು ಭಗವಂತ ಕೊಟ್ಟಿರೋದು. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ವರ್ಣಾಶ್ರಮ ಭಗವಂತನ ಕೊಟ್ಟಿರೋದ್ರಿಂದ ಅದು ಯಾವತ್ತೂ ನಾಶ ಆಗೋದು, ಅದು ಯಾವಾಗಲೂ ಇದ್ದೇ ಇರುತ್ತೆ, ಎಲ್ಲರಲ್ಲೂ ಇದ್ದಿರುತ್ತೆ. ಅಂದರೆ ನೀವು ಅಮೆರಿಕಕ್ಕೆ ಹೋಗು, ಇಂಗ್ಲೆಂಡಿಗೆ ಹೋಗು, ಯುರೋಪಿಗೆ ಹೋಗು, ಅಥವಾ ನೀವು ಆಸ್ಟ್ರೇಲಿಯಾಕ್ಕೆ ಹೋಗು, ಅಮೆರಿಕಾಗೆ ಹೋಗು, ಅಲ್ಲಿ ಎಲ್ಲರಲ್ಲೂ ವರ್ಣಾಶ್ರಮ ಇರುತ್ತೆ. ವರ್ಣಾಶ್ರಮ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಮೇಲೆ ಇದು ಸಮಾಜದ ಒಂದು 4 ವಿಭಾಗಗಳು, ವರ್ಣಗಳು ಇದು. ಆಮೇಲೆ ಆಶ್ರಮ ಅಂತಂದರೆ ಅಂದರೆ ಇದು ಬ್ರಹ್ಮಚಾರಿ ಮತ್ತು ಗೃಹಸ್ಥ, ಸನ್ಯಾಸಿ, ವಾನಪ್ರಸ್ಥ ಮತ್ತು ಸನ್ಯಾಸಿ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇದು ಎಲ್ಲ ಕಡೆಗೂ ಇದ್ದಿರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅಂದ್ರೆ ಬ್ರಾಹ್ಮಣ ಅಂತಂದ್ರೆ ಅವರು ಸ್ವಲ್ಪ ಇದನ್ನ ಹೇಳ್ಕೊಳ್ಳಿ, ಟೀಚರ್ಸ್ ಅಂತವ್ರು, ಬ್ರಾಹ್ಮಣ ಟೀಚಿಂಗ್. ಸೊ ಕ್ಷತ್ರಿಯ ಅಂದ್ರೆ ಆಡಳಿತ, ಆಮೇಲೆ ವೈಶ್ಯ ಅಂದ್ರೆ ವ್ಯಾಪಾರ, ಆಮೇಲೆ ಶೂದ್ರ ಇನ್ನೊಬ್ಬರ ಸೇವೆ ಮಾಡೋದು. ಇದು ಎಲ್ಲ ಜನಾಂಗದಲ್ಲೂ ಎಲ್ಲ ದೇಶಗಳಲ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ವರ್ಣಾಶ್ರಮಕ್ಕೆ ಸೇರಿದವರು. ಸೊ ವರ್ಣಾಶ್ರಮಕ್ಕೆ ಸೇರಿದಿರೋದ್ರಿಂದ, ವರ್ಣಾಶ್ರಮ ಭಗವಂತನೇ ಮಾಡಿರೋದ್ರಿಂದ, ಭಗವಂತನು ಕೊಟ್ಟ ವೈದಿಕ ಈ ಒಂದು ವೇದ ಅದು ಎಲ್ಲರಿಗೂ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ಈ ವೇದ ಎಲ್ಲರಿಗೂ. ಮತ್ತೆ ವೇದ ಇನ್ನೊಂದು ಹೇಳ್ತಾರೆ, ಸ್ವತಃ ಸಿದ್ಧವಾದ ಸತ್ಯ. ವೇದ ಅಂದ್ರೆ ವೈದಿಕ ತತ್ವಗಳು ಸ್ವತಃ ಸಿದ್ಧವಾದ ಸತ್ಯ. ಸ್ವತಃ ಸಿದ್ಧವಾದ ಸತ್ಯ ಅಂದ್ರೆ ಆಕ್ಸಿಯೋಮೆಟಿಕ್ ಟ್ರೂತ್. ಅಂದ್ರೆ ಸ್ವತಃ ಸಿದ್ಧವಾಗಿದ್ದು ಅಂತಂದ್ರೆ ಏನರ್ಥ ಅಂದ್ರೆ ಈ ಸತ್ಯ ಎಲ್ಲ ಕಾಲದಲ್ಲೂ ಸತ್ಯ. ಇನ್ನು ಕೋಟಿ ವರ್ಷ ಮುಂದೆ ಬಂದರೂ ಸತ್ಯ. ಈಗ ಹಿಂದೆ ಎಷ್ಟೋ ಕೋಟಿ ವರ್ಷದ ಹಿಂದೂ ಇದು ಸತ್ಯ. ಇದು ಸತ್ಯ, ಎಲ್ಲ ಈ ವೇದದ ಸತ್ಯ ಎಲ್ಲ ಕಾಲದಲ್ಲೂ ಸತ್ಯ. ಎಲ್ಲ ಪ್ಲೇಸ್, ಎಲ್ಲ ಒಂದು ಊರು, ದೇಶ, ಎಲ್ಲ ದೇಶಗಳಲ್ಲಿ, ಎಲ್ಲ ಊರಲ್ಲೂ ಕೂಡ ಇದು ಸತ್ಯವಾದದ್ದು. ಮತ್ತೆ ಇದಕ್ಕೆ ನಾವು ಅಂದರೆ ಪ್ರೂಫ್, ಇದಕ್ಕೆ ಯಾವುದಾದ್ರು ಒಂದು ಎವಿಡೆನ್ಸ್ ಕೊಡು, ಪ್ರೂಫ್ ಕೊಡು ಹೇಳ್ತಾರಲ್ಲ, ಅದು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಅದನ್ನು ಅದೇ ವರ್ಣಿಸಿಕೊಳ್ಳುತ್ತೆ, ಸ್ವತಃ ಸಿದ್ಧವಾದದ್ದು. ಸೊ ಅಂದರೆ ಅದು ತಪ್ಪಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ವೇದ ಯಾವಾಗಲೂ ನೋಡಿ, ವೇದವಾಕ್ಯ ಈಗ ನಾವು ಆಡು ಮಾತಿನಲ್ಲೂ ಕೂಡ ಹೇಳ್ತೇವೆ ಅಲ್ವಾ, ಇದೇನು ವೇದವಾಕ್ಯ ನೀ ಹೇಳಿದ್ದು ಅಂತ ಹೇಳೋದಿಲ್ವಾ? ಹೇಳ್ತೇವೆ. ಒಪ್ಪಬೇಕಾ ಇದೇನು ವೇದವಾಕ್ಯ ಅಂತ ಕೇಳ್ಬಿಡ್ತಾರೆ ಅಲ್ವಾ? ನಾನು ಇಲ್ಲಿಗೆ ಹೇಳ್ತಾ ಇದ್ದಾರೆ ಶ್ರೀಲಪ್ರಭಾ ನೋಡಿ, ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ನಾ ಇದು ಮಾಡ್ಬೇಕಾ, ಅದ್ಯಾಕೆ ನೀನು ಹೇಳಿದ್ರೆ ಮಾಡಬೇಕು, ಅದೇನು ವೇದವಾಕ್ಯವೇ ಅಂತ ಕೇಳ್ಬಿಡ್ತೇವೆ. ಸೊ ಹಾಗಾಗಿ ಅದರ ಅರ್ಥ ಏನು? ವೇದವಾಕ್ಯ ಅಂದರೆ ಅದು ಸತ್ಯವಾದದ್ದು, ಅದು ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅದು ಕೃಷ್ಣನಿಂದ ಬಂದಿದ್ದು. ಈಗ ನೋಡಿ, ಈಗ 1+1 ಅಂದರೆ 2, 1+1 = 2 ಅಲ್ವಾ? 1+1 ಅಂದರೆ 2 ಅಲ್ವಾ? ಅದು ನೀವು ಕಂಪ್ಯೂಟರ್ಲ್ಲಿ ಹಾಕಿ, ಅದು ನೀವು ಚೈನಾ ದೇಶಕ್ಕೆ ಹೋಗಿ, ಭಾರತ ದೇಶದಲ್ಲಿ ಇರಲಿ, ಅಮೆರಿಕದಲ್ಲಿರಲಿ, ಅದೇನೋ ಬದಲಾಗುತ್ತಾ? ಇಲ್ಲ. ಸೊ ಹಾಗೆ ಸತ್ಯ, ಇದು ವೇದ ಅಂದರೆ ಸತ್ಯ. ಸೊ ಅದರಿಂದ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇದನ್ನ ನಾವು ಸ್ವತಃ ಸಿದ್ಧ ಮಾಡಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಪ್ರಾಣಿಯ ಮಲ, ಇದು ಅಂದ್ರೆ ಯಾವುದೇ ಒಂದು ಪ್ರಾಣಿ ಮಲ ಅದು ಒಂದು ರೀತಿ ಹೇಸಿಗೆ ಅಲ್ವಾ, ಅಪವಿತ್ರ ಅಲ್ವಾ? ಯಾವುದೇ ಒಂದು ಪ್ರಾಣಿ ಮಲವನ್ನ ನಾವು
ಕೈಯಲ್ಲಿ ಮುಟ್ಟದೆ ಹೋದ್ರು ಕಾಲಲ್ಲಿ ಏನಾದರೂ ತಟ್ಟಿದ್ರು ಕೂಡ ನಾವು ಸ್ನಾನ ಮಾಡ್ಕೊಳ್ತೇವೆ ಅಲ್ವಾ, ಅಪವಿತ್ರ ಅಲ್ವಾ. ಹೌದು. ಅದು ನಮಗೆ ಗೊತ್ತಿದೆ. ಆದರೆ ನೋಡಿ, ಸಗಣಿ ಅದು ಪವಿತ್ರ, ಸಗಣಿ ಪವಿತ್ರ. ನಾವು ಮನೆಯನ್ನ ಸಾರಿಸ್ತೇವೆ ಅಲ್ವಾ, ಆಮೇಲೆ ಹಿಂದೆಲ್ಲ ಮನೆಯನ್ನು ಸಾರಿಸ್ತಾ ಇದ್ರು, ಅಂಗಳ ಸಾರಿಸ್ತಾ ಇರ್ತಾರೆ, ಆ ಸ್ಥಳ ಪವಿತ್ರ ಆಗತ್ತೆ ಅಲ್ವಾ. ಇದು ಹೌದು. ಇದು ಅಂದರೆ ವಿರುದ್ಧ, ಪರಸ್ಪರ ವಿರುದ್ಧ. ಪ್ರಾಣಿಯ ಮಲ ಹೌದು, ಆದರೆ ಪವಿತ್ರ ಹೇಗೆ? ಇದು ಇದು ವೇದಗಳಿಂದಲೂ ಕಾಲದಿಂದಲೂ ಬಂದಿದೆ. ಅಂದರೆ ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಾಣುತ್ತೆ, ಆದರೆ ಇದು ವಿರೋಧ ಅಲ್ಲ. ಯಾಕೆಂತಂದ್ರೆ ಒಬ್ಬ ಕಲ್ಕತ್ತಾದಲ್ಲಿ ವಿಜ್ಞಾನಿ ಮತ್ತು ವೈದ್ಯರಾದವರೊಬ್ಬರು ಸಗಣಿಯನ್ನು ವಿಶ್ಲೇಷಣೆ ಮಾಡಿದ್ದಾರಂತೆ. ಅಲ್ಲಿ ಪೂತಿನಾಶಕ ಗುಣಗಳಿದೆ, ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ಹಾಗಾಗಿ ಅಂದರೆ ವೇದ ಕಾಲದಲ್ಲಿ ಈ ವೇದದಿಂದ ಬಂದಿರತಕ್ಕಂಥದ್ದು ಯಾವುದು ಕೂಡ ತಪ್ಪಲ್ಲ. ಅದನ್ನು ಶತಸಿದ್ಧ ಮಾಡಲಿಕ್ಕೆ ಏನಾಗುತ್ತೆ, ಸಮಯವೂ ಹೋಗುತ್ತೆ ಮತ್ತೆ ನಮ್ಮ ಒಂದು ಹಣವೂ ಹಾಳಾಗತ್ತೆ. ಸೊ ಅದಕ್ಕಾಗಿ ನಾವು ವೇದಗಳಲ್ಲಿ ಇರೋದನ್ನ ನಾವು ಅದು ಇದ್ದ ಹಾಗೆಯೇ ಒಪ್ಪಿಕೊಳ್ಳಬೇಕು ಅಂತ ಶ್ರೀಲ ಪ್ರಭುಪಾದರು ನಮಗೆ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ವೇದಗಳು ಅಪೌರುಷೇಯ. ಅಪೌರುಷೇಯ ಅಂದ್ರೆ ಯಾವುದೇ ಮನುಷ್ಯನಿಂದ ಬಂದಿದ್ದಲ್ಲ. ಮನುಷ್ಯನುಗಳು ಬದ್ಧಾತ್ಮರು, ಆ ಬದ್ಧಾತ್ಮರಲ್ಲಿ ದೋಷ ಇರುತ್ತದೆ, ಹಾಗಾಗಿ ಆ ದೋಷ ಇದ್ದವರಿಂದ ಬಂದಿದ್ದಲ್ಲ. ಇದು ಅಪೌರುಷೇಯ ಅಂದ್ರೆ ಭಗವಂತನಿಂದ ಬಂದಿದ್ದು. ಭಗವಂತ ಪರಿಪೂರ್ಣನಾದನು, ಅವನಲ್ಲಿ ಯಾವುದೇ ದೋಷಗಳಿಲ್ಲ. ಸೊ ಇದು ಬಂದಿರೋದು ಆಧ್ಯಾತ್ಮಿಕ ಜಗತ್ತಿನಿಂದ. ಸೊ ಅದಕ್ಕೆ ಶ್ರುತಿ ಅಂತ ಕೇಳ್ತಾರೆ. ಈಗ ನಾವು ಶ್ರುತಿ ಅಂತ ಕೇಳಿದ್ದೇವೆ. ಈಗ ವೈದಿಕ ಸಾಹಿತ್ಯಗಳು ಯಾವುದು ಅಂತ ಯಾರಾದರೂ ಹೇಳ್ತೀರಾ? ವೈದಿಕ ಸಾಹಿತ್ಯಗಳು ಯಾವುದು ಅಂತ ನೀವು ಕೇಳಿದ್ದೀರಿ? ಹರೇ ಕೃಷ್ಣ. ಈ ವೈದಿಕ ಸಾಹಿತ್ಯಗಳಲ್ಲಿ ಯಾವ್ಯಾವುದೆಲ್ಲ ಸೇರುತ್ತೆ? ಹರೇ ಕೃಷ್ಣ. ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಅವೆಲ್ಲ. ಮತ್ತೇನು ಸೇರುತ್ತೆ? ಸೊ ಈ ವೈದಿಕ ಸಾಹಿತ್ಯಗಳಂದ್ರೆ ವೇದಗಳು, ಉಪವೇದಗಳು, ವೇದಾಂತ ಸೂತ್ರಗಳು, ಉಪನಿಷತ್ತುಗಳು, ಮಹಾಭಾರತ, ರಾಮಾಯಣ ಮತ್ತು 18 ಪುರಾಣಗಳು ಬರುತ್ತೆ. ಸೊ ಹಾಗಾಗಿ ಈ ಇದರಲ್ಲಿ ಶ್ರುತಿ, ಅದರಲ್ಲಿ ಶ್ರುತಿ, ಸ್ಮೃತಿ ಮತ್ತು ಪುರಾಣಗಳು ಅಂತ 3 ರೀತಿ ಇದೆ. ಮತ್ತು ಇತಿಹಾಸಗಳು, ಶ್ರುತಿ, ಸ್ಮೃತಿ, ಪುರಾಣ ಮತ್ತು ಇತಿಹಾಸಗಳು, ಇವು ವೈದಿಕ ಸಾಹಿತ್ಯಗಳು. ಈಗ ಶ್ರುತಿ ಅಂದರೆ ಕೇಳಿದ್ದು. ಸೊ ಅದರಲ್ಲಿ ಶ್ರುತಿ ಏನು ತಿಳಿಸುತ್ತೆ ನಮಗೆ ಅಂದರೆ, ನಾವು ಏನು ಅಂತ ತಿಳಿಸುತ್ತೆ ಶ್ರುತಿ. ಈಗ ಒಂದು ಉದಾಹರಣೆನ ತಗೊಂಡು ನಾವು ತಿಳ್ಕೊಳ್ಳೋಣ. ಯಜ್ಞ ಅಂದರೆ ಏನು ಅಂತ ಶ್ರುತಿ ತಿಳಿಸುತ್ತೆ. ಶ್ರುತಿ ಅಂದರೆ ಭಗವಂತನ ಬಾಯಿಂದ ನೇರವಾಗಿ ಬಂದಿದ್ದು ಈ ವೇದಗಳು ಶ್ರುತಿ. ಆಮೇಲೆ ಈಗ ಇನ್ನೊಂದು ಅಂತಂದರೆ, ವೇದಗಳು, ಉಪನಿಷತ್ತುಗಳು ಶ್ರುತಿ. ಭಗವದ್ಗೀತೆಯು ಶ್ರುತಿ ಆಗುತ್ತೆ, ಸ್ಮೃತಿಯೂ ಆಗುತ್ತೆ. ಯಾಕೆಂದರೆ ಅದು ಉಪನಿಷತ್ತು ಕೂಡ 3 ಇದೆ. ಭಗವದ್ಗೀತೆ ಸ್ಪೆಷಲ್ಲು, ಅದು ಭಗವಂತನೇ ಹಾಡಿದ್ದು ವೇದ. ಅದು ಸ್ಮೃತಿ ಯಾಕೆಂದರೆ ಪುರಾಣದಲ್ಲಿ ಬಂದಿದೆ, ಅದು ಉಪನಿಷತ್ತು. ಸೊ ಹೀಗಾಗಿ ಅದು ಭಗವದ್ಗೀತೆ ಸ್ಪೆಷಲ್. ಆಮೇಲೆ ಇಲ್ಲಿ ಸ್ಮೃತಿ ಅಂದರೆ ಏನೋ ನೋಡ್ಬೇಕು. ಸ್ಮೃತಿ ಅಂತಂದರೆ ಅದು ಮಹಾಭಾರತ, ಪುರಾಣ, ಭಾಗವತ ಇವೆಲ್ಲ ಸ್ಮೃತಿ. ಅಂದರೆ ಅದರಲ್ಲಿ ಏನಂದರೆ ಅದು ಯಾವುದೇ ಯಜ್ಞ ಹೇಗೆ ಮಾಡೋದು, ಹೌ ಟು ಪರ್ಫಾರ್ಮ್ ಅಂತ ತಿಳಿಸುತ್ತೆ ಶ್ರುತಿ. ಮತ್ತು ಸ್ಮೃತಿ ಮತ್ತು ಇನ್ನೊಂದು ನ್ಯಾಯ ಅಂತ ಬರುತ್ತೆ. ನ್ಯಾಯ, ಶ್ರುತಿ, ಸ್ಮೃತಿ ಮತ್ತು ನ್ಯಾಯ. ಈ ನ್ಯಾಯದಲ್ಲಿ ವೇದಾಂತ ಸೂತ್ರಗಳು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನ್ಯಾಯ ಏನು ತಿಳಿಸುತ್ತೆ ಅಂದರೆ ಯಾಕೆ ನಾವು ಮಾಡಬೇಕು ಇದನ್ನ. ಅದರಿಂದ ಶ್ರುತಿ ನಮಗೆ ಹೌ ವಾಟ್ ಅಂತ ತಿಳಿಸುತ್ತೆ, ಸ್ಮೃತಿ ನಮಗೆ ಹೌ ಅಂತ ತಿಳಿಸುತ್ತೆ, ಮತ್ತು ಇದು ನ್ಯಾಯ ನಮಗೆ ಅದು ವೈ ಅಂತ ತಿಳಿಸುತ್ತೆ. ಅಂದರೆ ಯಾವುದು ಮತ್ತು ಹೇಗೆ ಮತ್ತು ಏಕೆ ಇದನ್ನು ತಿಳಿಸ್ತಕ್ಕಂಥದ್ದು ತುಂಬ ಪರ್ಫೆಕ್ಟ್ ಇದೆ ವೇದಿಕ್ ನಾಲೆಡ್ಜು. ನಮಗೆ ಗೊತ್ತಿಲ್ಲ ಅಷ್ಟೇ. ಈಗ ನೋಡಿ, ಮತ್ತೊಂದು ತಿಳಿಸ್ಲಿಕ್ಕೆ ನಾವು ತಿಳ್ಕೊಳ್ಳೋಣ. ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ಶ್ರುತಿ. ಸೊ ಆದ್ದರಿಂದ ಇಲ್ಲಿ ವೇದಗಳಿಗೆ ಶ್ರುತಿ ಅಂತ ಹೇಳ್ತಾರೆ. ಶ್ರುತಿ ಅಂದರೆ ಶ್ರವಣದಿಂದ ಪಡೆದ ಜ್ಞಾನ. ಹಿಂದೆ ಅಂದರೆ ವೇದವನ್ನು ಒಬ್ಬರಿಂದೊಬ್ರು ಕೇಳ್ಕೊಳ್ತಾನೆ ಇದ್ದಿದ್ರು, ಕೇಳ್ಕೊಂಡು ಪಡೆದ ಜ್ಞಾನ. ಆದರೆ ಕಲಿಯುಗಕ್ಕೆ ಪ್ರಾರಂಭದಲ್ಲಿ, ಕಲಿಯುಗಕ್ಕೆ ಆರಂಭ ಹಾಕಿಂದ ಮುಂಚೆ ದ್ವಾಪರ ಯುಗದ ಅಂತ್ಯದಲ್ಲಿ, ಆಮೇಲೆ ಇದು ಗೊತ್ತಾಯಿತು. ಕಲಿಯುಗ ವೇದವ್ಯಾಸರು ಬಂದರು. ಭಾಗವತ ಪುರಾಣ, ಇದು ವೇದವ್ಯಾಸರು ಅವರು ಅವತಾರ, ಭಗವಂತನದೇ ಅವತಾರ. ಅವರು ಈ ಒಂದು ವೇದಗಳನ್ನು ಇದನ್ನು ಪ್ರತಿಯೊಂದನ್ನು ಕೂಡ ಅವರು ಬರೆದಿಟ್ರು. ಯಾಕಂದರೆ ಕೇಳಿ ನಮಗೆ ಕಲಿಯುಗದಲ್ಲಿ ಎಲ್ಲೋ ಮಂದಾಹ ಸುಮಂದಾಹ ಮಂದಭಾಗಾಗಿ ಉಪದ್ರುತಾಹ. ಕಲಿಯುಗದ ಜನರು ದಡ್ಡರು, ಶತದಡ್ಡರು, ಮತ್ತೆ ಅವರು ಕಳವಳದಿಂದ ಕೂಡಿರ್ತಾರೆ. ಅವರಿಗೆ ಈ ವೇದಗಳ ಜ್ಞಾನಕ್ಕೆ ಅರ್ಥ ಆಗಲ್ಲ, ಇಷ್ಟು ದೊಡ್ಡ ವೇದ. ಸೊ ಅದನ್ನು ಅವರು ಬರೆದರು, ಮತ್ತೆ ಅದನ್ನು 4 ವಿಭಾಗಗಳನ್ನಾಗಿ ಮಾಡಿದ್ರು. ಇದನ್ನು ಈಗಾಗಲೇ ನಾವು ನೋಡಿದ್ದೇವೆ.
ಹಾಗಾಗಿ ಎಲ್ಲದನ್ನು ಕೂಡ ಬರೆದ್ರು, ಶ್ರುತಿಯಿಂದ ನಮಗೆ ಆಗ್ತಾ ಇಲ್ಲ ಈಗ. ಸೊ ಇದು ಹೀಗಾಗಿ ಶ್ರುತಿ ಅಂದರೆ ಅದು ಪ್ರಾಯೋಗಿಕ ಜ್ಞಾನ ಅಲ್ಲ, ಅದನ್ನು ಯಾರು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಸೈಂಟಿಸ್ಟ್ಗಳು. ಶ್ರುತಿ ಅಂದರೆ ತಾಯಿ ಅಂತ. ಈಗ ನೋಡಿ, ಈ ತಾಯಿ ಜ್ಞಾನ ಕೊಡ್ತಾಳೆ. ಈಗ ಉದಾಹರಣೆ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ತಂದೆ ಯಾರು ಅಂತ ಕೇಳಿದ್ರೆ ತಾಯಿ ಉತ್ತರ ಕೊಡ್ತಾಳೆ, ಇವರೇ ನಿನ್ನ ತಂದೆ ಅಂತ ಹೇಳ್ತಾಳೆ. ಹೇಗೆ? ಅದು ತಾಯಿ ಹೇಳೋದು ಸತ್ಯ. ಸೊ ಅದರಿಂದ ನಾವು ಒಪ್ಕೊಳ್ಬೇಕು. ವೇದ ಅದೇ ರೀತಿ ತಾಯಿ, ಅದು ಯಾರ ಬಗ್ಗೆ ತಿಳಿಸುತ್ತೆ? ತಂದೆ ಯಾರು? ಭಗವಂತ. ಸೊ ಅದರಿಂದ ವೇದಗಳ ತಿಳಿಸೋದನ್ನ ನಾವು ಒಪ್ಪಲೇಬೇಕು. ಇಲ್ಲಿ ಪ್ರಯೋಗ ಮಾಡೋ ಪ್ರಶ್ನೆ ಇರುವುದಿಲ್ಲ. ಪ್ರಯೋಗ ಆಲ್ರೆಡಿ ಕೃಷ್ಣ ಅದನ್ನೆಲ್ಲ ಮಾಡಿ ನಮಗೆ ಪ್ರಯೋಗ ಮಾಡಿ ಪರೀಕ್ಷೆ ಮಾಡಿ ಎಲ್ಲ ಮಾಡಿ ಮುಗಿಸಿ ನಮಗೆ ಇತ್ಯರ್ಥ ಮಾಡಿ ನಮಗೆ ಕೊಟ್ಟಿದ್ದಾನೆ. ಸೊ ಆದ್ದರಿಂದ ವೇದಗಳು ತಾಯಿ, ತಾಯಿ ಹೇಳ್ದನ್ನ ನಾವು ನಿಜ ಅಂತ ಒಪ್ಕೊಳ್ಬೇಕು. ಬೇರೆ ದಾರಿ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಬೇರೆ ದಾರಿ ಇಲ್ಲ. ಯಾಕೆ ದಾರಿ ಇಲ್ಲ? ಯಾಕೆ ಬೇರೆ ದಾರಿ ಇಲ್ಲ? ಈಗ ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ನಾವು ಪ್ರತ್ಯಕ್ಷ ಹೋಗಿ ಅಲ್ಲಿ ಭಗವಂತನ ಲೋಕಕ್ಕೆ ಹೋಗಿ ಅಲ್ಲೇನ್ ನಡೀತದೆ ತಿಳ್ಕೊಂಡು ಪ್ರಯೋಗ ಮಾಡ್ಕೊಂಡು ತಿಳ್ಕೊಳ್ಳಿಕ್ ಬರುತ್ತಾ? ಹರೇ ಕೃಷ್ಣ. ಇಲ್ಲ ಬರಲ್ಲ ಮಾತಾಜಿ. ಬರೋದಿಲ್ಲ. ನಮ್ಮ ಕಣ್ಣಿಗೆ ಕಾಣುತ್ತಾ ಲೋಕ? ಇಲ್ಲ. ಸೊ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಪ್ರಯೋಗಕ್ಕೆ ನಿಲ್ಕೋದಿಲ್ಲ ಅಂದಮೇಲೆ ಅದನ್ನು ತಿಳ್ಕೊಳ್ಳಿಕ್ಕೆ ಬೇರೆ ದಾರಿನೇ ಇಲ್ಲ. ಆದ್ದರಿಂದ ನೀವು ಒಪ್ಪಬೇಕು. ಸೊ ಹಾಗಾಗಿ ಇಲ್ಲಿ ವೇದಗಳನ್ನ ಮಾತೆ ಎಂದು, ಬ್ರಹ್ಮನನ್ನು ಪಿತಾಮಹ, ಮೂಲ ಪುರುಷ ಎಂದು ಹೇಳಲಾಗಿದೆ. ಬ್ರಹ್ಮ ಯಾಕೆ ಪಿತಾಮಹ? ಬ್ರಹ್ಮ ಅವನಿಗೆ ಮೊಟ್ಟ ಮೊದಲು ವೇದಜ್ಞಾನ ಕೊಟ್ಟಿದ್ದಾರೆ, ಮತ್ತು ಬ್ರಹ್ಮ ಎರಡನೇ ಸೃಷ್ಟಿ ಮಾಡ್ತಾನೆ. ಭಗವಂತ ಮಾಡಿದ ಸೃಷ್ಟಿಗೆ ಅವನು ಕಂಟಿನ್ಯೂಷನ್ ಎರಡನೇ ಸೃಷ್ಟಿ ಮಾಡ್ತಾನೆ. ಸೊ ಹಾಗಾಗಿ ಬ್ರಹ್ಮ ಪಿತಾಮಹ. ಬ್ರಹ್ಮ ಭಗವಂತನಿಂದ ಜ್ಞಾನ ಪಡ್ಕೊಂಡು ಅದನ್ನ ನಾರದನಿಗೆ ಕೊಟ್ಟ, ಆಮೇಲೆ ತನ್ನ ಇತರ ಶಿಷ್ಯರಿಗೂ ಕೊಟ್ಟ. ಸೊ ಆ ಜ್ಞಾನವನ್ನ ಇಲ್ಲಿ ಶಿಷ್ಯರು ಹಂಚಿದ್ರು. ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ವೇದ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ವೇದ ಜ್ಞಾನವನ್ನು ನಾವು ಅಂದರೆ ಪರಂಪರೆಯಿಂದ ಪಡ್ಕೊಂಡು ಬರಬೇಕು. ಪರಂಪರೆಯಿಂದ ಬಂದ ಗುರುವಿನಿಂದ ಪಡ್ಕೊಳ್ಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಹೇಳಿದ್ದಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಅಲ್ವಾ? ಇದು ಶ್ಲೋಕ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಪರಂಪರೆಯಿಂದ ಬಂದ ಗುರುವಿನಿಂದ ನಾವು ವೇದ ಜ್ಞಾನವನ್ನ ತಿಳ್ಕೊಳ್ಬೇಕು. ಸೊ ಹಾಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ. ಸೊ ಹಾಗಾಗಿ ಭಗವದ್ಗೀತೆ ನೀವು ಎಷ್ಟೇ ಪ್ರಯೋಗ ಮಾಡಿದ್ರು ಕೂಡ ಇದೇ ತೀರ್ಮಾನ, ಇದಕ್ಕಿಂತ ಬೇರೆ ಪ್ರಶ್ನೆ ಇಲ್ಲ. ಆದ್ದರಿಂದ ನಾವು ಅದನ್ನು ಒಪ್ಕೊಳ್ಬೇಕು. ಆಮೇಲೆ ಇಲ್ಲಿ 3 ರೀತಿಯ ಒಂದು ಸಾಕ್ಷಿಗಳನ್ನ ಹೇಳ್ತಾ ಇದ್ದಾರೆ. ಒಂದು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ. ಇಲ್ಲಿ ಸಾಕ್ಷಿ ಅಂತಂದ್ರೆ ಅಂದ್ರೆ ನಾವು ಯಾವುದನ್ನೇ ಒಂದು ತಿಳ್ಕೊಳ್ಬೇಕು ಅಂದ್ರೆ ಅದು ಹೌದೋ ಇಲ್ವೋ, ಸರಿಯಾದ್ದೋ ಅದು ತಿಳ್ಕೊಬೇಕಾದ್ರೆ ಸಾಕ್ಷಿ ಬೇಕು ನಮ್ಗೆ. ಈಗ ಪ್ರತ್ಯಕ್ಷ ಅಂದ್ರೆ ನಾವು ಕಣ್ಣಲ್ಲೇ ಕಂಡಿದ್ದು ಸತ್ಯ ಅಂತ ತಿಳ್ಕೊಳ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕಣ್ಣಲ್ಲಿ ಕಂಡಿದ್ದು ಸತ್ಯ ಅಂತ ತಿಳ್ಕೊಳ್ತೇವೆ. ಅದರ ಅರ್ಥ ಏನು? ಕಣ್ಣಲ್ಲಿ ಕಂಡಿದ್ದು ಸತ್ಯ ಅಂದ್ರೆ ನಾವು ಅದನ್ನ ಕಣ್ಣನ್ನ ನಂಬುತ್ತೇವೆ. ಕಂಡಿದ್ದು ಸತ್ಯ, ಅದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಆದರೆ ಈ ಕಣ್ಣು ಕೂಡ ಪರಿಪೂರ್ಣ ಅಲ್ಲ ನಮ್ಮದು. ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಪ್ರಭುಪಾದರು ಹೇಳಿದ್ರೆ ಕಣ್ಣು ಅಪರಿಪೂರ್ಣ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಈಗ ನಾವು ಇದಕ್ಕೆ ಒಂದು ಉದಾಹರಣೆ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನೀವು ಕಣ್ಣು ಅಪರಿಪೂರ್ಣ ಅಂತ ನಂಬೋದಿಲ್ಲ. ನಮ್ಮ ಕಣ್ಣಲ್ಲಿ ನಾವು ಸೂರ್ಯನ ನೋಡ್ತೇವೆ ಅಲ್ವಾ? ಸೂರ್ಯ ನಮ್ಗೆ ಹೆಂಗ್ ಕಾಣ್ತಾನೆ? ಆಕಾಶದಲ್ಲಿ ಒಂದು ಸ್ವಲ್ಪ ಸಣ್ಣ ಬಿಲ್ಲೆ ತರ ಕಾಣ್ತಾನೆ ಅಲ್ವಾ? ಆದರೆ ಆ ನಿಜವಾಗಿ ಸೂರ್ಯ ಎಷ್ಟು ದೊಡ್ಡವನು ಅಂತಂದ್ರೆ ತುಂಬಾ ತುಂಬಾ ದೊಡ್ಡದು ಸೂರ್ಯಗ್ರಹ. ಇತರ ಗ್ರಹಗಳಿಗಿಂತ ಬಹಳ ಬಹಳ ದೊಡ್ಡದಂತೆ ಸೂರ್ಯಗ್ರಹ. ಅದನ್ನ ಭಾಗವತದಲ್ಲಿ ಅದರದ ಒಂದು ಸೈಜ್ ಕೊಡ್ತಾರೆ. ಭೂಮಿಗಿಂತ ಎಷ್ಟೋ ಪಟ್ಟು, ಲಕ್ಷ ಪಟ್ಟು ದೊಡ್ಡದಂತೆ ಆ ಒಂದು ಸೂರ್ಯಗ್ರಹ. ಆದ್ರೆ ನಮ್ಮ ನೋಡ್ಲಿಕ್ಕೆ ಚಿಕ್ಕ ಬಿಲ್ಲೆ ತರ ಕಾಣುತ್ತೆ. ಹಾಗಾದ್ರೆ ನಮ್ಮ ನೋಟಕ್ಕೆ ಏನು ಬೆಲೆ ಇದೆ ಅಂತ ಪ್ರಶ್ನೆ ಕೇಳ್ತಾರೆ ಶ್ರೀಲ ಪ್ರಭುಪಾದರು. ನಾವು ನೋಡಿದ ಸೂರ್ಯ ಕರೆಕ್ಟ್ ಸೈಜಾ? ತಪ್ಪು. ಸೊ ಅದಕ್ಕೆ ಹಾಗಾದ್ರೆ ನಾವು ಯಾವ ರೀತಿ ಮಾಡ್ಕೋಬೇಕು? ಜ್ಞಾನ ಪುಸ್ತಕಗಳನ್ನು ಓದಬೇಕು. ಪ್ರತ್ಯಕ್ಷ ಜ್ಞಾನ ನಮಗೆ ಪರಿಪೂರ್ಣ ಅಲ್ಲ. ಆಮೇಲೆ ಅನುಮಾನ. ಈಗ ಅದಕ್ಕೆ ನಾವು ಈ ನಮ್ಮ ಜ್ಞಾನ ಅಪರಿಪೂರ್ಣ. ಅದಕ್ಕೆ ನಾವು ಶಾಸ್ತ್ರವನ್ನ ಓದಬೇಕು, ಶಾಸ್ತ್ರವನ್ನ ಕೇಳಬೇಕು. ಆಗ ಶಾಸ್ತ್ರ ಕೇಳಿ ಶಾಸ್ತ್ರ ಚಕ್ಷುವನ್ನು ಪಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಅನುಮಾನದ ಪ್ರಮಾಣ ಅಂತ ಹೇಳ್ತಾರೆ. 2ನೇ ಪ್ರಮಾಣ ಅನುಮಾನ ಪ್ರಮಾಣ ಅಂದ್ರೆ ಇಲ್ಲಿ ಡಾರ್ವಿನ್ ಸಿದ್ಧಾಂತ, ಊಹಾಪೋಹ ಇರ್ಬೋದು, ಹಾಗಿರ್ಬೋದು, ಹೀಗಿರ್ಬೋದು. ಅಂದ್ರೆ ಇಲ್ಲಿ ಡಾರ್ವಿನಲ್ಲಿ ವಿಕಾಸವಾದ ಅಂತ ಬರುತ್ತೆ. ಇಲ್ಲಿ ಏನು ಅಂತಂದ್ರೆ ಇರ್ಬೋದು, ಹಾಗಿರ್ಬೋದು, ಅನುಮಾನ. ಅದೇನು ಪರಿಪೂರ್ಣವಾ? ಸೊ ಅದು ಕೂಡ ಪರಿಪೂರ್ಣ ಜ್ಞಾನ ಇಲ್ಲ. ಈಗ ನೀವು ನೋಡಿ, ಯಾರ್ದಾರು ಮನೆ ಒಳಗೆ ತುಂಬಾ ಚಪ್ಪಲಿಗಳು ಇದ್ರೆ
ನಾವು ಹೊರಗಿಂದ ನೋಡಿದ್ರೆ ಓಹೋ ಇವ್ರ ಮನೆಯಲ್ಲಿ ತುಂಬಾ ಜನ ಬಂದಿರ್ಬೋದು ಗೆಸ್ಟ್ಗಳು ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ. ಹೌದು ಮಾತಾಜಿ. ಆದರೆ ಅವ್ರ ಮನೆ ಒಳಗೆ ಗೆಸ್ಟ್ಗಳು ಬಂದಿರ್ದೇನೆ ಇರ್ಬೋದು. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟೋ ಜೊತೆ ಚಪ್ಪಲಗಳನ್ನ ಹೊರಗಿಟ್ಟಿರ್ಬೋದು. ಅದೇನು ಪರಿಪೂರ್ಣವಾ? ಅದೇನು ಕರೆಕ್ಟಾ? ಇಲ್ಲ. ಸೊ ಹಾಗಾಗಿ ಇದು ಅನುಮಾನ. ಸೊ ಹಾಗಾಗಿ ಅನುಮಾನ ಕೂಡ ಪರಿಪೂರ್ಣ ಜ್ಞಾನ ಅಲ್ಲ. ಆಮೇಲೆ ಈಗ ಮೂರನೇದು ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಶಬ್ದ ಪ್ರಮಾಣ ಅಂದ್ರೆ, ಶಬ್ದ ಅಂದ್ರೆ ಇದು ಕಿವಿಲಿ ಕೇಳೋದು. ಅಂದ್ರೆ ಇಲ್ಲಿ ಶಬ್ದ ಅಂದ್ರೆ ಇದು ಆರ್ಡಿನರಿ ಶಬ್ದ ಅಲ್ಲ. ಶಬ್ದ ಅಂದ್ರೆ ಇಲ್ಲಿ ದಿವ್ಯ ಜ್ಞಾನ. ವೇದ ಜ್ಞಾನ ಅಂದರೆ ಅದು ದಿವ್ಯ ಜ್ಞಾನ. ವೇದ ಜ್ಞಾನ ಅಂದರೆ ಭೌತಿಕ ಜ್ಞಾನ ಅಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಜ್ಞಾನ ಐಹಿಕವಾದ ಜ್ಞಾನ, ಅದು ಅಲ್ಲ. ಇಲ್ಲಿ ಹೇಳ್ತಾ ಇರೋದು ಶಬ್ದ ಪ್ರಮಾಣ ಅಂದರೆ ಅದು ಆಧ್ಯಾತ್ಮಿಕವಾಗಿ, ಅಂದರೆ ಆಧ್ಯಾತ್ಮಿಕ ಲೋಕದಿಂದ ಬಂದ ಒಂದು ಶ್ರುತಿ ಶಬ್ದ. ಯಾಕಂದರೆ ಭಗವಂತನಿಂದ ಬಂದಿರತಕ್ಕಂಥ ಶಬ್ದ, ಅದು ಅಲೌಕಿಕ ಶಬ್ದ. ಸೊ ಅದು ಶ್ರುತಿ, ಅದಕ್ಕೆ ಶ್ರುತಿ ಪ್ರಮಾಣ ಅಂತ ಕೂಡ ಕರೀತಾರೆ, ಶಬ್ದ ಪ್ರಮಾಣ. ಸೊ ಹಾಗಾಗಿ ನಾವು ದಿವ್ಯ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಪ್ರಮಾಣ ಗ್ರಂಥಗಳಿಂದ ಕೇಳಿ ತಿಳಿಬೇಕು. ಈ ಪ್ರಮಾಣ ಗ್ರಂಥಗಳು ಅಂದರೆ ಎಲ್ಲ ವೈದಿಕ ಸಾಹಿತ್ಯಗಳು. ಸೊ ಅದನ್ನು ಎಂದು ವೇದಗಳು ಹೇಳ್ತವೆ. ವೇದಗಳು ಏನು ಹೇಳ್ತಾರೆ, ನಿಂಗೆ ತಿಳ್ಕೋಬೇಕಾ? ಸೊ ನೀವು ಆ ಒಂದು ಪ್ರಮಾಣ ಗ್ರಂಥಗಳನ್ನು ತಿಳ್ಕೊಳ್ಬೇಕು ಅಂತ ವೇದ ಸಾರುತ್ತದೆ. ಈಗ ನೋಡಿ, ನಮಗೆ ಈ ಒಂದು ಪ್ರಪಂಚದ ಐಹಿಕ ಪ್ರಪಂಚದ ಆಚೆಗೆ ನಮ್ಗೆ ತುದಿಯೇನೆ ನಾವು ನೋಡಿದೇವಾ? ಹರೇ ಕೃಷ್ಣ. ಎಲ್ಲಿ ಎಲ್ಲಿ ಎಂಡ್ ಆಗ್ತದೆ, ಎಷ್ಟು ಎತ್ತರದವರೆಗೆ ಇದೆ, ಅದೇನಾರ ನೋಡಿದ್ದೇವ ನಾವು? ಇಲ್ಲ ಮಾತಾಜಿ, ಇಲ್ಲ. ಸೊ ಅಂದ ಮೇಲೆ ನಮಗೆ ಆಧ್ಯಾತ್ಮಿಕ ಆಕಾಶದ ಈ ಭೌತಿಕ ಪ್ರಪಂಚದ ಜ್ಞಾನವೇ ನಮಗೆ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ನಾವು ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ಪೂರ್ಣ ಜ್ಞಾನವನ್ನು ಹೇಗೆ ಪಡಲಿಕ್ಕೆ? ಅದು ಅಸಾಧ್ಯ ಅಂತ ನಮ್ಮ ಶ್ರೀಲ ಪ್ರಭುಪಾದರು ಆಚಾರ್ಯರು ಹೇಳ್ತಾರೆ. ಸೊ ಆದ್ದರಿಂದ ಅವ್ರು ಏನ್ ಹೇಳ್ತಾರೆ, ಭಗವದ್ಗೀತೆಯನ್ನು ಇಲ್ಲಿ ಡೈರೆಕ್ಟ್ ಕೋಟ್ ಮಾಡ್ತಾರೆ. ಆಧ್ಯಾತ್ಮಿಕ ಆಕಾಶ ಅಂತ ಒಂದಿದೆ. ಅದು ಯಾವ ಶ್ಲೋಕ ಭಗವದ್ಗೀತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಯಾವ ಶ್ಲೋಕದಲ್ಲಿ ಹೇಳಿದ್ದಾರೆ ಆಧ್ಯಾತ್ಮಿಕ ಆಕಾಶ ಇದೆ? ಹರೇ ಕೃಷ್ಣ. ನೆನ್ಪಿಲ್ಲ ಮಾತಾಜಿ. ಅಲ್ಲ, ಬೇರೆಯವರೆಲ್ಲ ಇದ್ದಾರೆ. ಹರೇ ಕೃಷ್ಣ. ಹೇಳಿ. ಯಾರಾದ್ರೂ ಹೇಳ್ತೀರಾ ಭಗವದ್ಗೀತೆ ಯಾವ ಶ್ಲೋಕದಲ್ಲಿ ಆಧ್ಯಾತ್ಮಿಕ ಆಕಾಶದ ಬಗ್ಗೆ ಭಗವಂತ ಹೇಳಿದ್ದಾನೆ? ಹರೇ ಕೃಷ್ಣ. ನೆನಪಾಗ್ತಿಲ್ಲ ಮಾತಾಜಿ. ತದ್ ಭಾಸಯತೆ ಸೂರ್ಯೋ ಅಲ್ಲಿಯೂ ಹೇಳಿದ್ದಾನೆ. ಇಲ್ಲಿ ಇನ್ನೊಂದು ಹೇಳ್ತಾನೆ, ಪರಸ್ತಸ್ಮಾಸ್ತು ಭಾವೋ ಅನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅಂದರೆ ಇದನ್ನೇ ಇಲ್ಲಿ ಶ್ರೀಲ ಪ್ರಭುಪಾದರು ಕೋಟ್ ಮಾಡಿದ್ದಾರೆ. ಈ ಒಂದು ಶ್ಲೋಕವನ್ನೇ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ಒಂದು ಆಧ್ಯಾತ್ಮಿಕ ಆಕಾಶ ಅನ್ನೋದಿದೆ. ಅದು ಅಭಿವ್ಯಕ್ತಿ, ಅಂದರೆ ಅವ್ಯಕ್ತ ಮತ್ತು ವ್ಯಕ್ತ ಮತ್ತು ಅವ್ಯಕ್ತ, ಅಭಿವ್ಯಕ್ತಿ ಮತ್ತು ಅನಭಿವ್ಯಕ್ತಿಗಳ ಆಚೆ ಇನ್ನೊಂದು ನಿಸರ್ಗವಿದೆ. ಈ ನಮಗೆ ಏನು ಇಲ್ಲಿ ಅಭಿವ್ಯಕ್ತ ಪ್ರಪಂಚ ನಾವೇನೀಗ ನೋಡ್ತಾ ಇದ್ದೇವೆ, ಅದರ ಆಚೆಗೆ ಈ ವ್ಯಕ್ತ ಮತ್ತು ಅವ್ಯಕ್ತ ಇದನ್ನ ಮೀರಿದ್ದು ಇನ್ನೊಂದಿದೆ, ಅದು ಆಧ್ಯಾತ್ಮಿಕ ಲೋಕ. ಸೊ ಅಲ್ಲಿ ಗ್ರಹಗಳು, ಅಲ್ಲಿಯ ನಿವಾಸಿಗಳು, ಶಾಶ್ವತವಾಗಿರುವಂತಹ ಆಕಾಶ ಇದೆ. ಅಂದ್ರೆ ಅಲ್ಲಿ ಭಗವಂತನ ಆ ವೈಕುಂಠ ಲೋಕಗಳು ಶಾಶ್ವತವಾಗಿದ್ದು ಅಲ್ವಾ, ಶಾಶ್ವತವಾದ ಲೋಕ, ಅಲ್ಲಿ ಇರ್ತಕ್ಕಂಥ ನಿವಾಸಿಗಳು ಶಾಶ್ವತ. ಸೊ ಅದರ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ? ಈಗ ನೋಡಿ, ನಾವು ಭೌತಿಕ ಪ್ರಪಂಚವನ್ನೇ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಲ್ವಾ, ಪೂರ್ಣವಾಗಿ ತಿಳ್ಕೊಳ್ಳಿಲ್ಲ ಅಂದಮೇಲೆ ಅಲ್ಲಿ ಶಾಶ್ವತವಾದ ಲೋಕ, ಆ ಭಗವಂತನ ಲೋಕ, ವೈಕುಂಠ ಲೋಕ, ಅದರಲ್ಲಿ ನಮಗೆ ಅದರ ಬಗ್ಗೆ ನಮ್ಗೆ ಹೇಗೆ ಗೊತ್ತಾಗತ್ತಾ ನಮಗೆ? ಹರೇ ಕೃಷ್ಣ. ಗೊತ್ತಾಗಲ್ಲ. ಅದಕ್ಕೆ ಆ ವೈಕುಂಠ ಲೋಕಗಳು, ಭಗವಂತನ ಆ ಒಂದು ಧಾಮ, ಭಗವಂತನ ಆಧ್ಯಾತ್ಮಿಕ ಲೋಕಗಳು, ಭಗವಂತ ಇರೋದು, ಅದು ಅದರ ಬಗ್ಗೆ ಜ್ಞಾನ ಇದೆ. ಎಲ್ಲಿದೆ? ಅದನ್ನ ಭಗವಂತನೇ ಹೇಳಿದ್ದಾನೆ ವೇದ ಮೂಲಕ, ವೇದ ಸಾಹಿತ್ಯಗಳ ಮೂಲಕ. ಅದಕ್ಕೆ ಅಲ್ಲಿ ನೀವು ಹೇಗೆ ಪ್ರಯೋಗ ಮಾಡಿ ನೋಡ್ತೀರಿ? ಪ್ರಶ್ನೆ ಕೇಳ್ತಾರೆ ಶ್ರೀಲ ಪ್ರಭುಪಾದರು. ಅದು ಸಾಧ್ಯ ಇಲ್ಲ. ನೀವು ಹೋಗಿ ವೈಕುಂಠ ಲೋಕಕ್ಕೆ ಹೋಗಿ, ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿ ಪ್ರಯೋಗ ಮಾಡ್ತೀರಾ ಅಂತ ಕೇಳ್ತಾರೆ. ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ವೇದಗಳ ಸಹಾಯವನ್ನ ಪಡಿಬೇಕು. ಸೊ ಇಲ್ಲಿ ವೇದಗಳ ಅಗತ್ಯ ಏನು, ವಾಟ್ ಈಸ್ ದ ರೆಲೆವೆನ್ಸ್, ವೇದಗಳ ಅಗತ್ಯ ಏನು ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ವೇದಗಳ ಅಗತ್ಯ, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ವೇದಗಳ ಅಗತ್ಯ. ಸೊ ಅದಕ್ಕೆ ವೈದಿಕ ಜ್ಞಾನ, ವೇದಿಕ್ ನಾಲೆಡ್ಜ್
ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಪರಮ ಪ್ರಮಾಣೀಭೂತನಾದ ಕೃಷ್ಣನಿಂದ ಜ್ಞಾನವನ್ನು ಪಡೆಯುತ್ತೇವೆ. ಈಗ ನೋಡಿ, ನಾವೀಗ ಪ್ರಮಾಣಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಪ್ರತ್ಯಕ್ಷ ಪ್ರಮಾಣ, ಅನುಮಾನ, ಮತ್ತೆ ಶಬ್ದ ಪ್ರಮಾಣ. ಈಗ ಇದಕ್ಕಿಂತ 10 ಪ್ರಮಾಣಗಳಿದೆಯಂತೆ. 10 ಪ್ರಮಾಣದಲ್ಲಿ ಮುಖ್ಯವಾದದ್ದು 3 ಪ್ರಮಾಣ. ಇದನ್ನು ಶ್ರೀಲ ಪ್ರಭುಪಾದ ನಮಗೆ ಹೇಳಿದ್ದಾರೆ. ಇದರಲ್ಲಿ ಈ ಎಲ್ಲ ಪ್ರಮಾಣಗಳಿಗಿಂತ ಶ್ರೇಷ್ಠವಾದ ಪ್ರಮಾಣ ಯಾರು? ಪರಮ ಪ್ರಮಾಣ ಯಾರು? ಶಬ್ದ ಪ್ರಮಾಣ. ಪರಮ ಪ್ರಮಾಣ ಯಾರು? ಭಗವಂತ. ಭಗವಂತ ಕೃಷ್ಣ. ಸೊ ಕೃಷ್ಣನೇ ಪರಮ ಪ್ರಮಾಣ. ಇದನ್ನ ಕೃಷ್ಣ ಪ್ರಜ್ಞಾ ಆಂದೋಲನ ಅದರಲ್ಲಿ ಈ ಭಗವಂತನಿಂದ ಜ್ಞಾನವನ್ನು ನಾವು ಪಡಿತೇವೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪರಮ ಪ್ರಮಾಣೀಭೂತನಾದ ಭಗವಂತನಿಂದ ಜ್ಞಾನವನ್ನು ನಾವು ಪಡಿತೇವೆ ಕೃಷ್ಣನಿಂದ. ಸೊ ಆದ್ದರಿಂದ ಕೃಷ್ಣ ಪರಮ ಪ್ರಮಾಣ, ಎಲ್ಲರಿಗಿಂತನೂ ಶ್ರೇಷ್ಠವಾದ ಪ್ರಮಾಣ, ಅವನು ಪರಿಪೂರ್ಣವಾದ ಪ್ರಮಾಣ, ಅದು ಕೃಷ್ಣ. ಅವನಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೇವೆ. ಹೇಗೆ? ವೇದಗಳ ಮುಖಾಂತರ, ವೇದ ಸಾಹಿತ್ಯಗಳ ಮುಖಾಂತರ. ಸೊ ಹಾಗಾಗಿ ಇಲ್ಲಿ ಆಧ್ಯಾತ್ಮವಾದಿಗಳಲ್ಲಿ 2 ರೀತಿಯ ಆಧ್ಯಾತ್ಮವಾದಿಗಳಿರ್ತಾರೆ. ಒಂದು ಮಾಯಾವಾದಿ, ಎರಡನೇದು ವೈಷ್ಣವರು. ಸೊ ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ಮಾಯಾವಾದಿಗಳ ಪಂಥಕ್ಕೆ ಸೇರಿದವರು. ಆದರೆ ಶಂಕರಾಚಾರ್ಯರು ಸ್ವತಃ ಶಿವನೇ ಅವತಾರ. ಆದರೆ ಅವರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಶಂಕರಾಚಾರ್ಯರು ಕೂಡ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಒಪ್ಕೊಂಡಿದ್ದಾರೆ. ಹೇಗೆ ಒಪ್ಕೊಂಡಿದ್ದಾರೆ? ಶಂಕರಾಚಾರ್ಯರು ಹೇಳಿದ್ದಾರೆ, ನಾರಾಯಣ ಅವ್ಯಕ್ತ ಅಂತ ಹೇಳಿದ್ದಾರೆ. ನಾರಾಯಣ ಅವ್ಯಕ್ತ. ಮತ್ತು ಅವರು ಹೇಳಿದ್ದಾರೆ, ಇಂದು ಶ್ಲೋಕಗಳಲ್ಲೂ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಅವರ ಶ್ಲೋಕ ಅದರಲ್ಲೆಲ್ಲ ನಾರಾಯಣನನ್ನು ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭುಜಮೂಢ ಮತ್ತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕ್ರುಂಕರಣಿ, ಗೋವಿಂದಂ ಭಜ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಶಂಕರಾಚಾರ್ಯರು ಅವರು ಆ ಮಾಯಾವಾದಿಗಳ ಆಗಿದ್ರೂ ಕೂಡ ಅವರು ಪ್ರಚ್ಛನ್ನ ಸಾಕಾರವಾದಿಗಳು. ಪ್ರಚ್ಛನ್ನ ಅಂದರೆ ಕವರ್ಡ್, ನೋಡ್ಲಿಕ್ಕೆ ಕಾಣೋದಿಲ್ಲ. ಶಂಕರಾಚಾರ್ಯರು ಸಾಕಾರವಾದಿ ಅಂತ ಕಾಣೋದಿಲ್ಲ, ಆದರೆ ಒಳಗಿಂದ ಅವರು ಸಾಕಾರವಾದಿ. ಯಾಕೆಂತಂದರೆ ಪ್ರಚ್ಛನ್ನ ಅಂದರೆ ಕವರ್ಡ್. ಸೊ ಹಾಗಾಗಿ ಭಗವದ್ಗೀತಾ ಭಾಷೆಯಲ್ಲಿ ಶ್ರೀ ಶಂಕರಾಚಾರ್ಯ ಏನು ಹೇಳಿದ್ದಾರೆ? ದೇವೋತ್ತಮ ಪರಮಪುರುಷನಾದ ನಾರಾಯಣನು ಈ ಬ್ರಹ್ಮಾಂಡವನ್ನು ಮೀರಿದವನು, ಇಸ್ ಬಿಯಾಂಡ್ ದಿಸ್ ಬ್ರಹ್ಮಾಂಡ. ಅದನ್ನು ಬ್ರಹ್ಮಾಂಡವನ್ನು ಮೀರಿದ ವ್ಯಕ್ತಿ ಅಂದರೆ ಭಗವಂತ, ಅವನು ನಾರಾಯಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾರಾಯಣ ಅಂತೇಳಿ, ಮತ್ತೆ ನಾರಾಯಣ ಅವನು ದೇವಕಿ ಮತ್ತು ವಸುದೇವರ ಮಗ, ಇದನ್ನು ಕೂಡ ಅವರು ಒತ್ತಿ ಹೇಳಿದ್ದಾರೆ. ಕೃಷ್ಣ ತಂದೆ ತಾಯಿ ಹೆಸರನ್ನು ಹೇಳಿದ್ದಾರೆ. ಸೊ ಆದ್ದರಿಂದ ಶಂಕರಾಚಾರ್ಯರು ಕೂಡ ಒಪ್ಕೊಂಡಿದ್ದಾರೆ. ಆಮೇಲೆ ವೈಷ್ಣವ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣು ಸ್ವಾಮಿ ಇವರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ಸೊ ವೈಷ್ಣವ ಸಂಪ್ರದಾಯದವರು ಕೃಷ್ಣ ದೇವರು, ದೇವೋತ್ತಮ ಪರಮಪುರುಷ ಇದನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಅಂದರೆ ಅವನು ಪರಮ ಪ್ರಮಾಣ, ಶ್ರೇಷ್ಠವಾದ ಪ್ರಮಾಣ. ಮತ್ತೆ ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂದ್ರೆ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಸೊ ಅದರಲ್ಲಿ ಸಂಶಯವೇ ಇಲ್ಲ, ಯಾವುದೇ ಆದ ಒಂದು ಡೌಟ್ ಇಲ್ಲ, ಸಂಶಯ ಇಲ್ಲ. ಸೊ ಅದರಿಂದ ಕೃಷ್ಣ ಪ್ರಜ್ಞೆಯ ಜ್ಞಾನ ಈಗ ನಾವೇನು ಇಸ್ಕಾನಿಂದ ನಾವು ಕಲಿತಾ ಇದ್ದೇವೆ, ಅದರಲ್ಲಿ ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದರು ಅವರು ಹೇಳಿರ್ತಕ್ಕಂಥ ಒಂದು ಈ ಕೃಷ್ಣ ಪ್ರಜ್ಞೆಯ ಅವ್ರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯ ಜ್ಞಾನ ಅಂದರೆ ನೇರವಾಗಿ ಕೃಷ್ಣನಿಂದ ಬಂದಿರೋದು, ನೇರವಾಗಿ ಭಗವಂತನಿಂದ ಬಂದಿರೋದು. ಈಗ ಭಗವದ್ಗೀತೆಯನ್ನು ಹಾಡಿದ್ದು ಭಗವಂತ. ಸೊ ಅವನ ಒಂದು ಮುಖ ಕಮಲದಿಂದ ಈ ಭಗವದ್ಗೀತೆ ಕೃಷ್ಣನ ಆ ಭಗವಂತನ ಮುಖ ಕಮಲದಿಂದ ಬಂದಿದ್ದು. ಸೊ ಹಾಗಾಗಿ ಈಗ ಶ್ರೀಲ ಪ್ರಭುಪಾದರು ಭಗವದ್ಗೀತಾ ಯಥಾರೂಪ ಎಂಬ ಕೃತಿಯನ್ನು ಪ್ರಕಟಿಸಿದ್ದಾರೆ. ಯಥಾರೂಪ, ಅದಕ್ಕೆ ನಾವು ಯಥಾರೂಪ ಭಗವದ್ಗೀತೆಯನ್ನು ಓದಬೇಕು. ಬೇರೆ ಯಾವುದೋ ಒಂದು ಎಲ್ಲರೂ ಬರೆದಿರ್ತಾರೆ, ಎಷ್ಟೋ ನಮೂನಿ ಪುಸ್ತಕಗಳು ಆವೃತ್ತಿಗಳು ಇದೆ, ಅಂದರೆ ಮಾಯಾವಾದಿ ಆವೃತ್ತಿಗಳು ತುಂಬ ಇದೆ. ಅದನ್ನು ಓದಿದರೆ ನಮಗೆ ಸರಿಯಾದ ಒಂದು ನಾವು ಕರೆಕ್ಟ್ ಪಾತಲ್ಲಿ ಹೋಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಎಚ್ಚರ ಕೊಡ್ತಾ ಇದ್ದಾರೆ, ಯಥಾರೂಪ ಕೃತಿಯನ್ನು ಪ್ರಕಟಿಸಿದ್ದೀವಿ ಅಂದರೆ ನಾವು ಅದನ್ನು ಯಥಾರೂಪವನ್ನು ನಾವು ಈ ತರಗತಿಗಳಲ್ಲಿ ನಮ್ಮ ಒಂದು ಇಸ್ಕಾನ್ ಸಂಸ್ಥೆಯಿಂದ ನಡೆಸುವ ತರಗತಿಗಳಲ್ಲಿ ಯಥಾರೂಪ ಪುಸ್ತಕವನ್ನೇ ನಾವು ಅದರ ವ್ಯಾಖ್ಯಾನವನ್ನೇ ಶ್ರೀಲ ಪ್ರಭುಪಾದರು ಕೊಟ್ಟ ಭಾವಾರ್ಥ, ಅನುವಾದ ಇದನ್ನೇ ನಾವು ಓದುವುದು, ಇದನ್ನೇ ನಾವು ಕೂಡ ಹೇಳುವುದು. ಸೊ ಆದ್ದರಿಂದ ಇದು ವೈದಿಕ ಜ್ಞಾನ, ಇದೇ ವೈದಿಕ ಜ್ಞಾನ. ವೈದಿಕ ಜ್ಞಾನ ಅಂದರೆ ಭಗವಂತನಿಂದ ಬಂದ ಜ್ಞಾನ, ಭಗವಂತ ಪರಮ ಪ್ರಮಾಣ, ಭಗವಂತ ಏನು ಹೇಳಿದ್ದಾನೆ ಅದನ್ನು ನಾವು ಒಪ್ಪಲೇಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ, ಅದರಲ್ಲಿ ಸಂಶಯ ಇಲ್ಲ.
ಸೊ ವೈದಿಕ ಜ್ಞಾನ ವಿಶುದ್ಧವಾದ್ದರಿಂದ ನಾವು ಒಪ್ಪುತ್ತೇವೆ. ವಿಶುದ್ಧ ಅಂದರೆ ಅದು ಶುದ್ಧ ಸತ್ವ, ಸತ್ವಗುಣದಿಂದ ಆಚೆ ಭಗವಂತ ಶುದ್ಧ ಸತ್ವದಲ್ಲಿದ್ದಾನೆ. ಸೊ ಆದ್ದರಿಂದ ಅದು ವಿಶುದ್ಧ, ಆದ್ದರಿಂದ ಅದನ್ನು ಒಪ್ಪಬೇಕು, ಅದಕ್ಕೆ ಪ್ರಶ್ನೆ ಇಲ್ಲ. ಕೃಷ್ಣ ಏನು ಹೇಳ್ತಾನೆ ಅದನ್ನು ನಾವು ಒಪ್ಪುತ್ತೇವೆ. ಇದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಏನು? ಕೃಷ್ಣ ಏನು ಹೇಳ್ತಾನೆ ಅದನ್ನ ನಾವು ಒಪ್ಪಿಕೊಳ್ತೇವೆ. ಇದು ಕೃಷ್ಣ ಪ್ರಜ್ಞೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಸಮಯ ಉಳಿಯುತ್ತೆ. ಸೊ ಸಮಯ ಉಳಿಯುತ್ತೆ. ಸುಮ್ಮನೆ ಅದು ಇದು ಊಹಾಪೋಹ ಎಲ್ಲ ಮಾಡಿ ಆ ತಿಯರಿ ಈ ತಿಯರಿ ಅದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡಿದ್ದೇವೆ ಈ ಥರ ಎಲ್ಲ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡ್ಕಿಂತ, ಯಾಕೆಂದರೆ ನಮಗೆ ಕಲಿಯುಗದಲ್ಲಿ ನಮ್ಮ ಸಮಯ ಅವಧಿ ಆಯುಷ್ಯು ತುಂಬ ಕಡಿಮೆ, ತುಂಬ ಕಡಿಮೆ. ಅದರಲ್ಲೂ ಕೂಡ ನಮಗೆ ಈ ರೀತಿಯಾದ ಒಂದು ವೈದಿಕ ಜ್ಞಾನ ಪಡ್ಕೊಳ್ಳೋ ಮನಸ್ಸು ಕೂಡ ತುಂಬ ಇರುತ್ತೆ. ಕಳವಳದಲ್ಲಿ ಇರ್ತಾರೆ, ಚಿಂತೆಯಲ್ಲಿ ಇರ್ತಾರೆ, ಮತ್ತೆ ದಡ್ಡರು, ಶತದಡ್ಡರು ಐಹಿಕದಲ್ಲಿ ಮುಳುಗೋಗಿರ್ತಾರೆ. ನಮಗೆ ಈಗ ಸಿಕ್ಕಿರೋ ಸಮಯ ಸ್ವಲ್ಪನೇ. ನಮ್ಮ ಆಯುಸ್ಸು ಕೂಡ ಯಾವಾಗ ಹೋಗ್ತೇವೆ ನಾವು, ನಮ್ಮ ಈ ಒಂದು ಸಾವು ಯಾವಾಗ ಬರ್ತದೆ ಯಾರಿಗಾದ್ರು ಹೇಳಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ, ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯವಾ? ಪರೀಕ್ಷಿತ್ ಮಹಾರಾಜನಿಗೆ 7 ದಿವಸ ಮುಂಚೆ ಸಾವಿನ ಒಂದು ಇದು ಸೂಚನೆ ಬಂದಿತ್ತು, ಆದರೆ ಯಾರಿಗೂ ನಮಗೆ ಯಾವ ಸಾವು ಗೊತ್ತಿಲ್ಲ. ಆದ್ದರಿಂದ ನಮ್ಮ ಸಮಯ ಅಮೂಲ್ಯವಾದದ್ದು. ಅಮೂಲ್ಯವಾದ ಸಮಯವನ್ನು ನಾವು ಈಗ ಅದನ್ನ ವೇಸ್ಟ್ ಮಾಡಬಾರ್ದು. ಹಾಗಾಗಿ ನಾವು ಡೈರೆಕ್ಟಾಗಿ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದ್ದಾನೆ ಅದನ್ನು ಒಪ್ಪಿಕೊಳ್ಬೇಕು, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಸರಿಯಾದ ಪ್ರಾಮಾಣ್ಯವನ್ನು ಅಥವಾ ಜ್ಞಾನದ ಆಕಾರವನ್ನು ಒಪ್ಪಿದರೆ ನಿಮಗೆ ಸಮಯ ಉಳಿಯುತ್ತೆ. ಕೃಷ್ಣನಿಂದ ಬಂದಿದ್ದ ಭಗವದ್ಗೀತೆ ಜ್ಞಾನವನ್ನು ನಾವು ಒಪ್ಕೊಂಡ್ಬಿಟ್ರೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ, ಅದು ಏನು ಬರ್ತಿದ್ದಾರೆ ಒಪ್ಕೊಂಡ್ರೆ ನಮ್ಮ ಸಮಯ ಉಳಿಯುತ್ತೆ. ನಮಗೆ ಬೇಗ ಬೇಗ ಮತ್ತೆ ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ಒಪ್ಕೋಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಿ. ಅದನ್ನು ಮಾಡ್ಲಿಕ್ಕಾರು ಆಗುತ್ತೆ ನಮಗೆ. ಇಲ್ಲ ನಾವೇ ಪ್ರಶ್ನೆಗಳನ್ನು ಮಾಡ್ಕೊಂಡ್ರೆ ನಮಗೆ ಮಾಡ್ಲಿಕ್ಕೂ ಕೂಡ ಸಮಯ ಇರುವುದಿಲ್ಲ. ಮತ್ತೆ ಇಲ್ಲಿ 2 ಜ್ಞಾನ ಪದ್ಧತಿಗಳನ್ನ ಹೇಳ್ತಾರೆ, ಅನುಗಮನ ಮತ್ತು ನಿರ್ಗಮನ, ಅನುಗಮನ ಮತ್ತು ನಿಗಮನ ಅಂತ ಹೇಳ್ತಾರೆ. ಇಲ್ಲಿ ನಾವು ಇದನ್ನ ನೋಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇಂಡಕ್ಟಿವ್ ನಾಲೆಡ್ಜ್, ಅನುಗಮನ ಅಂತಂದರೆ ಅವರೋಹ ಪಂಥ, ಮತ್ತೆ ನಿಗಮನ ಅಂದರೆ ಆರೋಹ ಪಂಥ. ಈಗ ಇದರಲ್ಲಿ ವ್ಯತ್ಯಾಸ ಏನು ಕೇಳಿದರೆ, ಅವರೋಹ ಪಂಥ ಅಂದರೆ ಅದು ಇಳಿದು ಬರ್ತಕ್ಕಂಥ ಪಂಥ, ಅಂದರೆ ಗುರುವಿನಿಂದ ಪರಂಪರೆಯಿಂದ ಬಂದಿರತಕ್ಕಂಥ ಜ್ಞಾನ. ಆಮೇಲೆ ಆರೋಹ ಪಂಥ ಅಂದರೆ ಈ ವಿಜ್ಞಾನಿಗಳು, ವಿಜ್ಞಾನಿಗಳು ತರ್ಕ ಮತ್ತು ನಿಗಮ ಅಂದರೆ ತರ್ಕ ಮತ್ತು ವಿಜ್ಞಾನದಿಂದ ಬಂದಿರತಕ್ಕಂಥ ಜ್ಞಾನ. ಇದು ಏನಾಗಿರೋದು, ಈ ವ್ಯತ್ಯಾಸ ಏನು ಕೇಳಿದರೆ, ಇದರಲ್ಲಿ ಅಂದರೆ ಈ ಡಿಡಕ್ಟಿವ್ ಅಥವಾ ನಿಗಮನ ಒಂದು ಜ್ಞಾನ ಅಂತಂದರೆ ಇಲ್ಲಿ ನಾನೇ ಸಾಧನೆ ಮಾಡ್ತೇನೆ, ನಾನು ಸಾಧಕ ಮನೋಭಾವ ಇರ್ತದೆ, ನಾನು ಅದು ಕಂಡಿಡಿದೆ ಇದು ಕಂಡಿಡಿದೆ. ಈಗ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಗಮನದಲ್ಲಿ ಅದರಲ್ಲಿ ಅಂದರೆ ಇವತ್ತಿದ್ದು ನಾಳೆ ಇರುವುದಿಲ್ಲ, ಮತ್ತೊಂದು ಸಂಶೋಧನೆ ಆಗ್ತಾ ಇರುತ್ತೆ ವಿಜ್ಞಾನಿಗಳದ್ದು ಅಲ್ವಾ. ಇವತ್ತು ಒಂದು ಕಂಡುಹಿಡಿತಾರೆ, ನಾಳೆ ಅದ್ರ ಮೇಲಿಂದ ಮತ್ತೊಂದು ಕಂಡುಹಿಡಿತಾರೆ, ಅದು ಮುಗಿಯುವುದೇ ಇಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದ ಏನು ಹೇಳ್ತಾರೆ, ಈಗ ನೋಡಿ ಹೇಗೆ ಅಂತಂದರೆ ಒಂದು ಉದಾಹರಣೆ ಕೊಡ್ತಾರೆ. ಈ ಒಂದು ಆರೋಹ ಪಂಥದಲ್ಲಿ ಏನು ಉದಾಹರಣೆ, ಈಗ ನಮ್ಮ ತಂದೆ ಹೇಳ್ತಾನೆ, ನಿಮ್ಮ ತಂದೆ ಹೇಳ್ತಾನೆ ಮಾನವನು ಮರ್ತ್ಯ, ಮ್ಯಾನ್ ಈಸ್ ಮಾರ್ಟಲ್, ಮನುಷ್ಯ ಸಾಯ್ತಾನೆ ಅಲ್ವಾ. ಅಕ್ಕ ಹೇಳ್ತಾಳೆ ಮನುಷ್ಯ ಸಾಯ್ತಾನೆ. ಆದರೆ ಅದನ್ನ ಪ್ರಯೋಗ ಮಾಡಿ ನೋಡ್ತೇವೆ ನಾವು, ಮನುಷ್ಯ ಸಾಯ್ತಾನೆ ಹೇಳ್ದನ್ನ? ಇಲ್ಲ ಮಾತಾಜಿ, ಮನುಷ್ಯ ಸಾಯ್ತಾನೆ ಹೇಳ್ದನ್ನ ಪ್ರಯೋಗ ಮಾಡಿ ಮುಗಿತದೆಯಾ? ಮನುಷ್ಯ ಸಾಯ್ತಾನೆ ಇಲ್ಲವೇ? ಅದನ್ನು ಸಂಶೋಧನೆ ಮಾಡೋದಾದರೆ ಪ್ರತಿಯೊಬ್ಬರನ್ನು ನಾವು ಅಧ್ಯಯನ ಮಾಡಬೇಕು. ಅವನು ಸಾಯ್ತಾನ ಅಥವಾ ಬದುಕಿ ಉಳಿತಾನ, ಯಾವತ್ತೂ ಕೂಡ ಅಂದರೆ ಅಮರವಾಗಿ ಉಳಿತಾನ, ಅದು ಅಂತವ್ರನ್ನ ನಾವು ನೋಡೇ ಇಲ್ಲ. ನೋಡಿದ್ದೇವಾ? ಇಲ್ಲ ಮಾತಾಜಿ. ಇಲ್ಲ. ಹಾಗಾಗಿ ನಮ್ಮ ಸಂಶೋಧನೆ ಮುಗಿಯುವುದೇ ಇಲ್ಲ. ಅದಕ್ಕೆ ಈ ಆರೋಹ ಪಂಥ ಅದು ಮುಗಿಯುವುದೇ ಅಲ್ಲ. ನಮ್ಮ ಸ್ವಂತ ಆರೋಹ ಪಂಥ ಅಂದ್ರೆ ಏನು? ಸ್ವಂತ ಪ್ರಯತ್ನದಿಂದ ಮಾಡೋದು. ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ಅದರಿಂದ ನಾವು ಮಾಡ್ತಕ್ಕಂಥದ್ದು. ಸೊ ಅದು ಈ ಅಪರಿಪೂರ್ಣ ಇಂದ್ರಿಯದಿಂದ ಜ್ಞಾನ ಸಂಪಾದನೆ ಮಾಡೋದು, ಸ್ವಂತ ಪ್ರಯತ್ನ ಜ್ಞಾನ ಸಂಪಾದನೆ ಮಾಡೋದು, ಪ್ರಯೋಗದಿಂದ ಜ್ಞಾನ ಸಂಪಾದನೆ ಮಾಡೋದು, ಇದಕ್ಕೆ ಎಂಡೇ ಇಲ್ಲ. ಇದಕ್ಕೆ ಸರಿಯಾದ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ ಅಂತ ಶ್ರೀಲ ಪ್ರಭುಪಾದರ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಸರಿಯಾದ ಮಾರ್ಗ ಯಾವುದು? ಸರಿಯಾದ ಮಾರ್ಗ ಇಂಡಕ್ಟಿವ್, ಅನುಗಮನ, ಅಂದರೆ ಅವರೋಹ ಪಂಥ. ಇಲ್ಲಿ ಅವರೋಹ ಪಂಥದಲ್ಲಿ ಏನಿರುತ್ತೆ ಅಂತಂದ್ರೆ, ಈ ಅವರೋಹ ಪಂಥ ನಾನು ಸಾಧನೆ ಮಾಡಿದ್ದಲ್ಲ, ನಾನು ಸಾಧನೆ ಮಾಡಿದ್ದಲ್ಲ. ಈ ಅವರೋಹ ಪಂಥ ನಾನು ಅದಕ್ಕೆ ಯೋಗ್ಯನೂ ಕೂಡ ಅಲ್ಲ ಅಲ್ವಾ, ನಾನು ಯೋಗ್ಯನೂ ಅಲ್ಲ. ಆದರೆ ಗುರುವು ಕೊಟ್ಟ ಜ್ಞಾನ, ಗುರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ. ಅವನು ಹೇಗೆ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ? ತನ್ನ ಗುರುವಿಗೆ ಅವನು ಸೇವೆ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ. ಆ ಜ್ಞಾನವನ್ನು ಶಿಷ್ಯನಿಗೆ ಕೊಡ್ತಾನೆ. ಶಿಷ್ಯನಿಗೆ ಹೇಗೆ ಕೊಡ್ತಾನೆ? ಅವನು ಶಿಷ್ಯನಿಗೆ ಕರುಣೆಯಿಂದ ಕೊಡ್ತಾನೆ, ಶಿಷ್ಯನಿಗೆ ಅನುಗ್ರಹ ಮಾಡಿಕೊಡ್ತಾನೆ. ಶಿಷ್ಯ ನಾನು ಯೋಗ್ಯತೆ ಇಲ್ಲ, ಗುರುವು ಕೊಟ್ಟಿದ್ದಾನೆ,
ಅವನು ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ. ಇದರಲ್ಲಿ ಸಾಧಕ ಮನೋಭಾವ ಇಲ್ಲ, ಇದರಲ್ಲಿ ವಿನಮ್ರ ಮನೋಭಾವ. ಯಾವುದು ಇಲ್ಲಿ ಮನೋಭಾವ? ವಿನಮ್ರ ಮನೋಭಾವ ವ್ಯತ್ಯಾಸ ಇದೆ ಆರೋಹ ಮತ್ತು ಅವರೋಹ ಪಂಥದಲ್ಲಿ. ಸೊ ಹಾಗಾಗಿ ಇದನ್ನ ನಾವು ನಿಜವಾಗಿ ಯಾವ ರೀತಿ ಜ್ಞಾನವನ್ನು ಪಡ್ಕೋಬೇಕು, ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾವು ಪರಂಪರೆಯಿಂದ ಜ್ಞಾನವನ್ನು ಪಡ್ಕೊಳ್ಬೇಕು. ಪರಂಪರೆಯಿಂದ ಬಂದ ಅಂದರೆ ಪರಂಪರೆ ಅಂದರೆ ಅದರ ಮೂಲ ಆಕಾರ ಕೃಷ್ಣ ಇರಬೇಕು. ನಾವು ಅದನ್ನೇ ಹಿಂದೆ ನಾವು ಅದನ್ನೆಲ್ಲ ಚರ್ಚೆ ಮಾಡಿದ್ದೇವೆ ಹಿಂದಿನ ಒಂದು ತರಗತಿಗಳಲ್ಲಿ. ಆಕಾರ ಅಂತಂದ್ರೆ ಇಲ್ಲಿ 4 ಪರಂಪರೆ, ಅದು ಕೃಷ್ಣನಿಂದಲೇ ಬಂದಿರತಕ್ಕಂಥದ್ದು. ಬ್ರಹ್ಮ ಸಂಪ್ರದಾಯ, ಎರಡನೇ ಬ್ರಹ್ಮನಿಗೆ ಕೃಷ್ಣನೇ ಹೇಳಿದ್ದಾನೆ ಅಂದ್ರೆ. ಆಮೇಲೆ ರುದ್ರ ಸಂಪ್ರದಾಯ ಅಂದ್ರೆ ಶಿವನಿಗೆ ಕೃಷ್ಣ ಹೇಳಿರೋದು, ರುದ್ರ ಸಂಪ್ರದಾಯ. ಆಮೇಲೆ ಶ್ರೀ ಸಂಪ್ರದಾಯ ಲಕ್ಷ್ಮಿಗೆ ಕೃಷ್ಣನೇ ಹೇಳಿದ್ದಾನೆ. ಆಮೇಲೆ ಕೃಷ್ಣ ಅಂದ್ರೆ ವಿಷ್ಣು, ಅವನೇ ಹೇಳಿದ್ದಾನೆ. ಆಮೇಲೆ ಶ್ರೀ ಸಂಪ್ರದಾಯ, ಕುಮಾರ ಸಂಪ್ರದಾಯ, 4 ಕುಮಾರಿಗೆ ಕೂಡ ಭಗವಂತನೇ ಹೇಳಿದ್ದಾನೆ. ಸೊ ಭಗವಂತ ಡೈರೆಕ್ಟ್ ಹೇಳಿದ್ರಿಂದ ಈ 4 ಸಂಪ್ರದಾಯಗಳು ಮೂಲವಾದ ಅಂದರೆ ಕರೆಕ್ಟ್ ಸಂಪ್ರದಾಯಗಳು. ಬೇರೆ ಯಾವ್ಯಾವುದು ಸಂಪ್ರದಾಯ ಇರ್ತದೆ ಅದಕ್ಕೆ ಆಕಾರ ಕೃಷ್ಣ ಅಲ್ಲ. ಸೊ ಆದ್ದರಿಂದ ಇದೆಲ್ಲ ಮೊದಲೇ ಹೇಳಿದ್ದಾರೆ. ಆದ್ದರಿಂದ ನಾವು ಏನ್ ಮಾಡಬೇಕು? ನಾವು ಗುರುವಿನಿಂದ ಪಡ್ಕೊಳ್ಬೇಕು ಮತ್ತು ಗುರುವಿನ ಅನುಗ್ರಹದಿಂದ ಪಡ್ಕೊಳ್ಬೇಕು. ಇದಕ್ಕೆ 2 ಉದಾಹರಣೆ ಕೂಡ ನಾವು ನೋಡ್ಬೋದು. ಅನುಗ್ರಹ ಇಲ್ಲದಿದ್ರೆ ಆ ಗುರುವಿಂದ ಕಸ್ಕೊಂಡ್ಬಿಟ್ರೆ ಅದು ಏನೂ ಉಪಯೋಗ ಇಲ್ಲ. ಈಗ ನೋಡಿ, ಕರ್ಣ ಅವನು ಪರಶುರಾಮನಿಂದ ಜ್ಞಾನ ಪಡ್ಕೊಂಡ. ಆದರೆ ಆ ಜ್ಞಾನ ಏನು ಶಾಶ್ವತ ಉಳಿತಾ? ಅವನಿಗೆ ಉಳಿತಾ? ಇಲ್ಲ. ಯಾಕೆಂದ್ರೆ ಅವನು ಮೋಸ ಮಾಡಿದ್ದ ಅಲ್ಲಿ ಪರಶುರಾಮನಿಗೆ ಅಲ್ವಾ. ತಾನು ಕ್ಷತ್ರಿಯ ಅಲ್ಲ, ತಾನು ಬ್ರಾಹ್ಮಣ ಅಂತ ಏನೋ ಹೇಳ್ದ ಕಾಣುತ್ತೆ ಅವನು ಅಲ್ವಾ, ನಂಗೆ ಸರಿಯಾದ ನೆನಪಿಲ್ಲ. ಅವಾಗ ಅವರು ಆ ತೊಡೆ ಮೇಲೆ ಗುರುಗಳು ಮಲಗಿದ್ದಾಗ ಒಂದು ಕೀಟ ಕಡಿಯಿತು, ಅವನಿಗೆ ಅದರ ರಕ್ತ ಎಲ್ಲ ಬಸೀತು. ಆದ್ರೂ ತಡ್ಕೊಂಡಿದ್ದ ಗುರುಗಳನ್ನ ಎಚ್ಚರಿಸಬಾರ್ದು. ಆದ್ರೆ ಎಚ್ಚರ ಆಯ್ತು ಆ ಬಿಸಿ ರಕ್ತದ ಇದೆ ನೋಡಿ. ಎಚ್ಚರ ಆದ್ಮೇಲೆ ಪರಶುರಾಮರು ಏನ್ ಹೇಳಿದ್ರು, ಓಹೋ ನೀನು ಬ್ರಾಹ್ಮಣ ಅಲ್ಲ, ನೀನು ಕ್ಷತ್ರಿಯ, ಅದೇ ನೀನು ಬ್ರಾಹ್ಮಣ ಅಲ್ಲ, ನೀನು ಬೇರೆ ಅಂತ ಹೇಳಿದ್ರು. ನಂಗೆ ಸರಿಯಾದ ಕರೆಕ್ಟ್ ನೆನಪಿಲ್ಲ. ಸೊ ಅವಾಗ ಅವ್ರು ಶಾಪ ಕೊಟ್ಬಿಟ್ರು, ನಿನಗೆ ಯಾವಾಗ ಬೇಕೋ ಅವಾಗ ಇದು ನಿನಗೆ ನಾನು ಹೇಳಿದ ವಿದ್ಯೆ ಸಹಾಯಕ್ಕೆ ಬರೋದಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಏಕಲವ್ಯ ನೋಡಿ, ಅವನು ದ್ರೋಣಾಚಾರ್ಯರಿಂದ ಪ್ರತಿಮೆ ಮಾಡ್ಕೊಂಡು ಅವನು ವಿದ್ಯೆ ಕಲಿತ ಅಲ್ವಾ ಏಕಲವ್ಯ. ಆದ್ರೆ ಆ ಏಕಲವ್ಯ ಗುರುದಕ್ಷಿಣೆ ಕೊಡ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ನನ್ಗೆ ಅಷ್ಟು ಸರಿಯಾಗಿ ನೆನಪಿಲ್ಲ, ನಾನು ವಿಚಾರ ಮಾಡಿ ಹೇಳ್ತಾ ಇದ್ದೇನೆ, ಕರೆಕ್ಟ್ ತಪ್ಪು ಕೂಡ ಇರ್ಬೋದು. ಆಮೇಲೆ ಅದು ದ್ರೋಣಾಚಾರ್ಯರು ಪ್ರತಿಮೆ ಇಟ್ಕೊಂಡು ಕಲಿತ, ಆದರೆ ಅವನಿಗೆ ಬೇಕಾದ ಸಮಯದಲ್ಲಿ ಸಿಕ್ಕಲಿಲ್ಲ. ಸೊ ಆದ್ದರಿಂದ ನಮಗೆ ಗುರುವಿನಿಂದ ನಾವು ಅನುಗ್ರಹದಿಂದ ಪಡ್ಕೊಂಡ ಜ್ಞಾನ ಅದು ಅವರೋಹ ಪಂಥ. ಈಗ ಇದನ್ನ ನಾವು ತಿಳ್ಕೊಂಡ್ವಿ. ಅದಕ್ಕೆ ಏಕಲವ್ಯ ಅವನಾಗಿ ಅವನ್ ಕಲ್ತ್ಕೊಂಡಿದ್ದಲ್ವಾ ಮಾತಾಜಿ, ನೋಡಿ ಅದಕ್ಕೂ ಗುರು ದಕ್ಷಿಣೆ ಪ್ರತಿಮೆ ಇಟ್ಕೊಂಡಿದ್ದ ಅಂತ ಹೇಳಿದನಲ್ಲ ನಾನು ಮಾತಾಜಿ. ನಾನು ದ್ರೋಣಾಚಾರ್ಯ ಕಲಿಸಿದ್ದು ಅಂತ ಹೇಳಲಿಲ್ಲ. ದ್ರೋಣಾಚಾರ್ಯರ ಪ್ರತಿಮೆ ಇಟ್ಕೊಂಡಿದ್ದ, ಆ ಪ್ರತಿಮೆಯಿಂದ ಅವನು ಮಾಡ್ತಾ ಕಲಿತ. ಆಮೇಲೆ ಗುರುದಕ್ಷಿಣೆ ಕೊಡಂದ್ರೆ ಹೆಬ್ಬೆರಳನ್ನು ಕೊಡು ಅಂತ ಏನು ಹೇಳ್ತಾರೆ ಅವರು, ನನಗೆ ನೆನಪಿಲ್ಲ ಅಷ್ಟೊಂದು. ಹರೇ ಕೃಷ್ಣ. ಸೊ ಆದ್ದರಿಂದ ನಾವು ಗುರುವಿನ ಅನುಗ್ರಹದಿಂದ ಸಂಪ್ರದಾಯದಿಂದ ಬಂದ ಜ್ಞಾನ ಅದು ಅವರೋಹ ಪಂಥ. ಯಾಕೆಂದ್ರೆ ಅವರೋಹ ಅಂದ್ರೆ ಕೆಳಗಿಳಿದು ಬರ್ತಾ ಇರೋದು ಎಲ್ಲಿಂದ? ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದನಿಗೆ, ನಾರದನಿಂದ ವೇದವ್ಯಾಸನಿಗೆ, ವೇದವ್ಯಾಸನಿಂದ ಶುಕಮುನಿಯಿಂದ ನಮಗೆ ಭಾಗವತಂ ಬಂದಿದೆ. ಸೊ ಹಾಗೆ ಸಂಪ್ರದಾಯದಿಂದ ಬಂದಿರತಕ್ಕಂಥ ಜ್ಞಾನ ಅವರೋಹ. ಸೊ ಅದು ಆ ಅನುಗ್ರಹದಿಂದ ಬಂದಿರುತ್ತೆ. ಗುರು ಅನುಗ್ರಹಿಸಿ ತಕೋ ಅಂತ ಕೊಡ್ತಾನೆ. ಹೇಗೆ ಅದನ್ನು ತಿಳ್ಕೊಳ್ಳೋದು ಅಂತಂದ್ರೆ, ಈಗ ಒಂದು ತಾಯಿ ಏನ್ ಮಾಡ್ತಾಳೆ, ಮಗು ಊಟ ಮಾಡೋಲ್ಲ ಅಥವಾ ಏನೋ ಹಣ್ಣು ತಿನ್ನೋದಿಲ್ಲ, ಅವಾಗ ಮಗು ಬಾಳೆಹಣ್ಣು ತಕೊ, ಮಗು ತಿನ್ನೋದಿಲ್ಲ, ಬೇಡ ಅಂತ ಹಠ ಮಾಡುತ್ತೆ. ತಾಯಿಗೆ ಹೆಂಗೆ ಕಾಣಿಸುತ್ತೆ, ಅಯ್ಯೋ ಪಾಪ ಮಗು ಹಸಿ ಇದೆ. ಅವಳೇನ್ ಮಾಡ್ತಾಳೆ, ಕತ್ತರಿಸಿ ಸಣ್ಣ ಚೂರು ಮಾಡಿ ಮಗುವಿನ ಬಾಯಿಗೆ ಹಾಕ್ತಾಳೆ ಅಲ್ವಾ. ಅದೇ ರೀತಿ ಗುರು ತನ್ನ ಶಿಷ್ಯನಿಗೆ ಜ್ಞಾನವನ್ನು ಅನುಗ್ರಹಿಸುತ್ತಾನೆ. ತಾಯಿ ಹೇಗೆ ಮಕ್ಕಳನ್ನು ನೋಡ್ಕೊಳ್ತಾಳೆ ಹಾಗೆ. ಸೊ ಆದ್ದರಿಂದ ನಾವು ಗುರುವಿನಿಂದ ಸಂಪ್ರದಾಯದಿಂದ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಅದಕ್ಕೆ ಗುರುವಿನ ಹತ್ರ ನಾವು ಹೋಗ್ಬೇಕು. ಅದನ್ನ ಈ ಮುಂದಿನ ಇದರಲ್ಲಿ ಹೇಳ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ನಾವೊಂದು ಮಾತಿದೆ, ಏನ್ ಹೇಳ್ತಾರೆ ಬ್ರಹ್ಮ ಸಂಹಿತೆಯಲ್ಲಿ ಅಂದ್ರೆ, ನಾವು ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸೋ ಮುನಿಪುಂಗವಾನಾಂ ಸೋಪ್ಯಸ್ತಿ ಯತ್ ಪ್ರಪದ ಸೀಮ್ನಿ ಅವಿಚಿಂತ್ಯ ತತ್ವೇ ಗೋವಿಂದಂ ಆದಿಪುರುಷಂ ತಮಹಂ ನಮಾಮಿ. ಸೊ ಅಂದ್ರೆ ತಮಹಂ ಭಜಾಮಿ ಅಂದ್ರೆ ಏನ್ ಹೇಳ್ತಾರೆ, ನಾವು ಒಂದು ವಿಮಾನ ಹತ್ತಿ ಮನೋವೇಗದಲ್ಲಿ ಕುತ್ಕೊಂಡು ಹೋದ್ರೆ ನಾವು ಆಧ್ಯಾತ್ಮಿಕ ಪ್ರಪಂಚ ತಲುಪೋದಾ?
ಮಿಲಿಯಗಟ್ಟಲೆ ವರ್ಷ ಹೋದ್ರೂ ತಲುಪಲಿಕ್ಕೆ ಸಾಧ್ಯ ಇಲ್ಲಂತೆ. ನೋಡಿ, ವಿಮಾನ ಗಂಟೆಗೆ 2000 ಮೈಲಿ ಓಡಬಹುದು ಅಂತ ಹೇಳ್ತಾರೆ. ಮನಸ್ಸಿನ ವೇಗ 10,000 ಮೈಲಿಗಿಂತ ಹೆಚ್ಚು ದೂರ ಇರೋ ಅಮೆರಿಕದಲ್ಲಿ ಯಾರೋ ನಮ್ಮ ಮಕ್ಕಳಿರ್ತಾರೆ, ಅವ್ರ ಬಗ್ಗೆ 1 ಸೆಕೆಂಡಲ್ಲಿ ಹೋಗ್ಬಿಡುತ್ತೆ ಅಲ್ವಾ ಮನಸ್ಸು. ಹಾಗೆ ಮನೋವೇಗದಲ್ಲಿ ಕೂತ್ಕೊಂಡು ನಾವು ಒಂದು ರಾಕೆಟ್ ಅಲ್ಲಿ ಕೂತ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ. ಮನೋವೇಗದಲ್ಲಿ ಅಷ್ಟು ದೊಡ್ಡ ಸ್ಪೀಡ್ನಲ್ಲಿ ನಾವು ಹೋಗ್ತೇವೆ. ಅಲ್ಲಿ ಮಿಲಿಯಗಟ್ಟಲೆ ವರ್ಷ ಕಾಲ ನಾವು ಆ ಮನೋವೇಗದಲ್ಲಿ ಹೋದ್ರೆ ಕೂಡ ಆಧ್ಯಾತ್ಮಿಕ ಆಕಾಶ ತಲುಪಲಿಕ್ಕಾಗಲ್ಲ. ಅದು ಅನಂತವಾದದ್ದು, ಅದರ ಸಮೀಪ ಕೂಡ ಹೋಗ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ? ಆಧ್ಯಾತ್ಮಿಕದ ಲೋಕಗಳ ಬಗ್ಗೆ, ಭಗವಂತನ ಬಗ್ಗೆ. ಅದಕ್ಕೆ ಒಬ್ಬ ಗುರುವಿನ ಬಳಿಗೆ ನಾವು ಹೋಗ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ? ತದ್ವಿಜ್ಞಾರ್ಥಂ ಗುರುಮೇವ ಅಭಿಗಚ್ಚೇತ್. ಇದು ಕಡ್ಡಾಯ. ಗುರುವಿನ ಬಳಿಗೆ ಹೋಗ್ಲೇಬೇಕು, ಇದು ಕಡ್ಡಾಯ. ಅವನು ಗುರುವಿನ ಬಗ್ಗೆ ಹೋಗದಿದ್ರೆ ನಮಗೆ ಭಗವಂತನ ಬಗ್ಗೆ ಆಗ್ಲಿ, ಭಗವಂತನ ಲೋಕದ ಬಗ್ಗೆ ಆಗಲಿ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಈ ಆಧ್ಯಾತ್ಮ ಗುರುವಿನ ಅರ್ಹತೆ ಏನು? ವಾಟ್ಸ್ ದ ಕ್ವಾಲಿಫಿಕೇಶನ್ ಆಫ್ ಎ ಗುರು? ಗುರು ಅಂದ್ರೆ ಅರ್ಹತೆ ಇರಬೇಕು. ಗುರು ಅಂದ್ರೆ ಅವನು ವೇದಗಳ ಸಂದೇಶವನ್ನು ಸರಿಯಾದವರಿಂದ ಕೇಳಿ ತಿಳ್ಕೊಂಡಿರ್ಬೇಕು. ಅಂದ್ರೆ ಅವನು ಶ್ರೋತ್ರಿಯ ಅಂದ್ರೆ ಅವನ ಗುರುಗಳಿಂದ ಅವನು ವೇದವನ್ನು ತಿಳ್ಕೊಂಡಿರ್ಬೇಕು, ವೇದ ಜ್ಞಾನವನ್ನ. ಅದೇ ಶ್ರೋತ್ರಿಯನಾಗಿರಬೇಕು, ಸಂಪ್ರದಾಯದಿಂದ ಬಂದಿರಬೇಕು. ಇಲ್ಲದಿದ್ದರೆ ಅವನು ಸದ್ಗುರು ಅಲ್ಲ. ಸದ್ಗುರು ಅಂದ್ರೆ ಸಂಪ್ರದಾಯದಿಂದ ಬಂದಿದ್ದಾನೆ, ಅವನು ತನ್ನ ಒಂದು ವೈದಿಕ ಜ್ಞಾನವನ್ನ ತನ್ನ ಗುರುಗಳಿಂದ, ಸಂಪ್ರದಾಯದಿಂದ ಬಂದ ಗುರುಗಳಿಂದ ಅವನು ಪಡ್ಕೊಂಡಿರ್ತಾನೆ. ಆಮೇಲೆ ಅವನು ಬ್ರಹ್ಮನಲ್ಲಿ ಸ್ಥಿರನಾಗಿರ್ಬೇಕು, ಅಂದ್ರೆ ಬ್ರಹ್ಮನಿಷ್ಠ ಅಂದ್ರೆ ಅರ್ಥ ಏನು? ಅವನು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ 100ಕ್ಕೆ 100ರಷ್ಟು ತೊಡಗಿರಬೇಕು. ಅದು ಬ್ರಹ್ಮನಿಷ್ಠ. ಅಂದ್ರೆ ಯಾವಾಗಲೂ ಅಹರ್ನಿಶ ಅವನದು ಯೋಚನೆ ಎಲ್ಲವೂ ಕೂಡ ಭಗವಂತನ ಬಗ್ಗೆನೇ ಇರ್ತದೆ, ಕೃಷ್ಣನ ಬಗ್ಗೆನೇ. ಸೊ ಹಾಗಾಗಿ ಅವನು ಬ್ರಹ್ಮನಿಷ್ಠ ಶ್ರೋತ್ರಿಯ ಆಗಿರಬೇಕು. ಇದು 2 ಗುರುಗಳ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕೃಷ್ಣ ಪ್ರಜ್ಞಾ ಆಂದೋಲನ ವೈದಿಕ ತತ್ವಗಳನ್ನು ಆಧರಿಸಿದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ವೈದಿಕ ಸಂಶೋಧನೆಯ ನಿಜವಾದ ಗುರಿ ಎಂದರೆ ಕೃಷ್ಣನನ್ನು ಕಂಡುಹಿಡಿಯುವುದು. ಇದನ್ನು ಯಾವ ಶ್ಲೋಕದಲ್ಲಿ ಹೇಳಿದ್ದಾರೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಯಾವ ಶ್ಲೋಕದಲ್ಲಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ? ಹರೇ ಕೃಷ್ಣ. ನೆನಪಾಗ್ತಿಲ್ಲ ಮಾತಾಜಿ. ಬೇರೆಯವರು ಹರೇ ಕೃಷ್ಣ. ಹರೇ ಕೃಷ್ಣ. ಭಗವದ್ಗೀತೆ ಯಾವ ಶ್ಲೋಕದಲ್ಲಿ ಹೇಳಿದ್ದಾರೆ? ಹರೇ ಕೃಷ್ಣ. ಹರೇ ಕೃಷ್ಣ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅದು ಗುರುಗಳ ಬಗ್ಗೆ ಹೇಳ್ತಾರಲ್ಲ, ನಾನು ಹೇಳ್ತಾ ಇಲ್ಲ. ಪ್ರಶ್ನೆ ಕೇಳಿದ ಯಾವ್ದು ಹೇಳ್ತಾ ಇದ್ರಿ? ಪ್ರಶ್ನೆಯನ್ನು ಸರಿಯಾಗಿ ಕೇಳ್ಕೊಳ್ಬೇಕು. ಸೊ ಹಾಗಾಗಿ ಕೃಷ್ಣನನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವೈದಿಕ ಸಂಶೋಧನೆ ನಿಜವಾದ ಗುರಿ ಎಂದರೆ ಕೃಷ್ಣನನ್ನು ಕಂಡುಹಿಡಿಯುವುದು. ಇದನ್ನ 15ನೇ ಅಧ್ಯಾಯ 15ನೇ ಶ್ಲೋಕ. ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚ ಅಹಂ. ಅಂದ್ರೆ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ಅಂದ್ರೆ ಎಲ್ಲ ವೇದಗಳನ್ನ ತಿಳಿಯಬೇಕಾದದ್ದೇನು? ಕೃಷ್ಣನನ್ನು. ವೇದಾಂತ ಕೃತ್ ವೇದ ವಿದೇವ ಚ ಅಹಂ. ವೇದಾಂತದ ಕರ್ತೃ ನಾನು, ವೇದಗಳನ್ನ ತಿಳಿದವನು ನಾನು, ವೇದಗಳಿಂದ ತಿಳಿಯಬೇಕಾದವನು ನಾನು. ಅದರಿಂದ ಅದನ್ನೇ ಇಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ವೈದಿಕ ಸಂಶೋಧನೆಯ ನಿಜವಾದ ಗುರಿ ಎಂದರೆ ಕೃಷ್ಣನನ್ನು ಕಂಡುಹಿಡಿಯುವುದು. ನಾವು ಯಾಕೆ ವೈದಿಕ ಸಂಶೋಧನೆಯನ್ನು ಎಲ್ಲದನ್ನು ನಾವು ಕೇಳುವುದು, ವೈದಿಕ ಜ್ಞಾನ ಪಡ್ಕೊಳ್ಳೋದು? ಭಗವಂತನನ್ನ ನಾವು ಕಂಡುಹಿಡಿಯೋದು, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಸೊ ಹಾಗಾಗಿ ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಇದನ್ನೇ ಹೇಳಿದೆ. ಗೋವಿಂದನಿಗೆ ಅನೇಕ ರೂಪಗಳಿವೆ, ಅವೆಲ್ಲ ಒಂದೇ. ಅಂದ್ರೆ ಯಾವ ರೂಪ? ಇದನ್ನ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಲ್ಲಿ ಅದನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ. ಅಂದರೆ ಭಗವಂತ ಅದ್ವೈತ, ಅವನು ಅಚ್ಯುತ, ಅವನು ಚ್ಯುತಿ ಹೊಂದುವುದಿಲ್ಲ, ಅವನ ಅನಾದಿ, ಅವನು ಆದಿ. ಸೊ ಅನಾದಿ, ಅವನ ರೂಪಕ್ಕೆ ಆದಿ ಇಲ್ಲ. ಅನಂತ ರೂಪ, ಅನೇಕ ರೂಪಗಳಿವೆ. ಈಗ ನಮಗ್ ಒಂದೇ ರೂಪ ಇದೆ ಅಲ್ವಾ? ನಾವೀಗ ಕೂತಿದ್ದೇವೆ. ಶ್ರೀಲ ಪ್ರಭುಪಾದ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ನೋಡಿ. ಈಗ ನಾವು ಒಂದು ಮನೆಯಲ್ಲಿ ಕೂತಿದ್ದೇವೆ. ಸೊ ಆದ್ರೆ ನಾವು ಇಲ್ಲೇ ಇದ್ದೇವೆ, ನಾವೆಲ್ಲ ಕಡೆಗೂ ಇರುವುದಿಲ್ಲ ಅಲ್ವಾ?
ಆದರೆ ಹೌದು ಕೃಷ್ಣ ಮಾತಾಜಿ. ಅಲ್ಲ, ಏಕಕಾಲದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಗೋಲೋಕ ವೃಂದಾವನ ಗೋಲೋಕ ಏವ ನಿವಸತಿ ಸಕಲ ಗೋಲೋಕ ಏವ ನಿವಸತಿ, ಗೋಲೋಕ ವೃಂದಾವನದಲ್ಲಿ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಅದೇ ಕಾಲಕ್ಕೆ ಅವನು ಎಲ್ಲ ಕಡೆ ಸರ್ವಾಂತರ್ಯಾಮಿಯಾಗಿದ್ದಾನೆ. ಅಂದರೆ ಗೋಲೋಕದಲ್ಲಿ ಲೀಲೆಗಳನ್ನು ಮಾಡ್ತಾನೆ, ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಅಣುರೇಣು ತೃಣಕಾಷ್ಟದಲ್ಲೂ ಇದ್ದಾನೆ ಅಲ್ವಾ. ಎಲ್ಲರ ಹೃದಯದ ಪರಮಾತ್ಮನಾಗಿ ಇದ್ದಾನೆ. ಅದೇ ಕೃಷ್ಣ ಪರಮಾತ್ಮ ರೂಪಿಯಾಗಿ ಅವನು ಕ್ಷೀರೋದಕ್ಷ ವಿಷ್ಣುವಾಗಿ ಇದ್ದಾನೆ. ಅದೇ ಗೋಲೋಕದಲ್ಲಿ ಇದ್ದಾನೆ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಮನುಷ್ಯರಿಗೆ ನಾವು ಒಂದೇ ಜಾಗದಲ್ಲಿ ಇರ್ಬೋದು, ನಾವೆಲ್ಲರೂ ಬೇರೆ ಕಡೆ ಇರ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದೇ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವನು ಸರ್ವಾಂತರ್ಯಾಮಿ, ಅವನ ಆದಿಪುರುಷ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಪ್ರಪ್ರಾಚೀನ, ಅವನಿಗಿಂತ ಹಿಂದೆ ಯಾರೂ ಇಲ್ಲ. ಪ್ರಪ್ರಾಚೀನ ಅಂದ್ರೆ ಅವನೇ ಅತಿ ಪ್ರಾಚೀನನಾದವನು, ಅವನಿಗಿಂತ ಇಲ್ಲ. ಆದರೆ ನವಯೌವನಂಚ, ಅವನು ಈ ಕೃಷ್ಣನ್ ಯಾವ ಚಿತ್ರ ಬೇಕಾದ್ರೂ ನೋಡಿ, 15ರಿಂದ 20 ವರ್ಷದವನ ಬಾಲಕನ ತರ ಕಾಣ್ತಾನೆ. ಅಂದ್ರೆ ನವಯೌವನಂಚ, ಯಾವಾಗಲೂ ಅವನ ವಯಸ್ಸೇ ಆಗೋದಿಲ್ಲ. ಅದರಿಂದ ಕೃಷ್ಣ ಯಾವಾಗ ಆಗ ಅರ್ಜುನನ ಸಾರಥಿಯಾಗಿದ್ದ, ಆಗ ಕೃಷ್ಣನಿಗೆ ಕನಿಷ್ಠ ಪಕ್ಷ 100 ವರ್ಷ ಆಗಿತ್ತಂತೆ. ಆದರೆ ಅವನಿಗೆ ಮರಿಮಕ್ಕಳಾಗಿದ್ದರೂ ಕೂಡ ಅವನು ಎಳೆಯ ಬಾಲಕನಂತೆ ಕಾಣ್ತಾ ಇದ್ದನು. ಯಾಕೆಂದ್ರೆ ಅವನು ಸಚ್ಚಿದಾನಂದ ವಿಗ್ರಹ, ಸಚ್ಚಿದಾನಂದ ರೂಪ. ಅದಕ್ಕೆ ಯಾವುದೇ ರೀತಿಯಾದ ಇದಿಲ್ಲ, ಮುಪ್ಪಿಲ್ಲ. ಅದರಿಂದ ನಾವು ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅದರಲ್ಲಿ ಕೃಷ್ಣನನ್ನು ಹುಡುಕಲು ಹೋದರೆ ನಿಮಗೆ ದಿಗ್ಭ್ರಮೆಯಾಗಬಹುದು. ಇದೆಲ್ಲ ವೈದಿಕ ಸಾಹಿತ್ಯ. ಬ್ರಹ್ಮ ಸಂಹಿತೆಯಿಂದ ಉದಾಹರಣೆ ಕೊಡ್ತಾ ಇದ್ದಾರೆ. ಬ್ರಹ್ಮ ಸಂಹಿತೆಯಲ್ಲಿ ಇದನ್ನು ಹೀಗೆ ಹೇಳಿದ್ದಾರೆ ಕೃಷ್ಣನ ಬಗ್ಗೆ. ಹಾಗಾಗಿ ಕೃಷ್ಣನನ್ನು ಹುಡುಕಲಿಕ್ಕೆ ಹೋದ್ರೆ ನಮಗೆ ದಿಗ್ಭ್ರಮೆಯಾಗಬಹುದು. ಆದ್ದರಿಂದ ನಾವು ಭಕ್ತನಿಂದ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು. ಭಕ್ತ್ಯಾಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಅದ ಭಕ್ತನು ಸುಲಭವಾಗಿ ಭಗವಂತನನ್ನು ತಿಳ್ಕೊಂಡಿದ್ದಾನೆ. ಕೃಷ್ಣ ಈಗೋ ಇಲ್ಲಿದ್ದಾನೆ, ತೆಗೆದುಕೊಳ್ಳಿ ಎಂದು ನಿಮಗೆ ಕೊಡುತ್ತಾನೆ. ಯಾರೋ ಕೃಷ್ಣ ಭಕ್ತ. ಅದೇ ಇಲ್ಲಿ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಃ ತತ್ವದರ್ಶಿನಃ. ಆ ಗುರುಗಳು ಅವರ ಹೃದಯದಲ್ಲಿ ಕೃಷ್ಣನ ಇಟ್ಕೊಂಡಿರ್ತಾನೆ. ಆ ಗುರುಗಳು ಕೃಷ್ಣನನ್ನು ನೋಡಿದ್ದಾರೆ. ಗುರುಗಳು ಕೃಷ್ಣನನ್ನು ತಗೋ, ನಿಮಗೆ ಕೃಷ್ಣ ಇವ ಅಂತ ಕೊಡ್ತಾರಂತೆ. ಸೊ ಅದರಿಂದ ಕೃಷ್ಣ ಭಕ್ತರ ಶಕ್ತಿ ಅಷ್ಟು ದೊಡ್ಡದು. ನೀವು ಕೃಷ್ಣನ ಬಗ್ಗೆ ತಿಳ್ಕೊಬೇಕು ಅಂತ ವೈದಿಕ ಸಾಹಿತ್ಯ ನಿರ್ಣಯ ಮಾಡುತ್ತೆ ಅಲ್ವಾ. ವೈದಿಕ ಸಾಹಿತ್ಯದ ಎಲ್ಲ ವೈದಿಕ ಸಾಹಿತ್ಯದ ನಿರ್ಣಯ ಏನು? ಈಗ ನೋಡಿ, ವೈದಿಕ ಸಾಹಿತ್ಯ ಅದೇನು, ವೇದಗಳು ಕೊನೆಯಲ್ಲಿ ಉಪನಿಷತ್ತು, ಅದರ ವೇದ ನಿರ್ಣಯ ಸಾರ ಅದು ಉಪನಿಷತ್ತು. ಅದೇನು ಹೇಳುತ್ತೆ? ಕೃಷ್ಣನ ಬಗ್ಗೆ ಸೂಚಿಸುತ್ತೆ. ಆಮೇಲೆ ಮಹಾಭಾರತ ಏನು ಹೇಳುತ್ತೆ? ಕೃಷ್ಣನ ಬಗ್ಗೆ ಸೂಚಿಸುತ್ತೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಗೀತೋಪದೇಶ ಇದೆ. ಆಮೇಲೆ ಪುರಾಣ ಇದರಲ್ಲಿ ನಮಗೆ ಗೊತ್ತಿರೋ ಪುರಾಣ ಇದು ಅಂತಂದ್ರೆ ಭಾಗವತ ಪುರಾಣ. ಹಾಗೆ ಅನೇಕ ಪುರಾಣಗಳು ಕೂಡ ಭಗವಂತನನ್ನೇ ಸೂಚಿಸುತ್ತವೆ, ಕೃಷ್ಣ ಭಕ್ತಿಯನ್ನೇ ಸೂಚಿಸುತ್ತದೆ. ವೇದಗಳು ಕೃಷ್ಣ ಭಕ್ತಿಯನ್ನು ಸೂಚಿಸುತ್ತವೆ. ಆಮೇಲೆ ಪುರಾಣಗಳು ಕೃಷ್ಣ ಭಕ್ತಿಯನ್ನು ಸೂಚಿಸುತ್ತವೆ. ಮಹಾಭಾರತವು ಕೃಷ್ಣ ಭಕ್ತಿಯನ್ನು ಸೂಚಿಸುತ್ತದೆ. ಇದನ್ನ ಅರಿತುಕೊಳ್ಬೇಕು. ನಮ್ಮಿಂದ ನಮಗೆ ಸಾಧ್ಯ ಇಲ್ಲ. ನಾವು ಕೃಷ್ಣ ಭಕ್ತನು ಅಂದ್ರೆ ಸಂಪ್ರದಾಯದಿಂದ ಸದ್ಗುರು ಅವರಿಂದ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು. ತದ್ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಚೇತ್ ಅಂತ ಹೇಳಿದ್ದಾರೆ. ಸೊ ಈಗ ಪ್ರಭುಪಾದರು ಹೇಳ್ತಾರೆ, ಮೊದಲಿಗೆ ಒಂದೇ ವೇದ ಇತ್ತು, ಅದನ್ನ ಓದುವ ಅವಶ್ಯಕತೆ ಇರಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ಮೊದಲಿದ್ದ ಜನ ಅವರೆಲ್ಲ ಬುದ್ಧಿವಂತರಾಗಿದ್ದರು, ಜ್ಞಾಪಕ ಶಕ್ತಿ ಇರ್ತಿತ್ತು. ಗುರುಗಳ ಬಾಯಿಂದ ಒಂದ್ಸಲ ಕೇಳ್ಬಿಟ್ರೆ ಅದನ್ನ ತಿಳ್ಕೊಂಡ್ ಬಿಡ್ತಿದ್ರು. ನೋಡಿ, ಶುಕಮುನಿಗಳು ಮತ್ತೆ ಸುಖಮುನಿಗಳು ತಂದೆ ವೇದವ್ಯಾಸನಿಂದ ಭಾಗವತವನ್ನು ಕೇಳಿದ್ರು. ಭಾಗವತದಲ್ಲಿ 18,000 ಶ್ಲೋಕಗಳಿವೆ. ಅದೆಲ್ಲವನ್ನು ಅದೇ ತರಹ ಅವರು ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜನಿಗೆ ಹೇಳಿದ್ರು. ಈಗ ಶುಕಮುನಿಗಳು ಹೇಳಿದ್ದನ್ನ ಸೂತಮುನಿಗಳು ಕೇಳಿಸ್ಕೊಂಡು 18,000 ಶ್ಲೋಕವನ್ನ ಅದೇ ತರಹ ಶೌನಕಾದಿ ಋಷಿಗಳಿಗೆ ನೈಮಿಷಾರಣ್ಯದಲ್ಲಿ ಹೇಳಿದರು. ಈಗ ನೋಡಿ, ನಮ್ಮ ಹತ್ರ ಒಂದು ಶ್ಲೋಕವನ್ನ, ಭಗವದ್ಗೀತೆಯ ಶ್ಲೋಕವನ್ನ ನೆನಪು ಮಾಡ್ಕೊಳಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಅದೇ ನಮಗೆ ಮತ್ತು ವೈದಿಕ ಕಾಲದಲ್ಲಿ ಇರ್ತಕ್ಕಂತಹ ಜನಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ. ನಾವೀಗ ಕಲಿಯುಗದಲ್ಲಿದ್ದರೆ, ಕಲಹಯುಗ ಅಂದರೆ ನಮ್ಮದು ತುಂಬ ಅಂದರೆ ಅಜ್ಞಾನಿಗಳು, ಮತ್ತೆ ನಮ್ಮ ಎಲ್ಲದನ್ನು ನಾವು ಅಂದರೆ ತುಂಬ ದಡ್ಡರು, ಶತದಡ್ಡರು, ನಮ್ಗೆ ನೆನಪೇ ಇರುವುದಿಲ್ಲ. ಎಷ್ಟು ಸಾರಿ ಓದಿದ್ರು ಅದ್ರ ನೆನಪಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ವಿಚಾರ ಹಾಗಿದೆ. 5,000 ವರ್ಷಗಳ ಹಿಂದೆ ವೇದವ್ಯಾಸರು ಕಲಿಯುಗದ ಜನರಿಗಾಗಿ ವೇದಗಳನ್ನು ಬರವಣಿಗೆಯ ರೂಪಕ್ಕೆ ಇಳಿಸಿದರು. ಯಾಕೆಂದ್ರೆ ಅವರಿಗೆ ಗೊತ್ತಾಯ್ತಂತೆ, ಕೊನೆಗೆ ಜನರು ಅಲ್ಪಾಯುಗಳಾಗತ್ತೆ,
ಅವರ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ, ಅವರ ಬುದ್ಧಿಶಕ್ತಿ ಚುರುಕಾಗಿರೋದಿಲ್ಲ. ಇದು ವೇದವ್ಯಾಸರಿಗೆ ಗೊತ್ತು. ಸೊ ವೇದವ್ಯಾಸರು ಭಗವಂತನ ಶಕ್ತ್ಯಾವೇಶ ಅವತಾರ. ಸೊ ಹಾಗಾಗಿ ವೇದವ್ಯಾಸರು ಏನು ಮಾಡಿದರು, ಅವರು ವೈದಿಕ ಜ್ಞಾನವನ್ನು ಬರಹ ರೂಪದಲ್ಲಿ ತಂದರು. ಇವರಿಗೆ ಕಿವಿಯಲ್ಲಿ ಹೇಳಿ ನೆನ್ಪಿಟ್ಕೊಳಕ್ಕಾಗಲ್ಲ, ಅರ್ಥ ಆಗಲ್ಲ, ಅಟ್ಲೀಸ್ಟ್ ಓದಿ ನೀವು ಅಂತ. ಸೊ ವೇದವನ್ನ ಅವರು ಋಗ್ವೇದ, ಸಾಮವೇದ, ಅಥರ್ವವೇದ, ಯಜುರ್ವೇದ ಅಂತ ಈ ವೇದಗಳನ್ನ ಅವರು ಏನು ಮಾಡಿದರು, ತಮ್ಮ ತಮ್ಮ ಬೇರೆ ಬೇರೆ ಶಿಷ್ಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಹಿಸ್ಕೊಟ್ರು. ಋಗ್ವೇದ ಒಬ್ರಿಗೆ ವಹಿಸ್ಕೊಟ್ರು, ಸಾಮವೇದ ಒಬ್ರಿಗೆ ವಹಿಸ್ಕೊಟ್ರು, ಅಥರ್ವವೇದ ಒಬ್ರಿಗೆ ವಹಿಸ್ಕೊಟ್ರು, ಒಬ್ರಿಗೆ ಯಜುರ್ವೇದ ವಹಿಸ್ಕೊಟ್ರು ಅವರು. ಆಮೇಲೆ ಪುರಾಣ ಇತಿಹಾಸಗಳನ್ನ ಮತ್ತೊಬ್ಬರಿಗೆ ವಹಿಸ್ಕೊಟ್ರು. ಆಮೇಲೆ ಆ ಒಂದು ಭಾಗವತ ಪುರಾಣವನ್ನ ಶುಕಮುನಿಗಳಿಗೆ ಕೊಟ್ಟರು. ಸೊ ಹಾಗಾಗಿ ಅವರುಗಳೆಲ್ಲ ನಮಗೆ ಬರಹ ರೂಪದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ತ್ರೀ, ವೈಶ್ಯ ಮತ್ತು ಶೂದ್ರ, ಸ್ತ್ರೀ, ಶೂದ್ರ ಮತ್ತು ದ್ವಿಜ ಬಂಧು, ಇವರ ಬಗ್ಗೆನೂ ಯೋಚನೆ ಮಾಡಿದ್ರು. ಓಹೋ, ಇವರಿಗೆ ಯಾಕಪ್ಪ, ಶೂದ್ರರಿಗೆ ಅಂದರೆ ಅವರು ತಮಗುಣದಲ್ಲಿ ಇರ್ತಾರೆ, ಅವರಿಗೆ ವೇದ ಓದ್ಲಿಕ್ಕೆ ಬರಲ್ಲ, ಅರ್ಥ ಆಗಲ್ಲ. ಆಮೇಲೆ ದ್ವಿಜ ಬಂಧುಗಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಆದರೆ ಬ್ರಾಹ್ಮಣತ್ವ ಇಲ್ಲ. ಬ್ರಾಹ್ಮಣತ್ವ ಅಂದರೆ ಸತ್ವಗುಣದಲ್ಲಿ ಇರಬೇಕು. ಆಮೇಲೆ ಬ್ರಾಹ್ಮಣ ಅಂದರೆ 9 ಕ್ವಾಲಿಟೀಸ್ ಇರಬೇಕು. ಅದು ಶಮೋದಮ ತಪಸ್ಸಶ್ಚೈವ ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯ, ಇದು ಎಲ್ಲವೂ ಕೂಡ ಬ್ರಾಹ್ಮಣರಲ್ಲಿ ಇರಬೇಕು. 9 ಗುಣಗಳು ಅದು ಇರೋದಿಲ್ಲ. ಬ್ರಾಹ್ಮಣ ತಂದೆ ಹುಟ್ಟಿರ್ಬೋದು, ಆಗ ವೇದ ಓದಿದ್ರೆ ಅರ್ಥ ಆಗೋಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡಿದರು. ಸ್ತ್ರೀಯರಿಗೆ ಒಂದು ನ್ಯಾಚುರಲಿ ಸ್ವಲ್ಪ ವೇದಗಳ ಜ್ಞಾನ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅವರ ಒಂದು ದೈಹಿಕ ಪರಿಸ್ಥಿತಿ. ಸೊ ಹಾಗಾಗಿ ಅಷ್ಟೇನು ಬುದ್ಧಿವಂತರ ವರ್ಗದ ಬಗ್ಗೆ ಕೂಡ ಅವರು ಪರ್ಯಾಲೋಚನೆ. ಇವರಿಗೆಲ್ಲ ಕೃಷ್ಣನನ್ನು ಕೊಡೋದು ಹೇಗೆ? ಅದಕ್ಕೆ ಅವರು ಏನು ಮಾಡಿದರು, ಅವರಿಗಾಗಿ ಮಹಾಭಾರತ ಮತ್ತು ಇದನ್ನು ಭಾರತದ ಮಹಾಭಾರತ ಮತ್ತು ರಾಮಾಯಣ ಎಲ್ಲ ಕೊಟ್ಟರು. ಮತ್ತು 19 ರಾಮಾಯಣ ಅಲ್ಲ, ಮಹಾಭಾರತ ಮತ್ತು 18 ಪುರಾಣಗಳನ್ನು ಕೊಟ್ಟರು. ರಾಮಾಯಣ ಅವರು ಬರೀಲಿಲ್ಲ, ಮಹಾಭಾರತ ಮತ್ತು 18 ಪುರಾಣಗಳನ್ನು ಕೊಟ್ಟರು. ಅಂದರೆ 18 ಪುರಾಣದಲ್ಲಿ 8 ಅಂದರೆ ಒಟ್ಟು ಟೋಟಲ್ಲು 18 ಪುರಾಣ. 18 ಪುರಾಣದಲ್ಲಿ ಸಾತ್ವಿಕ ಪುರಾಣ ಮತ್ತು ರಾಜಸಿಕ ಪುರಾಣ, ತಾಮಸಿಕ ಪುರಾಣ. ಅಂದರೆ ಅದು ತಾಮಸಿಕ ರಾಜಸಿಕ ಪುರಾಣಗಳಲ್ಲ, ಅದು ಆ ಜನರಿಗಾಗಿ. ಸಾತ್ವಿಕ ಜನರಿಗೆ ಸಾತ್ವಿಕ ಪುರಾಣ, ರಾಜಸಿಕ ಗುಣದವರಿಗೆ ರಾಜಸಿಕ ಪುರಾಣ, ತಾಮಸಿಕ ಗುಣದವರಿಗೆ ತಾಮಸಿಕ ಪುರಾಣ ಇದನ್ನೆಲ್ಲ ಕೊಟ್ಟರು. ಸೊ ಹೀಗಾಗಿ ಈ ಪುರಾಣಗಳು 18 ಪುರಾಣಗಳನ್ನು ಕೊಟ್ಟರು. ಆಮೇಲೆ ವಿದ್ವಾಂಸರಿಗಳಿಗಾಗಿ ಅವರು ಮತ್ತೆ ದಾರ್ಶನಿಕರಿಗಾಗಿ ವೇದಾಂತ ಸೂತ್ರ ಅಂದರೆ ಅದು ವೇದಗಳನ್ನ ತುಂಬ ಚಿಕ್ಕದಲ್ಲಿ ಹೇಳೋದು. ಅದರಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ, ಇದು ಈಗ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಇದು ವೇದಾಂತ ಸೂತ್ರ. ಇದನ್ನೇನು ನಮಗೆ ಅರ್ಥನೇ ಆಗೋದಿಲ್ಲ ನಾವು ಓದಿದ್ರೆ. ಆದರೆ ವಿದ್ವಾಂಸರಿಕರಿಗೆ, ದಾರ್ಶನಿಕರಿಗೆ ಅದು ಕೊಟ್ಟರು. ಎಷ್ಟು ವೇದಾಂತ ಸೂತ್ರ? 550 ಇದೆ ವೇದಾಂತ ಸೂತ್ರ, 500 ಎಷ್ಟೋ ಇದೆ. ಸೊ ಹಾಗಾಗಿ ವೇದಾಂತ ಸೂತ್ರ ಈ ಭಾಗವತಂ ಹೇಳೋದು, ಇದೆಲ್ಲ ಬರೆದ ಮೇಲೆ ಈ ಇವರಿಗೆ ಅಂದರೆ ನಮ್ಮ ವೇದವ್ಯಾಸರಿಗೆ ಇದು ಎಲ್ಲ ವೇದಗಳನ್ನು ಬರೆದರು, ಉಪವೇದಗಳನ್ನು ಬರೆದರು, ಆಮೇಲೆ ಉಪನಿಷತ್ತುಗಳನ್ನು ಬರೆದರು, ವೇದಾಂತ ಸೂತ್ರಗಳನ್ನು ಬರೆದರು, 18 ಪುರಾಣಗಳನ್ನು ಬರೆದರು. ಆದರೂ ಕೂಡ ಅವರಿಗೆ ತೃಪ್ತಿಯಾಗಿರಲಿಲ್ಲ. ಇದನ್ನು ಭಾಗವತಮಲ್ಲಿ ನಾವು ಓದ್ತೇವೆ ಮೊದಲನೇ ಸ್ಕಂದದಲ್ಲಿ. ಆವಾಗ ಅವರಿಗೆ ತುಂಬ ಅವರು ಖಿನ್ನ ಮನಸ್ಕರಾಗಿದ್ದರು. ಆಗ ಅವ್ರ ಗುರು ನಾರದರು ಹೇಳ್ತಾರೆ, ನೀನು ವೇದಾಂತವನ್ನು ವಿವರಿಸು. ವೇದಾಂತರ ಅಂದ್ರೆ ಏನು? ವೇದಾಂತ ಅಂದರೆ ಪರಮಜ್ಞಾನ ಅಂದ್ರೆ ಏನು? ಕೃಷ್ಣ. ನೀನು ಎಲ್ಲದನ್ನು ವಿವರಿಸಿದ್ದೀಯ, ನೀನು ಮುಖ್ಯವಾಗಿ ಕೃಷ್ಣನ ಬಗ್ಗೆನೇ ಹೇಳಲಿಲ್ಲ. ಈ ಎಲ್ಲ ವೇದಗಳ ಒಂದು ಉದ್ದೇಶ, ವೈದಿಕ ಸಾಹಿತ್ಯದ ಉದ್ದೇಶ ಕೃಷ್ಣ ಭಕ್ತಿ. ನೀನು ಕೃಷ್ಣನ ಬಗ್ಗೆ ಬರೀಲಿಲ್ಲ, ಅದಕ್ಕೆ ನೀನು ಬರೀ ಪರಮಜ್ಞಾನವನ್ನು ಬರೀ, ನೀನು ವೇದಾಂತವನ್ನು ಬರೀ ಅಂತ ಹೇಳಿದ್ರಂತೆ. ಸೊ ಅವಾಗ ಕೃಷ್ಣ, ವೇದಗಳಲ್ಲೆಲ್ಲ ಕೃಷ್ಣನನ್ನೇ ಅರಿಯಬೇಕು. ವೇದಾಂತ ಕೃತ್ ವೇದ ವಿದೇವಚ ಅಹಂ. ಸೊ ವೇದಾಂತವನ್ನು ರಚಿಸಿದವನು ಕೃಷ್ಣ, ವೇದವನ್ನು ತಿಳಿದವನು ಕೃಷ್ಣ, ವೇದವನ್ನು ಕೊಟ್ಟವನು ಕೃಷ್ಣ, ವೇದಗಳಿಂದ ತಿಳಿಯಬೇಕಾದವನು ಕೃಷ್ಣ. ಹಾಗಾಗಿ ಪರಮ ಗುರಿ ಅಂದರೆ ಎಲ್ಲರ ಪರಮ ಗುರಿ ಕೃಷ್ಣ. ಸೊ ಹಾಗಾಗಿ ಇದನ್ನೇ ವೇದಾಂತ ಶಾಸ್ತ್ರಗಳ ಮೇಲಿನ ವೈಷ್ಣವ ವ್ಯಾಖ್ಯಾನಗಳಲ್ಲೆಲ್ಲ ವಿವರಿಸಲಾಗಿದೆ. ಸೊ ಆದ್ದರಿಂದ ಇದನ್ನ ವೈಷ್ಣವ ವ್ಯಾಖ್ಯಾನದಲ್ಲಿ ಈ ವೇದಾಂತದ ಬಗ್ಗೆ ತಿಳಿಸಲಾಗಿದೆ. ಸೊ ಎಲ್ಲರೂ ಬರೆದಿದ್ದಾರೆ. ಮೊದಲು ಶಂಕರಾಚಾರ್ಯರು ಬರೆದರು, ಅವರು ಶಾರೀರಿಕ ಭಾಷ್ಯ ಅಂತ ಬರೆದರು. ಆಮೇಲೆ ರಾಮಾನುಜಾಚಾರ್ಯ ಬಲದೇವ ವಿದ್ಯಾಭೂಷಣ ಅವರು ಕೂಡ ಬರೆದಿದ್ದಾರೆ. ಅವರು ವೇದಾಂತಕ್ಕೆ ಭಾಷ್ಯ ಬರೆದಿದ್ದಾರೆ, ಗೋವಿಂದ ಭಾಷ್ಯ. ಮತ್ತೆ ರಾಮಾನುಜಾಚಾರ್ಯದ ಮತ್ತೊಂದು ಭಾಷ್ಯ ಇದೆ. ಆದರೆ ವೈಷ್ಣವರು ಮೊದಲು ಭಾಷ್ಯ ರಚಿಸಲಿಲ್ಲ ವೇದಾಂತಕ್ಕೆ. ಹಾಗಾಗಿ ಜನರಿಗೆ ಏನಂತ ಗೊತ್ತಿದೆ, ಶಂಕರಾಚಾರ್ಯರ ಭಾಷ್ಯ ಒಂದೇ ಗೊತ್ತಿದೆ ವೇದಾಂತ ಭಾಷ್ಯ. ಅದು ಜನರಲ್ಲಿ ತಪ್ಪು ಅಭಿಪ್ರಾಯವಿದೆ ಅಂತ
ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅದು ಅಲ್ಲದೆ ವೇದವ್ಯಾಸರೇ ಸ್ವತಃ ಶ್ರೀಮದ್ ಭಾಗವತವೆಂಬ ವೇದಾಂತ ಭಾಷ್ಯವನ್ನು ಬರೆದರು. ನಾರದರವರ ಗುರುಗಳು ಹೇಳಿದರು, ನೀವು ವೇದಾಂತಕ್ಕೆ ಭಾಷ್ಯವನ್ನು ಬರೀಬೇಕು. ಅದಕ್ಕೆ ಶ್ರೀಮದ್ ಭಾಗವತ ಅದು ಪುರಾಣವನ್ನ ಬರೆದರು. ಅದು ವೇದಾಂತಕ್ಕೆ ಬರೆದ ಭಾಷ್ಯ. ಭಾಷ್ಯ ಅಂದ್ರೆ ಈಗ ವೇದಾಂತ ಸೂತ್ರ ಅಂದ್ರೆ ಸಣ್ಣದು, ಚಿಕ್ಕದು. ಜನ್ಮಾದ್ಯಸ್ಯ ಯತಃ ಇಂಥ ಸೂತ್ರಕ್ಕೆ ಅದು ಅದಕ್ಕೆ ತುಂಬಾ ದೀರ್ಘವಾಗಿ ವ್ಯಾಖ್ಯಾನ ಬರೆಯೋದು. ಸೊ ಜನ್ಮಾದ್ಯಸ್ಯ ಯತಃ ಇಷ್ಟೇ ಒಂದು ವೇದಾಂತ ಸೂತ್ರ. ಈ ಸೂತ್ರಕ್ಕೆ ವೇದವ್ಯಾಸರು ಅವರು ಶ್ರೀಮದ್ ಭಾಗವತವನ್ನ ಬರೆದರು. ಶ್ರೀಮದ್ ಭಾಗವತ ಪ್ರಾರಂಭವಾಗೋದೇ ಈ ಶ್ಲೋಕದಿಂದ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಶ್ಚ ಅಂತ ಆ ಶ್ಲೋಕ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರಾರಂಭ. ಸೊ ಹಾಗಾಗಿ ಭಗವಂತನ ಬಗ್ಗೆ ವಿವರವಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೃಷ್ಣನ ಬಗ್ಗೆ. ಸೊ ಕೃಷ್ಣನ ಬಗ್ಗೆ ಅವನು ಪರಮ ಗುರಿ ಕೃಷ್ಣ. ಬೇರೆ ಯಾವ ವೈದಿಕ ಸಾಹಿತ್ಯದಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಚುಟುಕಾಗಿ ಅಂದ್ರೆ ಜನರಿಗೆ ಸರಿಯಾಗಿ ಹೇಳ್ಬೇಕಲ್ವಾ, ಅರ್ಥ ಆಗ್ಬೇಕಲ್ವಾ. ಕೃಷ್ಣ ಅಂದ್ರೆ ಯಾರು, ಅವನ ಸ್ಥಾನ ಏನು, ನಮ್ಮ ಸ್ಥಾನ ಏನು, ಭಗವಂತನ ನಾಮ ರೂಪ ಗುಣ ಲೀಲೆ ಇವುಗಳನ್ನೆಲ್ಲ ವಿವರಿಸಿ ಹೇಳ್ಬೇಕಲ್ವಾ, ಆಗ ಜನರಿಗೆ ಅರ್ಥ ಆಗತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಭಗವಂತನ ನಾಮ ರೂಪ ಗುಣ ಲೀಲೆಗಳು ಇವುಗಳನ್ನೆಲ್ಲ ವಿವರಿಸದೆ ಹೋದ್ರೆ ನಮ್ಗೆ ಹೆಂಗೆ ಅರ್ಥ ಆಗತ್ತೆ ಅಲ್ವಾ. ಸೊ ಅದಕ್ಕೆ ಶ್ರೀಲ ವೇದವ್ಯಾಸರು ಈ ವೇದಾಂತ ಸೂತ್ರಕ್ಕೆ ಜನ್ಮಾದಸ್ಯತಃ ಈ ಸೂತ್ರಕ್ಕೆ ಅವರು ವ್ಯಾಖ್ಯಾನ. ಹಾಗಾಗಿ ಶ್ರೀಮದ್ ಭಾಗವತಂ ಅದು ವೇದಾಂತ ಸೂತ್ರಕ್ಕೆ ಬರೆದ ವ್ಯಾಖ್ಯಾನ ಮತ್ತು ಅದು ಅಮಲ ಪುರಾಣ. ಅಮಲ ಪುರಾಣ ಅಂತಂದ್ರೆ ಅದರಲ್ಲಿ ಯಾವುದೇ ಒಂದು ದೋಷ ಇಲ್ಲ. ಸೊ ಹಾಗಾಗಿ ಶ್ರೀಮದ್ ಭಾಗವತವು ಅದು ಪರಿಪೂರ್ಣ ವೇದಾಂತ ದರ್ಶನ. ಸೊ ಹಾಗಾಗಿ ಅದರಿಂದ ನೋಡಿ ಹೇಳ್ತಾರೆ, ಯಾರಿಂದ ಎಲ್ಲವೂ ಹೊರಹೊಮ್ಮುತ್ತದೆ ಅವನೇ ಪರಮ ಸತ್ಯ. ಇದು ಯಾವ ಶ್ಲೋಕ ಭಗವದ್ಗೀತೆದು? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಯಾವ ಶ್ಲೋಕ ಭಗವದ್ಗೀತೆದು? ನಾವು ಯಾವುದನ್ನೇ ಅಧ್ಯಯನ ಮಾಡಬೇಕಾದ್ರೂ ಕೂಡ ಭಗವದ್ಗೀತೆ ಭಾಗವತಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡೇ ಅಧ್ಯಯನ ಮಾಡಬೇಕಾಗತ್ತೆ. ಇದು ಈಶೋಪನಿಷತ್ತಾದರೂ ಕೂಡ ನಾವು ಭಗವದ್ಗೀತೆಯ ಶ್ಲೋಕಗಳನ್ನ ಭಾಗವತ ಶ್ಲೋಕಗಳನ್ನ ಇಲ್ಲಿ ಏನು ಬರೆದಿದ್ದಾರೆ ಅದನ್ನು ನಾವು ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಎಲ್ಲವೂ ಪ್ರತಿಯೊಂದು ಪರಮ ಸತ್ಯದಿಂದ ಹೊರಹೊಮ್ಮುತ್ತಿರುವುದಾದರೆ ಪರಮ ಸತ್ಯನ ಸ್ವರೂಪವಿದೆಯಾ? ಇದನ್ನ ಶ್ರೀಮದ್ ಭಾಗವತದಲ್ಲಿ ವಿವರಿಸಲಾಗಿದೆ, ಭಗವದ್ಗೀತೆಯಲ್ಲೂ ಕೊಟ್ಟಿದೆ ನೋಡಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಇದು 10.8ನೇ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಭಾವ ಸಮನ್ವಿತ ಬುಧಾಭಾವ ಸಮನ್ವಿತಾಹ. ಅಂದ್ರೆ ಇದನ್ನ ಯಾರು ತಿಳಿತಾರೆ ಅವರು ಭಕ್ತಿಯಲ್ಲಿ ತೊಡಗುತ್ತಾರೆ. ಸೊ ನನ್ನಿಂದ ಎಲ್ಲವೂ ಹೊರಹೊಮ್ಮುತ್ತದೆ. ಭಗವದ್ಗೀತೆಯ ಆ ಒಂದು 4 ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಸೊ ಅದರಿಂದ ಯಾರಿಂದ ಎಲ್ಲವೂ ಹೊರಹೊಮ್ಮುತ್ತದೋ ಅವನೇ ಪರಮ ಸತ್ಯ. ಸೊ ಇದು ವೇದಾಂತ ಸೂತ್ರದ ಸಾರಾಂಶ. ಅದನ್ನೇ ಶ್ರೀಮದ್ ಭಾಗವತ ಹೇಳ್ತದೆ. ಜನ್ಮಾದ್ಯಸ್ಯ ಯತೋ ಅನ್ವಯಾತ್ ಇತರತಶ್ಚ ಅರ್ಥೇಷು ಅಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಈ ಶ್ಲೋಕವನ್ನ ಇದು ಆ ಜನ್ಮಾದ್ಯಸ್ಯ ಇದರಿಂದನೇ ಭಾಗವತಂ ಪ್ರಾರಂಭವಾಗುತ್ತೆ. ಸೊ ಅದು ಭಾಗವತದ 1ನೇ ಸ್ಕಂದದ 1ನೇ ಶ್ಲೋಕ, 1ನೇ ಅಧ್ಯಾಯದ 1ನೇ ಶ್ಲೋಕ. ಸೊ ಅದರಿಂದ ಪ್ರತಿಯೊಂದು ಪರಮ ಸತ್ಯನಿಂದ ಹೊರಹೊಮ್ಮುತ್ತಿರುವುದಾದರೆ ಪರಮ ಸತ್ಯದ ಸ್ವರೂಪವೇನು ಅದನ್ನು ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಶ್ರೀಲ ಪ್ರಭುಪಾದರ ಈ ಒಂದು ಓದಿದ್ದ ಆ ಭಾಗವತದ 1ನೇ ಶ್ಲೋಕ ಜನ್ಮಾದ್ಯಸ್ಯತಃ ಅನ್ವಯಾತ್, ಅದಕ್ಕೆ 30 ದಿನಗಳ ಕಾಲ ಬೇಕಾದರೂ ಅವರು ಪಾಠ ಮಾಡಿದ್ರಂತೆ. ಅಷ್ಟು ಪಾಠ ಮಾಡುವ ಒಂದು ಅದರಲ್ಲಿ ಅಷ್ಟು ಹೇಳಲಿಕ್ಕೆ ಇದೆ. ಅದು ಆ ಥರ ಪರಮ ಸತ್ಯನ ಸ್ವರೂಪ ಏನು. ಈಗ ನಾವು ಜೀವಿಯ ಸ್ವರೂಪ
ಜೀವಿಯ ಸ್ವರೂಪ ಕೃಷ್ಣರೇ ನಿತ್ಯದಾಸ, ನಮಗೆ ಇದು ಗೊತ್ತಾಗಿದೆ. ಆದರೆ ಪರಮಾತ್ಮನ ಭಗವಂತನ ಸ್ವರೂಪ ಏನು, ಪರಮಸತ್ಯನ ಸ್ವರೂಪ ಏನು, ಇದನ್ನ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದೆ. ಭಗವಂತ ಯಾರು, ಅವನು ಹೇಗಿದ್ದಾನೆ, ಅವನು ಎಲ್ಲಿದ್ದಾನೆ, ಅವನ ಚಟುವಟಿಕೆ ಏನು ಎಲ್ಲ ತಿಳಿಸ್ತಾರೆ. ಪರಮಸತ್ಯನು ಪ್ರಜ್ಞೆಯಾಗಿ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಿ ಅಂದ್ರೆ ಶಬ್ದ ಬರುತ್ತೆ, ಡಿಸ್ಟರ್ಬ್ ಆಗೋಗುತ್ತೆ. ಹರೇ ಕೃಷ್ಣ. ಆದ್ದರಿಂದ ಶ್ರೀಮದ್ ಭಾಗವತದಲ್ಲಿ ಇದನ್ನ ಭಗವಂತನ ಬಗ್ಗೆ ಡೀಟೇಲ್ಸ್ ಇದೆ. ಭಗವಂತ ಅಂದ್ರೆ ಅವನ ಸ್ವರೂಪ ಏನು, ಅವನ ಇದೇನು, ಚಟುವಟಿಕೆಗಳೇನು ಎಲ್ಲವೂ ಕೂಡ ಇದೆ. ಆದ್ದರಿಂದ ಇಲ್ಲಿ ಪರಮಸತ್ಯ ಅಂದ್ರೆ ಪ್ರಜ್ಞೆ, ಪರಮಸತ್ಯ. ಈಗ ಆತ್ಮ ಅಂದ್ರೆ ಅದು ಆತ್ಮದ ಲಕ್ಷಣ ಪ್ರಜ್ಞೆ ಅಲ್ವಾ. ಸೊ ಭಗವಂತ ಪರಮ ಸೂಪರ್ ಸೋಲ್, ಅವನು ಪರಮಸತ್ಯ. ಸೊ ನಾವು ಅದು ಪ್ರಜ್ಞೆ, ಪರಮ ಪ್ರಜ್ಞೆ ಅವನು. ಈಗ ಅವನ ನಾವು ಪ್ರಜ್ಞೆ ಆದರೆ ಅವನು ಪರಮ ಪ್ರಜ್ಞೆ, ಅವನು ಸ್ವಪ್ರಕಾಶ ಸ್ವರಾಟ್. ಈಗ ನಾವು ಆದರೆ ಜ್ಞಾನವನ್ನ ನಾವು ಪ್ರಜ್ಞೆಯನ್ನ ಜ್ಞಾನವನ್ನ ಇನ್ನೊಬ್ಬರಿಂದ ಜ್ಞಾನ ಪಡ್ಕೊಳ್ತೇವೆ ಅಲ್ವಾ. ಆದರೆ ಭಗವಂತ ಹಾಗಲ್ಲ, ಭಗವಂತನೇ ಜ್ಞಾನ ಹೊರಹೊಮ್ಮುತ್ತೆ. ಸೊ ಆದ್ದರಿಂದ ಭಗವಂತ ಸ್ವಪ್ರಕಾಶಕ. ಸೊ ಹಾಗಾಗಿ ಆ ವೈದಿಕ ಜ್ಞಾನದ ಸಾರಾಂಶ ಏನು, ವೇದಾಂತ ಸೂತ್ರ. ಸೊ ಹಾಗಾಗಿ ವೇದಾಂತ ಸೂತ್ರವನ್ನು ಸ್ವತಃ ಅದರ ಲೇಖಕನು ಶ್ರೀಮದ್ ಭಾಗವತನಲ್ಲಿ ವಿವರಿಸಿದ್ದಾನೆ. ಕೊನೆಯದಾಗಿ ವೈದಿಕ ಜ್ಞಾನ ಸಂಪಾದನೆ ಮಾಡ ಬಯಸುವವನು ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳ ವೈದಿಕ ಜ್ಞಾನವನ್ನು ತಿಳಿದುಕೊಳ್ಳಬೇಕೆಂದು ನಾವು ಕೋರುತ್ತೇವೆ. ಸೊ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ವೈದಿಕ ಜ್ಞಾನ ಸಂಪಾದನೆ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು? ಹರೇ ಕೃಷ್ಣ. ಭಾಗವತ ಅಧ್ಯಯನ ಮಾಡ್ಬೇಕು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಮತ್ತು ಭಾಗವತ ಅಧ್ಯಯನ ಅದರಲ್ಲಿ ನೀವು ಆಶ್ರಯ ಮಾಡ್ಕೊಳ್ಳಿ. ನೀವು ಮತ್ತೇನು ಮಾಡೋದು ಬೇಡ, ನೀವು ಭಗವದ್ಗೀತೆ ಕೇಳಿ, ಭಾಗವತಮನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಹೇಗೆ ಮಾಡಬೇಕು, ಭಗವದ್ಗೀತೆ ಮತ್ತು ಭಾಗವತವನ್ನ ನಾವು ಏನ್ ಮಾಡ್ಬೇಕು, ನಾವು ಕೇಳಬೇಕು, ಪದೇ ಪದೇ ಕೇಳ್ತಾ ಇರಬೇಕು. ಸೊ ಹಾಗಾಗಿ ನಮಗೆ ಈಗ ನಾವು ಈಗ ಯಾಕೆ ಇದನ್ನ ಭಗವದ್ಗೀತೆ ಮತ್ತು ಭಾಗವತವನ್ನೆಲ್ಲ ಮತ್ತೆ ವೈದಿಕ ಸಾಹಿತ್ಯವನ್ನ ನಾವು ಯಾಕೆ ಕೇಳಬೇಕು ಅಂತಂದ್ರೆ, ಈಗ ನಾವು ಕನ್ಕ್ಲೂಷನ್ ಏನು ಅಂತಂದ್ರೆ, ನಮ್ಮ ಜ್ಞಾನ ಅಪರಿಪೂರ್ಣ ಅಲ್ವಾ. ಹೌದು ಮಾತಾಜಿ, ನಮ್ಮ ಜ್ಞಾನ ಅಪರಿಪೂರ್ಣ. ಆದರೆ ವೇದ ಎರಡನೇ ವಿಚಾರ ಅಂತಂದ್ರೆ, ನಮ್ಮ ಜ್ಞಾನ ಅಪರಿಪೂರ್ಣ. ಪರಿಪೂರ್ಣ ಜ್ಞಾನ ಎಲ್ಲಿಂದ ಬರುತ್ತೆ, ಭಗವಂತನಿಂದ ಬರುತ್ತೆ. ಸೊ ಭಗವಂತನಿಂದ ಬಂದಿರತಕ್ಕಂಥದ್ದು ಎಲ್ಲ ವೈದಿಕ ಸಾಹಿತ್ಯಗಳು. ಯಾಕಂದ್ರೆ ಭಗವಂತನಿಂದ ನೇರವಾಗಿ ವೇದಗಳು ಹೊರಹೊಮ್ಮಿದೆ, ಭಗವಂತನ ನೇರವಾಗಿ ಭಗವದ್ಗೀತೆಯನ್ನು ಸಾರಿದ್ದಾನೆ. ಭಗವಂತನ ಭಾಗವತ ಇದು ರಚನೆ ಆಗಿರೋದು ಮತ್ತೆ ವೈದಿಕ ಸಾಹಿತ್ಯಗಳು ಶ್ರೀಮದ್ ವೇದವ್ಯಾಸರಿಂದ. ವೇದವ್ಯಾಸರು ಭಗವಂತನ ಅವತಾರ, ಶಕ್ತ್ಯಾವೇಶ ಅವತಾರ. ಸೊ ಹಾಗಾಗಿ ನಾವು ಪರಿಪೂರ್ಣ ಜ್ಞಾನ ಪಡ್ಕೊಳ್ಬೇಕು. ಎಲ್ಲಿಂದ? ವೈದಿಕ ಸಾಹಿತ್ಯದಿಂದ. ಮತ್ತೆ ವೇದ ಎಲ್ಲರಿಗೂ ಕೂಡ ಇದನ್ನು ಕೂಡ ಇದು ತಿಳ್ಕೋಬೇಕು, ನಾವು ಇದೆಲ್ಲ ತಿಳ್ಕೋಬೇಕು. ಮತ್ತೆ ವೇದ ಸ್ವತಃ ಸಿದ್ಧ, ಅದು ಅಕ್ಸಮೆಟಿಕ್ ಟ್ರುತ್. ಸೊ ಹಾಗಾಗಿ ಯಾಕೆ ಇದು ಕೃಷ್ಣನೇ ಅದಕ್ಕೆ ಮೂಲ ಆಕಾರ. ಸೊ ಆದ್ರಿಂದ ಈ ವೈದಿಕ ಸಾಹಿತ್ಯಗಳಿಗೆ, ಪರಂಪರೆಯಿಂದ ಬಂದಿರತಕ್ಕಂಥ ವೈದಿಕ ಸಾಹಿತ್ಯಗಳು ಎಲ್ಲದಕ್ಕೂ ಮೂಲ ಆಕಾರ ಕೃಷ್ಣ. ಮತ್ತೆ ವೇದ ಅಂದ್ರೆ ತಾಯಿ ಇದ್ದ ಹಾಗೆ. ತಾಯಿ ಏನ್ ಮಾಡ್ತಾಳೆ, ಮಗುವಿಗೆ ಎಷ್ಟು ಬೇಕೋ ಅಗತ್ಯ ಇದೆಯೋ ಅಷ್ಟನ್ನೇ ಮಾತ್ರ ಕೊಡ್ತಾಳೆ. ಮತ್ತೆ ಇದೆಲ್ಲ ಶಬ್ದ ಪ್ರಮಾಣ. ವೇದ ಏನು, ಅದು ಶಬ್ದ ಪ್ರಮಾಣ. ಸೊ ಹಾಗಾಗಿ ಇದು ದಿವ್ಯ ಜ್ಞಾನವನ್ನು ನಮಗೆ ಕೊಡುತ್ತೆ. ಸೊ ವೇದಾಂತ ಸೂತ್ರ ಇದು ವೇದಗಳಿಗೆ ಬರೆದಿರ್ತಕ್ಕಂಥ ಸಣ್ಣ ಸೂತ್ರ. ಈ ಸೂತ್ರ ಅಂತಂದ್ರೆ ಈಗ ಆಲ್ಜಿಬ್ರದಲ್ಲಿ ಎಲ್ಲ ನಾವು ಸೂತ್ರಗಳನ್ನು ಕೇಳ್ತೇವೆ ಅಲ್ವಾ. a+b² = a² + b² + 2ab ಅದೆಲ್ಲ ಸೂತ್ರ. ಅದನ್ನ ನೋಡ್ಕೊಂಡೇ ಬಿಡಿಸ್ತಾರೆ ಗಣಿತದಲ್ಲಿ. ಅದೇ ರೀತಿ ಇಲ್ಲಿ ವೇದಾಂತದಲ್ಲಿ ಸೂತ್ರಗಳನ್ನ ಕೊಟ್ಟಿರ್ತಾರೆ. ಆ ಸೂತ್ರಕ್ಕೆ ಭಾಷ್ಯ. ಸೊ ವೇದಗಳ ಒಂದು ಇದಕ್ಕೆ ವೇದಗಳ ವೈದಿಕ ಜ್ಞಾನದ ಸಾರಾಂಶವನ್ನು ವೇದಾಂತ ಸೂತ್ರದಲ್ಲಿ ಹೇಳಿದ್ದಾರೆ. ವೇದಾಂತ ಸೂತ್ರಕ್ಕೆ ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ, ಅದು ಶ್ರೀಮದ್ ಭಾಗವತ. ಸೊ ಆದ್ದರಿಂದ ನಾವು ಏನು ಮಾಡಬೇಕು, ನಾವು ಇದನ್ನೆಲ್ಲ ವೈದಿಕ ಜ್ಞಾನವನ್ನೆಲ್ಲವನ್ನು ಕೂಡ ನಾವು ಹೇಗೆ ಪಡ್ಕೊಳ್ಬೋದು, ನಾವು ಸಂಪ್ರದಾಯದಿಂದ ಬಂದ ಗುರುವಿನಿಂದ ಮೂಲಕ ನಾವು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನ ನಾವು ಅದನ್ನ ಕೇಳಬೇಕು. ಸೊ ಅದಕ್ಕೆ ಎಲ್ಲದಕ್ಕೂ ಕೂಡ ಇಸ್ಕಾನ್ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಭಗವದ್ಗೀತೆ ತರಗತಿಗಳು ನಡೆಯುತ್ತೆ. ಮತ್ತೆ ಭಾಗವತಂ ತರಗತಿ, ಶ್ರೀಮದ್ ಭಾಗವತಂ ತರಗತಿ ನಡೆಯುತ್ತೆ. ದಯವಿಟ್ಟು ಭಾಗವತಂ ತರಗತಿ 8 ಗಂಟೆಗೆ ಬೆಳಿಗ್ಗೆ ಇದೆ. ಮಾತಾಜಿ ಅವರಿಗೆ ಇದನ್ನ ಇದೇ ಒಂದು ಲಿಂಕಲ್ಲಿ ನಡೆಯುತ್ತದೆ.
ದಯವಿಟ್ಟು ನೀವೆಲ್ಲ ಜಾಯ್ನ್ ಆಗಿ ನಿಮಗೆ ಭಾಗವತದ ಜ್ಞಾನ ನಮ್ಮ ಸಂಪ್ರದಾಯದಿಂದ ಮೂಲಕ ನಿಮಗೆ ಸಿಕ್ಕುತ್ತೆ. ಸೊ ಹಾಗಾಗಿ ಆ ಸಂಪ್ರದಾಯದಿಂದ ಬಂದ ಗುರುವಿನ ಆ ಶೀಲ ಪ್ರಭುಪಾದರ ಹೇಳಿದ ಭಾವಾರ್ಥಗಳನ್ನು ನಮ್ಮ ಶಿಕ್ಷಾ ಗುರುಗಳು ಮತ್ತು ನಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ದಯವಿಟ್ಟು ಇದೇ ಲಿಂಕಲ್ಲಿ 8 ಗಂಟೆಗೆ ಜಾಯ್ನ್ ಆಗಿ. ಹರೇ ಕೃಷ್ಣ. ನಿಮಗೆ ಶ್ರೀಮದ್ ಭಾಗವತ ಸಿಕ್ಕತ್ತೆ. ಮತ್ತು ಭಗವದ್ಗೀತೆಯನ್ನು ಎಷ್ಟು ಸಾರಿ ನೀವು ಕೇಳಿದ್ರೂ ಕೂಡ ಅದು ಕಡಿಮೆನೇ. ಸೊ ಪ್ರತಿಯೊಬ್ಬರು ಶ್ರವಣ ಮಾಡ್ತಾನೆ ಇರಬೇಕು. ಎಲ್ಲಿ ಎಷ್ಟು ಸಾರಿ ನಾವು ಶ್ರವಣ ಮಾಡಿದ್ರು ಕೂಡ ಅದು ಕಡಿಮೆ. ಅದನ್ನು ಕೇಳ್ತಾ 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 ನಮಗೆ ಸ್ವಲ್ಪ ನಮಗೆ ಪ್ಯೂರಿಫಿಕೇಶನ್ ಆಗುತ್ತೆ, ಹೃದಯ ಶುದ್ಧಿ ಆಗುತ್ತೆ. ಆದ್ದರಿಂದ ಇವತ್ತು ಇಲ್ಲಿಗೆ ಮುಗೀತು, ಇಲ್ಲಿಗೆ ಇವತ್ತಿನ ವಿಚಾರ. ಹರೇ ಕೃಷ್ಣ. ನಾಳೆ ನೋಡೋಣ. ನಾಳೆ ಪ್ರಾರ್ಥನೆ ಮತ್ತು ಸಾಧ್ಯವಾದರೆ 1ನೇ ಶ್ಲೋಕ. ಸೊ ಹಾಗಾಗಿ 1ನೇ ಶ್ಲೋಕ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಾವು ಡೀಟೇಲ್ ಆಗಿ ಪ್ರಾರ್ಥನೆ ಮತ್ತು 1ನೇ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಬೇಕು. 1ನೇ ಶ್ಲೋಕ ಬೇಸಿಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಡೈಲಿ 6 o'clock ಏನ ಮಾತಾಜಿ ಬೆಳಗ್ಗೆ? ಇದು ಈ ತರಗತಿ ಡೈಲಿ 6 o'clock.